ಸೇರಿರುವಂತ ಎಲ್ಲರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತ, ಶುಭ ಸಂಚಯ ಸ್ವಾಗತದೊಂದಿಗೆ ಆದ್ಮೇಲೆ ನಾವೆಲ್ಲರೂ ಇಂದಿನ ದಿನ ಈ ಜಾಗದಲ್ಲಿ ಜೊತೆಯಾಗಿದ್ದೇವೆ. ನಮ್ಮೆಲ್ಲರಿಗೆ ತಿಳಿದಂತ ವಿಚಾರ, ವಿಶೇಷವಾಗಿ ಗಜಾನನ ಕ್ರಿಕೆಟರ್ಸ್ ಜತ್ತೊಟ್ಟು ಎನ್ನುವಂತ ತುಳು ಸಿನಿಮಾ ನಾಳೆ 22ನೇ ತಾರೀಕಿನಂದು ಬಿಡುಗಡೆ ಆಗ್ಲಿಕ್ಕಿದೆ. ಅದಕ್ಕಿಂತ ಮುಂಚೆ ಚಿತ್ರದ ಟ್ರೈಲರ್ ಅನ್ನ ಬಿಡುಗಡೆ ಮಾಡುವಂತ ಒಂದು ಅರ್ಥಪೂರ್ಣವಾದಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೋಡಣೆ ಆಗ್ತಾ ಇದ್ದೇವೆ. ಹಾಗಾಗಿ ಸೇರಿರುವಂತಹ ಸರ್ವರಿಗೂ ಕೂಡ ಸಂಪ್ರೀತಿಯ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಕೂಡ ಸಭಾಭವನದ ಒಳಗೆ ಬಂದು ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವಿಶೇಷವಾಗಿ ಕರಾವಳಿ ಜಿಲ್ಲೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ತುಳು ಸಿನಿಮಾ ರಂಗ ಕೋಸ್ಟಲ್ವುಡ್ ಎನ್ನುವಂಥದ್ದು ಬಹಳಷ್ಟು ಉತ್ತಮವಾದಂತಹ ಸಿನಿಮಾವನ್ನ ನೀಡುವುದರ ಮುಖಾಂತರ ಶರವೇಗದ ಬೆಳವಣಿಗೆಯನ್ನ ಕಾಣ್ತಾ ಇದೆ. ಹಾಗಾಗಿ ಗಜಾನನ ಕ್ರಿಕೆಟರ್ಸ್ ಎನ್ನುವಂತ ಈ ಸಿನಿಮಾ ಮತ್ತೊಂದು ಗರಿಯಾಗಿ ಸೇರ್ಪಡೆ ಆಗುವಂತಹದ್ದು. ಹಾಗಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜೋಡಣೆ ಆಗಿದ್ದೇವೆ. ಸೇರಿರುವಂತಹ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ಸೇರಿರುವಂತಹ ಮಾಧ್ಯಮ ಮಿತ್ರರು, ಯಾವುದೇ ಒಂದು ಸಿನಿಮಾ ಇರಬಹುದು, ಯಾವುದೇ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ನೀಡುವಂತವ್ರು ಯಾರು ಅಂತ ಹೇಳಿದ್ರೆ ಅದು ಮಾಧ್ಯಮ ಮಿತ್ರರು. ಹಾಗಾಗಿ ಸಹಸ್ರಾರು ಸಂಖ್ಯೆಯಲ್ಲಿ ನಾವೆಲ್ಲ ಮಾಧ್ಯಮ ಮಿತ್ರರ ಜೊತೆಯಾಗಿದ್ದೀನಿ. ತಮಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತವನ್ನ ಸಲ್ಲಿಸ್ತಾ ಮೇ 22ರಂದು ತೆರೆಗೆ ಬರುತ್ತಿರುವಂತಹ ಬಹುನಿರೀಕ್ಷಿತ ತುಳು ಚಿತ್ರ ಗಜಾನನ ಕ್ರಿಕೆಟರ್ಸ್ ಕರಾವಳಿಯ ಸಂಸ್ಕೃತಿ, ಸ್ನೇಹ, ಕ್ರಿಕೆಟ್ ನ ಮೇಲಿರುವಂತಹ ಹುಚ್ಚು ಮತ್ತು ಭಾವನೆಗಳನ್ನು ಒಂದೇ ಕಥೆಯಲ್ಲಿ ಒಗ್ಗೂಡಿಸಿಕೊಂಡಿರುವಂತಹ ಬಹುನಿರೀಕ್ಷಿತ ತುಳು ಚಲನಚಿತ್ರ ಗಜಾನನ ಕ್ರಿಕೆಟರ್ಸ್ ಜತ್ತೊಟ್ಟು ಸಿನ್ಸ್ 1983 ಇದೇ ಮೇ 22ರಂದು ಕರಾವಳಿ ಜಿಲ್ಲೆಯಾದ್ಯಂತ ಭರ್ಜರಿಯಾಗಿ ತೆರೆ ಕಾಣುತ್ತಿದೆ. ಪ್ರಜ್ವಲ್ ಫಿಲ್ಮ್ಸ್ ಲಾಂಛನದಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಚಿತ್ರವನ್ನ ಪ್ರಜ್ವಲ್ ಶೆಟ್ಟಿ ನಿರ್ಮಿಸಿದ್ದು, ಕೀರ್ತನ್ ಭಂಡಾರಿ ಕತೆ ಮತ್ತು ಚಿತ್ರಕಥೆಯನ್ನು ಬರೆದು ನಿರ್ದೇಶನವನ್ನ ಮಾಡಿರುತ್ತಾರೆ. ಈಗಾಗಲೇ ಟೀಸರ್ ಹಾಡುಗಳು ಹಾಗೂ ವಿವಿಧ ಪ್ರಚಾರ ಕಾರ್ಯಕ್ರಮಗಳ ಮೂಲಕ ಸಿನಿ ಪ್ರೇಕ್ಷಕರಲ್ಲಿ ಭಾರಿ ಕುತೂಹಲ ಮೂಡಿಸಿರುವಂತಹ ಈ ಸಿನಿಮಾ ತುಳು ಚಿತ್ರರಂಗದಲ್ಲಿ ಹೊಸ ಸಂಚಲನ ಸೃಷ್ಟಿಸುವಂತಹ ನಿರೀಕ್ಷೆಯನ್ನ ಹುಟ್ಟಿಸಿದೆ. ಚಿತ್ರದ ಸಹ ನಿರ್ಮಾಪಕರಾಗಿ ರೋಹನ್ ಪಿರೇರ ಓಮಂಜೂರು ಹಾಗೂ ಸಂತೋಷ್ ಲಾಡ್ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮಂಗಳೂರು, ಸುರತ್ಕಲ್, ಪಡುಬಿದ್ರಿ, ಉಡುಪಿ, ಮಣಿಪಾಲ, ಕುಂದಾಪುರ, ಕಾರ್ಕಳ, ಪುತ್ತೂರು, ಬೆಳ್ತಂಗಡಿ, ದೇರ್ಲಕಟ್ಟೆ ಸೇರಿದಂತೆ ಕರಾವಳಿಯ ವಿವಿಧ ಭಾಗಗಳ ಚಿತ್ರಮಂದಿರದಲ್ಲಿ ಸಿನಿಮಾ ಬಿಡುಗಡೆ ಆಗಲಿಕ್ಕಿದೆ. ಕ್ರಿಕೆಟ್ನ ಸ್ನೇಹ ಮತ್ತು ಬದುಕಿನ ಕತೆ. ಗಜಾನನ ಕ್ರಿಕೆಟರ್ಸ್ ಕೇವಲ ಒಂದು ಕ್ರಿಕೆಟ್ ಕುರಿತ ಸಿನಿಮಾ ಮಾತ್ರವಲ್ಲ, ಇದು ಗ್ರಾಮೀಣ ಬದುಕಿನ ನೆನಪುಗಳು, ಸ್ನೇಹದ ಬಾಂಧವ್ಯ, ಯುವಕರ ಕನಸುಗಳು ಹಾಗೂ ಬದುಕಿನ ಹೋರಾಟಗಳನ್ನ ಮನಮುಟ್ಟುವ ರೀತಿಯಲ್ಲಿ ತೆರೆಗೆ ತರುತ್ತದೆ. ಅಂಡರ್ ಆರ್ಮ್ ಕ್ರಿಕೆಟ್ನ ಹಿನ್ನೆಲೆಯೊಂದಿಗೆ ಸಾಗುವಂತ ಈ ಚಿತ್ರ ಹಾಸ್ಯ, ಪ್ರೀತಿ, ಭಾವನೆ ಮತ್ತು ಸಮಾಜಮುಖಿ ಸಂದೇಶವನ್ನ ಮನೋರಂಜನಾತ್ಮಕವಾಗಿ ನಿರೂಪಿಸಲಾಗಿದೆ. ತುಳು ಭಾಷೆಯ ದೊಡ್ಡ ಬಜೆಟ್ ಚಿತ್ರಗಳಲ್ಲಿ ಒಂದಾಗಿ ಮೂಡಿಬಂದಿರುವ ಈ ಸಿನಿಮಾ ತಾಂತ್ರಿಕವಾಗಿ ಹಾಗೂ ಕಥಾ ಹಂದರದ ದೃಷ್ಟಿಯಿಂದ ವಿಶೇಷ ಗಮನವನ್ನ ಸೆಳೆಯುತ್ತದೆ. ಮಂಗಳೂರು ಹಾಗೂ ಸುತ್ತಮುತ್ತಲಿನ ಸುಂದರ ಪ್ರದೇಶದಲ್ಲಿ ಚಿತ್ರದ ಚಿತ್ರೀಕರಣ ನಡೆದಿದ್ದು, ಕರಾವಳಿಯ ನೈಸರ್ಗಿಕ ಸೌಂದರ್ಯವನ್ನ ಅದ್ಭುತವಾಗಿ ಸೆರೆ ಹಿಡಿಯಲಾಗಿದೆ. ಬಲಿಷ್ಠ ತಾರಾಗಣವನ್ನ ಹೊಂದಿರುವಂತಹ ಸಿನಿಮಾ. ಚಿತ್ರದಲ್ಲಿ ನಿರ್ಮಾಪಕರಾದಂತಹ ಪ್ರಜ್ವಲ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಅವರೊಂದಿಗೆ ವಿನೀತ್ ಕುಮಾರ್, ನವೀನ್ ಡಿ ಪಡೀಲ್, ಅರವಿಂದ ಗೌಡ, ಭೋಜರಾಜ್ ವಾಮಂಜೂರು, ದೀಪಕ್ ರೈ ಪಣ್ಣಾಜೆ, ಪ್ರಕಾಶ್ ತುಮಿನಾಡು, ಉಮೇಶ್ ನಿಜಾರ್, ಅನ್ವಿತಾ, ಸಮತಾ ಅಮೀನ್, ಸರ್ವೋತ್ತಮ್ ಶೆಟ್ಟಿ ಅಬುದಾಬಿ, ವಾಲ್ಟರ್ ನಂದಲಿಕೆ, ಪ್ರಸನ್ನ ಶೆಟ್ಟಿ ಬೈಲೂರು, ಸಂದೀಪ್ ಶೆಟ್ಟಿ ಮನೆಬೆಟ್ಟು, ಪುಷ್ಪರಾಜ್ ಬಳ್ಳಾರ್, ರೂಪಾ ಬರ್ಕಾಡಿ, ಲಂಚುಲಾಲ್, ಸಚಿನ್ ಮಾಡ, ಜೇಮ್ಸ್ ಮೆಂಡೋನ್ಸಾ, ಕರಣ್ ಪೂಜಾರಿ, ಪ್ರಕಾಶ್ ಪೂಂಜಾ, ರೋಹಿಣಿ, ಮೋಹನ್ ಕೊಪ್ಪಲ, ರಂಜಿತ್ ಅಮೀನ್, ಸೌಮ್ಯ ಸುಧೀಂದ್ರ, ಸಂದೀಪ್ ಮಲಾನಿ, ಗುಣಪ್ರಸಾದ್, ಪ್ರವೀಣ್ ಕೊಡಕಲ್, ಪ್ರಶಾಂತ್ ಅಚ್ಚನ್, ಅಶೋಕ್ ಬೈಲೂರು, ಪವಿತ್ರ, ಆಲ್ವಿನ್ ಪಿಂಟೋ ಸೇರಿದಂತೆ ಅನೇಕ ಕಲಾವಿದರು ಅಭಿನಯಿಸಿದ್ದಾರೆ. ಚಿತ್ರದ ಸಂಭಾಷಣೆಯನ್ನು ಪ್ರಸನ್ನ ಶೆಟ್ಟಿ ಬೈಲೂರು ರಚಿಸಿದ್ದು, ತುಳುನಾಡಿನ ಸ್ಥಳೀಯ ಭಾಷೆಯ ಸೊಗಡನ್ನು ಸಂಭಾಷಣೆಗಳಲ್ಲಿ ಜೀವಂತವಾಗಿ ಮೂಡಿಸಿದ್ದಾರೆ. ತಾಂತ್ರಿಕವಾಗಿ ಸಮೃದ್ಧವಾದಂತಹ ಸಿನಿಮಾ. ಚಿತ್ರಕ್ಕೆ ಸೃಜನ್ ಕುಮಾರ್ ತೋನ್ಸೆ ಸಂಗೀತ ನೀಡಿದ್ದು, ಹಾಡುಗಳು ಹಾಗೂ ಹಿನ್ನೆಲೆ ಸಂಗೀತ ಈಗಾಗಲೇ ಪ್ರೇಕ್ಷಕರ ಮೆಚ್ಚುಗೆಯನ್ನು ಗಳಿಸಿವೆ. ಗೀತಾ ಸಾಹಿತ್ಯವನ್ನ ಕೀರ್ತನ್ ಭಂಡಾರಿ, ಸೃಜನ್ ಮಾನವ್ ಹಾಗೂ ಶ್ರೀನಿಧಿ ಶೆಟ್ಟಿ ರಚಿಸಿದ್ದಾರೆ. ಖ್ಯಾತ ಗಾಯಕ ವಿಜಯ ಪ್ರಕಾಶ್ ಅವರೊಂದಿಗೆ ಸೃಜನ್ ಕುಮಾರ್ ತೋನ್ಸೆ, ಪಲ್ಲವಿ ಪ್ರಭು, ಮೇಘನಾ ಕುಂದಾಪುರ, ವಿನ್ಯಾಸ್ ಮಧ್ಯ, ಕೀರ್ತನ್ ಭಂಡಾರಿ, ಸನ್ನಿಧಿ ವಿಶ್ವನಾಥ್ ಶೆಟ್ಟಿ ಹಾಗೂ ಅಕ್ಷೋಭ್ಯ ಹರಿಕಿರಣ್ ಹಾಡುಗಳಿಗೆ ಧ್ವನಿಯಾಗಿದ್ದಾರೆ. ವಿನೋದ್ ಕೇಸ್ವರ್ಣ ಅವರ ಛಾಯಾಗ್ರಹಣ ಚಿತ್ರದ ದೃಶ್ಯ ವೈಭವವನ್ನು ಹೆಚ್ಚಿಸಿದ್ದು, ಸುಜಯ್ ಶಿವರಾಮ್ ಹಾಗೂ ಕೌಶಿಕ್ ಭಂಡಾರಿ ಅವರ ಸಂಕಲನ ಚಿತ್ರಕ್ಕೆ ಚುರುಕು ನೀಡಿದೆ. ಡಿಐ ಸಾಗರ್ ಕ್ರಿಯೇಟಿವ್ ವಿಲೇಜ್, ಕಲರಿಸ್ಟ್ ಸಚಿನ್ ಗಣೇಶ್, ಪಬ್ಲಿಸಿಟಿ ಡಿಸೈನ್ ಅಂಡ್ ಅನಿಮೇಷನ್ ಶ್ರೀನಾಥ್ ಪವಾರ್ ಮತ್ತು ದೇವಿ ರೈ, ಕಮೆಂಟ್ರಿ ವಾಯ್ಸ್ ಹಾಗೂ ಆರ್ಟ್ ವಿಜಯ್ ಧೀರಜ್ ಸಲೀಂ ಮತ್ತು ರಾಜೇಶ್ ಬಂದ್ಯೋಳು, ವಸ್ತ್ರ ವಿನ್ಯಾಸ ಗಣೇಶ್ ಸಗ್ರಿ, ಸ್ಟಿಲ್ ಶ್ರೀಜಯ್ ಬಂಗೇರ ಅವರ ಕಾರ್ಯಚಿತ್ರಕ್ಕೆ ಹೆಚ್ಚುವರಿ ಮೆರುಗನ್ನು ನೀಡಿದೆ. ಸಮರ್ಥ ನಿರ್ಮಾಣ ಬಳಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಪ್ರತೀಕ್ ಬಂಡಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ರವಿ MS ವರ್ಕಾಡಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆಕ್ಷನ್ ವಿಭಾಗವನ್ನ ಯೋಗಾನಂದ, ನೃತ್ಯ ನಿರ್ದೇಶನವನ್ನ ಅವಿನಾಶ್ ಮಂಗೇರ ಹಾಗೂ ಸಾವನ್ ಸಾಲಿಯಾ ನಿರ್ವಹಿಸ್ತಾ ಇದ್ದಾರೆ. ಸಹ ನಿರ್ದೇಶಕರಾಗಿ
ಸುಜಯ್ ಶಿವರಾಮ್ ಹಾಗೂ ಅಸೋಸಿಯೇಟ್ ನಿರ್ದೇಶಕರಾಗಿ ಗಣೇಶ್ ರಗ್ರಿ, ಸುಧಿ ಆರ್ಯನ್ ಮತ್ತು ರಾಬಿನ್ ರೈ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಪಿಆರ್ಒ ಆಗಿ ಜಗನ್ನಾಥ್ ಶೆಟ್ಟಿ ಬಾಳ ಹಾಗೂ ಮಾರ್ಕೆಟಿಂಗ್ ಮತ್ತು ಪ್ರಮೋಷನ್ ವಿಭಾಗವನ್ನ ಸುರೇಶ್ ರಾವ್ ಕೊಕ್ಕಡ ನಿರ್ವಹಿಸ್ತಾ ಇದ್ದಾರೆ. ಪ್ರೊಡಕ್ಷನ್ ಮತ್ತು ಪಬ್ಲಿಸಿಟಿ ವಿಭಾಗದ ಒಳಾಂಗಣ ಮತ್ತು ಹೊರಾಂಗಣ ಕಾರ್ಯಗಳನ್ನ ಮಧು ಕೆಎಂ, ಸುದರ್ಶನ್ ಪೂಜಾರಿ, ರಾಬಿನ್ ಬೋಮಂಜೂರು, ಹರ್ವಿನ್ ಬಿಟ್ಟು, ರೋಷನ್ ರೋಕು, ಎಡ್ವಿನ್, ಶಾನ್ ಬೆಂದೂರು, ಕಾಲಿನ್ ವಿಜಯ್, ಏಂಜಲ್ ಬೆಂದೂರು, ದಿಶಲ್ ಮಡತ್ಯಾರ್, ಏರಲ್ ಬೋಮಂಜೂರು, ಏರಲ್ ಗ್ರೇಷಿಯನ್, ಸೊನಾಲಿ ಬೆಂದೂರು, ರೋಹನ್, ಆಲ್ಡನ್, ಹೆಸ್ಟರ್, ಜೋಯಲ್, ಆಸ್ಟನ್, ರಾನ್ಸನ್ ಮೊಂಟೆರೋ ಹಾಗೂ ಲೋಕೋ ನಾಯಕ್ ಪಬ್ಲಿಸಿಟಿ ಏಟರ್ ಆಗಿ ನಿರ್ವಹಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಭರ್ಜರಿ ಪ್ರತಿಕ್ರಿಯೆ ಈ ಚಿತ್ರಕ್ಕೆ ಸಿಕ್ಕಿದೆ. ಚಿತ್ರದ ಟೀಸರ್ ಹಾಗೂ ಹಾಡುಗಳು ಬಿಡುಗಡೆಯಾದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದ್ದು, ಸಿನಿ ಪ್ರೇಕ್ಷಕರು ಚಿತ್ರದ ಬಿಡುಗಡೆಗಾಗಿ ಕಾತುರದಿಂದ ಕಾಯುತ್ತಾ ಇದ್ದಾರೆ. ಕರಾವಳಿ ಭಾಗದ ಅಂಡರ್ ಆರ್ಮ್ ಕ್ರಿಕೆಟ್ ಸಂಸ್ಕೃತಿ ತೆರೆಗೆ ತರುತ್ತಿರುವ ಈ ಸಿನಿಮಾ ಯುವ ಜನತೆಗೆ ವಿಶೇಷ ಆಕರ್ಷಣೆಯಾಗಲಿದೆ ಎಂಬ ಮಾತು ಎಲ್ಲೆಡೆಯಿಂದ ಕೇಳಿ ಬರ್ತಾ ಇದೆ. ಸೇರಿರುವಂತಹ ಎಲ್ಲ ಮಾಧ್ಯಮ ಮಿತ್ರರ ಗಮನಕ್ಕೆ ಇಷ್ಟು ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಮ್ಮ ಕಾರ್ಯಕ್ರಮದ ಚಾಲನೆಯೊಂದಿಗೆ ತಮ್ಮೆಲ್ಲರ ಉಪಸ್ಥಿತಿಯನ್ನು ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಗೌರವಿಸಿದ ಇನ್ನು ಮುಂದಕ್ಕೆ ನಾವೆಲ್ಲರೂ ಬಹಳಷ್ಟು ಹೇಳಿದ್ರೆ ಅದು ಖಂಡಿತವಾಗಿಯೂ ಅತಿಶಯದ ವೃತ್ತಿ ಆಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾವು ಕರಾವಳಿ ಜಿಲ್ಲೆ ಸರಿಸುಮಾರವಾಗಿ ಕುಂದಾಪುರದಿಂದ ನಮ್ಮ ಕಾಸರಗೋಡಿನವರೆಗೆ ತುಳುನಾಡಿನ ಬೇರೆ ಬೇರೆ ಆಯಾಮವನ್ನು ನಾವು ನೋಡ್ತೇವೆ. ಅದು ದೇವಾರಾಧನೆ ಭಕ್ತಿಪೂರ್ವಕವಾಗಿದ್ರೆ ಕಮ್ಮಳ ಎನ್ನುವಂಥದ್ದು ಜಾನಪದ ಕ್ರೀಡೆಯಾಗಿ ಬೆಳೀತಾ ಇದೆ. ಅದೇ ರೀತಿ ಯಕ್ಷಗಾನ ಎನ್ನುವಂತ ಒಂದು ಆಚರಣೆಯನ್ನು ನಾವು ಕಾಣ್ತು ವಸ್ತುವಾಗಿಟ್ಟುಕೊಂಡು ಅದರಲ್ಲಿ ಹಾಸ್ಯದೊಂದಿಗೆ ಸಮಾಜಕ್ಕೆ ಒಂದು ಉನ್ನತವಾದಂತಹ ಸಂದೇಶವನ್ನು ನೀಡುವಂತ ಅರ್ಥಪೂರ್ಣವಾದಂತಹ ಸಿನಿಮಾ ಗಜಾನನ ಕ್ರಿಕೆಟರ್ಸ್ 22ನೇ ತಾರೀಕಿನಂದು ತೆರೆಗೆ ಬರುವಂತ ಒಂದು ಸನ್ನಿವೇಶಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಹಾಗಾಗಿ ತುಳು ಸಿನಿಮಾ ರಂಗ ಬೆಳಿಬೇಕು ಎನ್ನುವಂತ ಆಶಯದೊಂದಿಗೆ ಪ್ರಜ್ವಲ್ ಫಿಲ್ಮ್ಸ್ ಈ ಒಂದು ಅರ್ಥಪೂರ್ಣವಾದಂತಹ ವೇದಿಕೆಯನ್ನ ಸಜ್ಜುಗೊಳಿಸಿದೆ. ಹಾಗಾಗಿ ಈ ಕಾರ್ಯಕ್ರಮದ ಪ್ರಧಾನ ಅಂಗ ಎಲ್ಲ ನಮ್ಮ ಮಾಧ್ಯಮ ಮಿತ್ರರ ಮುಂದೆ ನಮ್ಮ ಇಡೀ ಗಜಾನನ ಕ್ರಿಕೆಟ್ ಸಿನಿಮಾ ತಂಡ ಇದೆ. ಚಿತ್ರದ ಟ್ರೈಲರ್ ಅನ್ನ ತಮ್ಮೆಲ್ಲರ ಮುಂದೆ ನಾವು ಇಡ್ತಾ ಇದ್ದೇವೆ. ಹಾಗಾಗಿ ಸೇರುವಂತ ಎಲ್ಲರೂ ಕೂಡ ನಮ್ಮೊಂದಿಗೆ ತಯಾರಾಗಿದ್ದೀರಿ. ತಮ್ಮ ಎರಡೂ ಕೈಯನ್ನು ಒಟ್ಟು ಮಾಡಿಕೊಡುವಂತ ಒಂದು ಜೋರಾದ ಕೈ ಚಪ್ಪಾಳೆಯೊಂದಿಗೆ ಗಜಾನನ ಕ್ರಿಕೆಟರ್ಸ್ ಈ ಚಿತ್ರದ ಟ್ರೈಲರ್ ಅನ್ನ ತಮ್ಮ ಮುಂದೆ ಇಡ್ತಾ ಇದ್ದೇವೆ. ಎಲ್ಲರೂ ಕೂಡ ನೋಡಿ ಸಹಕರಿಸಿ ಪ್ರೋತ್ಸಾಹವನ್ನ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ರೆಡಿ, 1 2 3 ಹಿಯರ್ ವಿ ಗೋ. ನಾವೆಲ್ಲರೂ ಕಣ್ತುಂಬಿಸಿಕೊಂಡಿದ್ದೇವೆ. ಅದಕ್ಕೆ ತಮ್ಮ ಒಂದು ಮನದ ಪ್ರತಿಕ್ರಿಯೆಯನ್ನ ಕೈ ಚಪ್ಪಾಳೆ ಮೂಲಕ ನೀಡಬೇಕು. ಎಲ್ಲರೂ ಕೂಡ ಒಂದು ಜೋರಾದ ಕೈ ಚಪ್ಪಾಳೆಯನ್ನ ಇಡೀ ತಂಡಕ್ಕೆ ನೀಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಎನ್ನುವುದಕ್ಕೆ ಅರ್ಥಪೂರ್ಣವಾದಂತ ಒಂದು ಕಾರ್ಯಕ್ರಮವನ್ನು ವೇದಿಕೆ ನಡೆಸಲಿಕ್ಕಿದ್ದೇವೆ. ನಮ್ಮ ಸಿನಿಮಾ ತಂಡ ವೇದಿಕೆಗೆ ಬಂದು ಈ ಚಿತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೊಡ್ಲಿಕ್ಕಿದ್ದಾರೆ. ಹಾಗಾಗಿ ಚಿತ್ರತಂಡವನ್ನು ನಾನು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಮೊದಲು ಈಗಾಗಲೇ ನಾನು ತಮ್ಮ ಮುಂದೆ ಸಿನಿಮಾದ ಬಗ್ಗೆ ಸಂಪೂರ್ಣವಾದ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ಮಾಧ್ಯಮ ಮಿತ್ರರಿಗೆ ನೀಡಬೇಕು ಅಂತ ಇಡೀ ಚಿತ್ರತಂಡದಿಂದ ನಾನು ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ನಮ್ಮೊಂದಿಗೆ ಜೊತೆಯಾದವರು ಪ್ರಾಯಶಃ ನಮ್ಮ ಕೋಸ್ಟಲ್ ಪುಟ್ಟಿಗೆ ಒಂದು ಹೊಸ ಪರಿಚಯ ಅಂತ ಹೇಳಿದ್ರೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ. ಪ್ರಜ್ವಲ್ ಶೆಟ್ಟಿ ಓರ್ವ ಉದ್ಯಮಿ, ಹಾಗೆ ಅವರು ಈ ಸಿನಿಮಾದಲ್ಲಿ ಒಂದು ಪ್ರಧಾನ ಭೂಮಿಕೆಯಲ್ಲಿ ನಟನೆಯನ್ನು ಮಾಡಿದ್ದಾರೆ. ಅವರೇ ನಿರ್ಮಾಣ ಮಾಡಿರುವ ಪ್ರಜ್ವಲ್ ಫಿಲ್ಮ್ಸ್ ಎನ್ನುವಂತ ಲಾಂಛನದಲ್ಲಿ ಬ್ಯಾನರ್ ನಲ್ಲಿ ಈ ಸಿನಿಮಾ ಬಿಡುಗಡೆ ಆಗ್ಲಿಕ್ಕಿದೆ. ಹಾಗಾಗಿ ಮೊದಲಿಗೆ ಅವರ ಮಾತಿನಿಂದ ನಮ್ಮ ಈ ಕಾರ್ಯಕ್ರಮ ಈ ಪ್ರೆಸ್ ಮೀಟ್ ಅನ್ನು ಮುಂದುವರಿಸಲಿಕ್ಕಿದ್ದೇವೆ. ಹಾಗಾಗಿ ಪ್ರಜ್ವಲ್ ಶೆಟ್ಟಿ ಇವರಿಗೆ ಸೇರಿರುವ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ. ಹಾಗೆ ತುಳುನಾಡು, ತುಳು ಸಂಸ್ಕೃತಿ, ತುಳು ಭಾಷೆಯ ಮೇಲೆ ಒಂದು ಅಗಾಧವಾದಂತಹ ಒಂದು ಗೌರವವನ್ನ ಇಟ್ಟುಕೊಂಡು ಈ ಸಿನಿಮಾ ಮಾಡುವ ಮುಖಾಂತರ ಸಿನಿಮಾ ರಂಗಕ್ಕೆ ಒಂದು ದೊಡ್ಡ ಮಟ್ಟದ ಕೊಡುಗೆಯನ್ನ ನೀಡುವುದಕ್ಕಾಗಿ ಅವರು ಜೊತೆಯಾಗಿದ್ದಾರೆ. ಪ್ರಜ್ವಲ್ ಶೆಟ್ಟಿ ಅವರು ಈ ಚಿತ್ರದ ಬಗ್ಗೆ ತಮ್ಮ ಒಂದಷ್ಟು ವಿಚಾರಧಾರೆಯನ್ನ ಎಲ್ಲ ಮಾಧ್ಯಮ ಮಿತ್ರರ ಮುಂದೆ ಇಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಹಲೋ, ನಮಸ್ಕಾರ ಮಾತೆರೆಗ್ಲ ಸೇರಿದಿನ ಮಾತೆರೆಗ್ಲ ನಮ್ಮ ಟೀಮ್ದ ಪರವಾದ ಮೋಕೆದ ನಮಸ್ಕಾರ. ಎಲ್ಲಿರ್ದಿಂಚಿ ನಮಕ್ ಮಾತೆರೆಗ್ಲ ಒಂಜಿ ಆಸೆ ಒಪ್ಕೊಂಡು ಮೀಡಿಯಾದ ಎದುರು ಪೋಡು, ಮೀಡಿಯಾದ ಎದುರು ಕುಲ್ಲೋಡು ಒಂದು ಆ ದಿನ ಇನಿ ಪ್ರೂವ್ ಆಗ್ತದೆ. ಮೀಡಿಯಾದ ಎದುರು ಕುಲ್ಲದ ಪಾತ್ರನ ಒಂಜಿ ಮಾತೆರೆಗ್ಲ ಒಂಜಿ ಖುಷಿ. ಅವು ಅವಕಾಶ ಬಾರಿ ಕಮ್ಮಿ ಜನಕ್ಲೆ ತಿಕ್ಕುನಿ ಅಂಚ ಎಂಕಿಲೊಂಜಿ ಅವು ಅವಕಾಶ ತಿಕ್ಕೊಂದುಂಡು ಅಂಚ ಬಾರಿ ಖುಷಿ ಆಗುಂಡು. ಗಜಾನನ ಕ್ರಿಕೆಟರ್ಸ್ ಮೂವಿ ಒಂದು ಖಾಲಿ ಮೂವಿ ಅತ್ತು ಎಂಕಿಲ್ನ ತಿಗಲದ ಒಂಜಿ ತುಂಡೊಂದು ಪನುಲಿ ದಾಯಪಂಡ ಇಂಕು ಲೈಕ್ ಆದ್ರೆ ಮಸ್ತ್ ಹಾರ್ಡ್ ವರ್ಕ್ ಮಂತ, ಮಸ್ತ್ ಸ್ಯಾಕ್ರಿಫೈಸ್ ಮಲ್ತ
ಎಡ್ಡೆ ಒಂಜಿ ಮೂವಿ ನಮ್ಮ ಲ್ಯಾಂಗ್ವೇಜ್ ಬರೋಡೊಂದು ಪಂಡ ತುಳು ಸಿನಿಮಾ ನಮ್ಮ ಮ್ಯಾಂಗ್ಳೂರುಡೆ ಅತ್ತು ಇಡೀ ವಿಶ್ವ ಇಂಟರ್ನ್ಯಾಷನಲಿ ದಾಖಲೆ ಆವಡೊಂದು ನಮ್ಮ ಒಂಜಿ ಟೀಮ್ದ ಡ್ರೀಮ್ ಆದುಪ್ಪು ಪಂಡ ಮತ್ತೆ ಕನ್ನಡ ಪಿಕ್ಚರ್ ಆವಡ್ ಮಲಯಾಳಂ ಪಿಕ್ಚರ್ ಆವಡ್ ತೆಲುಗು ಪಿಕ್ಚರ್ ಆವಡ್ ನಮ್ಮ ಮಾತೆಲ್ಲ ತೂಪ ಅಂಚನೆ ತುಳು ಪಿಕ್ಚರ್ ತೂಪುನ ಜನಕ್ಕೂ ಇತ್ತೆಲ್ಲ ಕಮ್ಮಿ ಆದು ಉಳ್ಳೇರು ಪಂಡ ನಮ್ಮ ಇತ್ತೆ ಕೆಲವು ಡೆಡ್ ಪಿಕ್ಚರ್ ಬತ್ತಿ ಬೊಕ್ಕ ನಮ್ಮ ತುಳುನಾಡು ಇತ್ತಿನ ಅಂಚಿನ ಆರ್ಟಿಸ್ಟ್ ಬೇತೆ ಓ ಲ್ಯಾಂಗ್ವೇಜ್ ಅಂತ ಉದ್ದಿಚ್ಚಿ ಟ್ಯಾಲೆಂಟ್ ಆವಡ್ ಕಾನ್ಫಿಡೆನ್ಸ್ ಆವಡ್ ಪಾಸಿಟಿವ್ ಆಟಿಟ್ಯೂಡ್ ಆವಡ್ ಮಾತಲ್ಲ ಇತ್ತಿನ ನಮ್ಮ ತುಳುನಾಡದ ಆಕ್ಟರ್ಸ್ ಅಂಚಾದ ನಮ್ಮ ಯಾಪಲ್ ಒಂಜಿ ಕನ ಇತ್ತು ಆಕ್ಟಿಂಗ್ ಮಲ್ಪರೆ ದುಂಬೆ ಇಂಕ್ ಮಸ್ತ್ ಇಂಟ್ರೆಸ್ಟ್ ಅಂಚಾದ ಮಲ್ತನ ಫಸ್ಟ್ ನಮ್ಮ ಅಪ್ಪೆ ಭಾಷೆದ ಸಿನಿಮಾ ಮಲ್ಪೋಡು ತುಳು ಸಿನಿಮಾ ಬೊಕ್ಕ ಸಿನಿಮಾ ಮಲ್ತನೆಲ್ಲ ಎಡ್ಡೆ ಸಿನಿಮಾ ಮಲ್ಪೋಡು ಪಂಡ ಎಡ್ಡೆ ಪಂಡ ಟೆಕ್ನಿಕಲಿ ಐತ ಮ್ಯೂಸಿಕ್ ಆವಡ್ ಸ್ಟೋರಿ ಲೈನ್ ಆವಡ್ ಕ್ಯಾಮ್ರಾ ಆವಡ್ ಮಾತೆಲ್ಲ ಎಡ್ಡೆ ಕಾಂಪ್ರಮೈಸ್ ಮಲ್ಪಂದೆ ಒಂಜಿ ಎಡ್ಡೆ ಸಿನಿಮಾ ಮಲ್ಪುನ ನಮ್ಮ ಟೀಮ್ದ ಪ್ರಯತ್ನ ಇತ್ತು ಐದು ಬೊಕ್ಕ ನಮ್ಮ ಕೆಲವು UAID ಶೋಸ್ ಮಲ್ತ ಮುಲ್ಪಲ್ ಒಂಜಿ ಟೆಕ್ನಿಕಲ್ ಶೋ ಮಲ್ತ ಐಟ್ ಕೆಲವು ನಮ್ಮ ಮೀಡಿಯಾದಕ್ಕುಲ್ಲ ಬರ್ತಿತ್ತೇವೆ ಸೋಷಿಯಲ್ ಮೀಡಿಯಾದಕ್ಕುಲ್ಲ ಬರ್ತಿತ್ತೇವೆ ಬಾರಿ ಪೊರ್ಲದ ಪಾತೆರ ಪಂಡೇರು ನಮ್ಮ ಟೀಮ್ಗೆ ಐಟ್ ನಮ್ಮ ಉಲೈದ ಕಾನ್ಫಿಡೆನ್ಸ್ ನನ್ನೆಲ್ಲ ಬೂಸ್ಟ್ ಆಂಡಿ ರಿಲೀಸ್ಗೆ ಆದ್ರೆ ನನ್ನೆಲ್ಲ ಪಾಸಿಟಿವ್ ವೇಡ್ ಎದುರು ಬರೋದಿಲ್ಲ ಯಾಕಂದ್ರೆ ಎಡ್ಡೆ ಸಿನಿಮಾ ಮ್ಯಾಕ್ಸಿಮಮ್ ನಮ್ಮ ಜನಗಳಿಗೆ ರೀಚ್ ಆಗೋದು ಅವು ನಮ್ಮ ಟೀಮ್ದ ಒಂಜಿ ಟಾರ್ಗೆಟ್ ಅಂತ ಬಂದಲ್ಲಿ ದಯಪಂಡ ಒಂಜಿ 10-12 ಲಕ್ಷ ಜನಕ್ಕುಲು ಉಳ್ಳೇರು ತುಳು ಸ್ಪೀಕಿಂಗ್ ಜನಕ್ಕುಲು ಆಂಡ ಕೆಲವು ಸಿನಿಮಾ ಎಡ್ಡೆ ಸಿನಿಮಾಲ ರೀಚ್ ಆಪುಜಿ ಅಂಚೆ ಎಡ್ಡೆ ಸಿನಿಮಾ ನಮ್ಮ ಜನಕ್ಕೆ ರೀಚ್ ಆವೋಡು ಫ್ಯಾಮಿಲಿ ಇಡೀ ಊರೇ ಬತ್ತು ತೋಡೊಂದು ನಮ್ಮೊಂಜಿ ಪ್ರಯತ್ನ ನಮ್ಮೊಂಜಿ ಡ್ರೀಮ್ ಬೊಕ ಇಂಟರ್ನ್ಯಾಷನಲಿ ಖಾಲಿ ನಮ್ಮ ಮ್ಯಾಂಗ್ಳೂರ್ ಅತ್ ಮಾತ ತಿಕ್ಕಡ್ಲ ತುಳು ಲ್ಯಾಂಗ್ವೇಜ್ ಒಂಜಿ ಮಲ್ಲ ಮಟ್ಟಡ್ ಮರ್ಯಾದೆ ತಿಕ್ಕೋಡು ತುಳು ಲ್ಯಾಂಗ್ವೇಜ್ ದ ಆರ್ಟಿಸ್ಟ್ ಆವಡ್ ಟೆಕ್ನಿಷಿಯನ್ಸ್ ಆವಡ್ ತುಳು ಲ್ಯಾಂಗ್ವೇಜ್ಗೆ ಬೆನ್ಪುನ ಆರ್ಟಿಸ್ಟ್ ಆವಡ್ ಮಾತೆರೆಗ್ಲ ಒಂಜಿ ಎಡ್ಡೆ ಮರ್ಯಾದೆ ತಿಕ್ಕಾಡಂದು ನಮ್ಮ ಟೀಮ್ದ ಪ್ರಯತ್ನ ಇತ್ತತ್ ಯಾಪಲ ಒಪ್ಪು ಯಾನ್ ಮಲ್ಲಾತೀನಿ ಬಾಂಬೆಡ್ ಅಂಡ್ ಎನ್ನ ಇಲ್ಲಡ್ ತುಳು ಕೊಡ್ದು ಬೇತೆ ಲ್ಯಾಂಗ್ವೇಜ್ ಎಂಕುಲ್ ಇತ್ನೆಟ ಪಾತಿರ್ತಿಜ ಅಂಚನೆ ನಮ್ಮ ಮಗಲೇಗ್ಲ ಫಸ್ಟ್ ಎಂಕುಲ್ ಕಲ್ಪದಿನ್ ತುಳು ಇಂಗ್ಲಿಷ್ ಹಿಂದಿ ಸ್ಕೂಲ್ ಪೋತ್ಲ ಕಲ್ಪುವೆರು ತುಳು ಲ್ಯಾಂಗ್ವೇಜ್ಗೆ ಆತ್ ಮಲ್ಲ ಮರ್ಯಾದೆ ನಮ್ಮ ಕೊರ್ಪ ಅಂಚನೆ ನಮ್ಮ ಊರೇ ಹತ್ತು ವಿದೇಶ ಮಾತ ತಿಕ್ಕಡು ನಮ್ಮ ಲ್ಯಾಂಗ್ವೇಜ್ ಮರ್ಯಾದೆ ತಿಕ್ಕೋಡು ನಮ್ಮ ಆರ್ಟಿಸ್ಟ್ಗೆ ನಮ್ಮ ಸಿನಿಮಾಗೆ ಮರ್ಯಾದೆ ತಿಕ್ಕೋಡು ನಮ್ಮ ಟೀಮ್ದ ಯಾಪಲ ಪ್ರಯತ್ನ ಉಪ್ಪು ಅಂಚನೆ ಗಜಾನನ ಕ್ರಿಕೆಟರ್ಸ್ ಬಾರಿ ಪ್ರೀತಿಡು ಪೊರ್ಲೋಡು ನಮ್ಮ ಮಲ್ತ ಮಾತೆಲ್ಲ ಬತ್ತದ ನಮ್ಮ ಸಿನಿಮಾ ತೂಗೋಡು ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ಕೊಡು ನಮ್ಮ ಟೀಮನ್ನ ಅಪ್ರಿಷಿಯೇಟ್ ಮಾಡ್ಕೊಡು ಅವೇ ಎಂಕ್ಲೆಗ್ ಪೂರಿಡ್ದೆಲ್ಲ ಮಲ್ಲ ವಿನ್ ಪಂಡದ ಇನ್ನೊಂಜಿ 2-10 ಪಾತೆರೆಯನ್ನು ಮುಗಿತಂದುಲ್ಲ. ಥ್ಯಾಂಕ್ ಯು. ಸೊಲ್ಮೇಲು ಶ್ರೀಯುತ ಪ್ರಜ್ವಲ್ ಶೆಟ್ಟಿ ನಮ್ಮ ಅಪ್ಪೆ ಭಾಷೆಯಲ್ಲಿ ಮೋಕೆಲಿ ಸಿನಿಮಾಗೆ ಒಂದು ಎಡ್ಡೆ ರೀತಿಯ ಪ್ರಯತ್ನ ಬರೋದಿಲ್ಲ ಈಗ ಸೊಲ್ಮೇಲೆ ಸಂದಾಯಿತ ಅಂತಂದಿಲ್ಲ. ಹಾಗೆ ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮೊಂದಿಗೆ ಇನ್ನೋರ್ವ ಈ ಚಿತ್ರದ ಸಹ ನಿರ್ಮಾಪಕರಾಗಿರುವಂತಹ ರೋಹನ್ ಪೆರೇರಾ ಮಂಜೂರು ನಮ್ಮಲ್ಲಿದ್ದಾರೆ. ತಮ್ಮ ಅನಿಸಿಕೆ ಹಾಗೂ ವಿಚಾರಧಾರೆಯನ್ನು ಎಲ್ಲ ಮಾಧ್ಯಮ ಮಿತ್ರರ ಮುಂದೆ ಇಡಬೇಕು ಅಂತ ವಿನಂತಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್ ಆಗ್ತದೆ ಈ ಪ್ರೋಗ್ರಾಮ್ಗೆ. ಈ ಮೂವಿದ ವಿಷಯ ಪಾತೆರಡು ದಂಡ ಯಾರು ಮಾತು ತುಳು ಮೂವಿಸ್ಬೇಕು ಯಾರ ಬಟ್ ಈ ಒಂಚಿ ಮೂವಿ ಸಮಥಿಂಗ್ ಸ್ಪೆಷಲ್. ತುಳುನಾಡಿಗತ್ತು ಕರ್ನಾಟಕತ್ತು ಇಡೀ ಭಾರತಕ್ಕೆ ಈ ಒಂಜಿ ಮೂವಿ ಸಮಥಿಂಗ್ ಸ್ಪೆಷಲ್. ದಯಪಂಡ ನಮಗೂ ನೆತ್ತ ವಿಷಯ ಗೊತ್ತಾಗಿದೆಯಪ್ಪ ಅಂದ್ಪಂಡ ನಮ್ಮ ದುಬೈ ಪ್ರೀಮಿಯರ್ಸ್ ಮಾಡ್ಕೊಂಡ ಈ ಸಿನಿಮಾ ತುಯರ್ ಏರ್ ಬರ್ತೇವೆ ತುಂಬ नीचे से बॉल डालते और कैसे मारते हो यार ಅಂತ ಕೇಳಿ ನಮ್ಮಡ ಅಂಡರಾಮ್ ಪಂಪಿನ ನಮ್ಮ ಊರದ ಒಂಜಿ ಮಣ್ಣದ ಗೊಬ್ಬು ಪಿಲೇದ ಗೊಬ್ಬತ್ತು ಅಂಡರಾಮ್ ಪಂಪಿ ನಮ್ಮ ಮಣ್ಣದ ಗೊಬ್ಬು. ಸೊ ಆ ಮಣ್ಣದ ಗೊಬ್ಬು ಎಂಚ ನಮ್ಮ ಕಂಬಳವನ್ನು ಎಂಚ ನಮ್ಮ ಬೇತೆ ಜಾನಪದ ಕ್ರೀಡೆ ಪಂಪ ಅಂಚವನ್ನು ಅಂಚಲಿ ಅಂಡರಾಮ್ ಪಂಪಿನ ಕುಡ್ಲಾಗ ರಿಜಿಸ್ಟರ್ ಆತಿನ ಒಂಜಿ ಬ್ರ್ಯಾಂಡ್ ಬಾಂಡ್ ಬಂದು ಬರಲಿ ನಮ್ಮ. ಸೊ ಈ ಅಂಡರಾಮ್ ಪಂಪಿನ ಒಂಜಿ ಸಿಚುವೇಶನ್ ಮಿತ್ತು ಕಥೆದ ಮಿತ್ತು ಈ ಒಂದು ಸಿನಿಮಾ ತಯಾರು ಮಾಡಿದ್ದೇನೆ. ಈ ಸಿನಿಮಾ ಭಾರಿ ಸೋಕುಡೆ ಮೂಡುದು ಒಯ್ದೇನೆ.
ಖಂಡಿತವಾದ ಈ ಸಿನಿಮಾದ ತೂಪೇರು ಅಕ್ಲೆ ಖಂಡಿತವಾದ ಬೋರ್ ಆಪುಚಿವಲ್ಲ ಏನೆಲ್ಲ ಒಂಜಿ ನಿಮಿಷಲ ಬೋರ್ ಆವಾದಿ ಲೆಕ್ಕ ಮಸ್ತ್ ಎಂಟರ್ಟೈನ್ಮೆಂಟ್ ಉಪ್ಪು ಲೆಕ್ಕ ಕಂಪ್ಲೀಟ್ ಫ್ಯಾಮಿಲಿಗೆ ಒಂಜಿ ಪ್ಯಾಕೇಜ್ ಟೈಪ್ ಎಲ್ಲೇ ಚಾಕ್ಲೇಟ್ ಪತ್ತದು ಮಲ್ಲಕ್ಲು ಮುಟ್ಟ ಸೀನಿಯರ್ ಸಿಟಿಸನ್ ಮುಟ್ಟ ಏನೆಲ್ಲ ಒಂಚಿ ಬೋರ್ ಆವಾದಿ ಲೆಕ್ಕ ಈ ಸಿನಿಮಾ ಮಾಡ್ತದ. ಸೊ ಈ ಸಿನಿಮಾದ ವಿಷಯ ಮಾತ ನಮ್ಮ ತಂಡದ ಆವಡು ಮಾತೆಲ್ಲ 100% ಅಕ್ಕಲ್ಲ ಔಟ್ಪುಟ್ ಕೊಡ್ತೇವೆ. ನನ್ನೊಂದು ವಿಷಯ ಹೆಚ್ಚಿನ ಪಂಡ ಒಂದು ಮಸ್ತ್ ಪಾಸಿಟಿವ್ ವಿಷಯ ನವೀನ್ ನಿಪ್ಪಡಿಲ್ ನವೀನ್ ಅಣ್ಣ ಆರೇನು ಒಂಜಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಈ ಸಿನಿಮಾ ನಮ್ಮ ತೋಲಿ ಆರ್ನ ಕ್ಯಾರೆಕ್ಟರ್ ಇತ್ತೆ ಓಲ್ ಮಾತ ಸಿನಿಮಾ ಆತಲ್ ನಮ್ಮ ಟೆಲಿಕಾಸ್ಟ್ ಆತಲ್ಲ ತೂತಿರ ಜನಗಳು ಪ್ರತಿ ಒಂದು ಏನಾಗ ನವೀನನ್ನ ಮೊಬೈಲ್ ನಂಬರ್ ಉಂಟು ಪ್ರತಿ ಒಂದು ನವೀನನ್ನ ಫೋನ್ ಮಾತು ಬಂತೇವೆ ಇನ್ನ ಕ್ಯಾರೆಕ್ಟರ್ ಭಾರಿ ಸೋಕಡು ಬೈದು ಭಾರಿ ಡ್ಯಾಕ್ಟರ್ ಪಂಡದು ಒಂದು ನಮ್ಮ ಪಂಪಿನತ್ತು ನವೀನನ್ನ ನಮ್ಮ ತಿಕ್ಕಿನಾಗ ಆರ್ ಪಂಡಿನ ಪಾತ್ರ. ಸೊ ಅಲ್ಲಿ ఇప్పుడు ಇತ್ತು ಬಟ್ ಅವ್ರಿಗೆ ಅನ್ಫಾರ್ಚುನೇಟ್ಲಿ ಶೂಟಿಂಗ್ ಇತ್ತು ನಮ್ಮ ಬೇತೆ ಮಾತು ಆರ್ಟಿಸ್ಟ್ ನಕ್ಲಿಗೆ. ಸೊ ಅಂಚಾದ ಶೂಟಿಂಗ್ ಬಿಸಿ ಇಲ್ಲ ರಕ್ಕಲು ಇದರಿಂದ ಆರ್ನ ಪಾತ್ರಕ್ಕೆ ಖಂಡಿತವಾದ ನನ್ನೆಲ್ಲ ಎಡೆದಾತು. ಸೊ ಸಮಥಿಂಗ್ ಡಿಫ್ರೆಂಟ್ ನಮ್ಮ ಅರವಿಂದ್ ಅಣ್ಣ ಅವಾರ್ಡು ಭೋಜಣ್ಣ ಅವಾರ್ಡು ಮುಲ್ಪ ಪ್ರಸನ್ನ ಸರ್ ಅವಾರ್ಡು ಸಂದೀಪ್ ಸರ್ ಅವಾರ್ಡು ದೀಪಕ್ ಬೈ ಪಾಣಾಜಿ ಅವಾರ್ಡು ಉಮೇಶ್ ವಿಚಾರ ಅವಾರ್ಡು ರೂಪ ವರ್ಕೌಟ್ ಮಾತೆಲ್ಲ ಒಂದು ಯುನೀಕ್ ಒಂದು ಕಾನ್ಸೆಪ್ಟ್ ನಮ್ಮ ಸಿನಿಮಾ ಬರೋದಿಲ್ಲ ಒಂದೆಂಟು ಐಕಾದ ಸಿನಿಮಾ ಬಾರಿ ಎಟ್ಟು ಮೂಡುದು ಬೈದುಂಟು ಈ ಸಿನಿಮಾದ ಜನಗಳಿಗೆ ಮುಟ್ಟ ನಿಖುಲ ಸಹಕಾರ ಖಂಡಿತವಾದ ನಮ್ಮ ಕೇಳೋದಿಲ್ಲ ನಮ್ಮ ಪಂಪ ಮಸ್ತ್ ಜನ ನಮ್ಮ ಮೀಟ ಈ ದಿನೊಟ್ಟು ತುಳು ಸಿನಿಮಾ ದಾನೆ ಬಲಿ ಪೂಜಿ ಬಂದ ಪಾತ್ರ ನಮ್ಮಡನೆ ಕೇಳೋದಿತ್ತೇವೆ ಮಸ್ತ್ ಜನ ದಾಯ ಬಲ್ತೊಂದು ಬಂದು ನಮ್ಮ ಮುಟ್ಟ ಹೊಂದಿದ್ದೆ ಎಟ್ಟೆಟ್ಟೆ ಸಿನಿಮಾ ನಮ್ಮ ಕೊರಪ ತುಳುನಾಡು ತುಳು ಚಿತ್ರರಂಗಡು ಭಾರಿ ಸೋಕ್ದ ಸಿನಿಮಾ ಬರೋದುಂಟು. ಸೊ ನಮಗೊಂಜಿ ಜನ ನಮಗೆ ಅಪ್ರೋಚ್ ಆಗ್ಯಾರ ಪಲ್ಪೆ ಮತ್ತು ಪ್ರಜ್ವಲನ್ ಮಾತ್ರ ಗೊತ್ತುಪ್ಪನಿ ಅಮೆಝಾನ್ ಪ್ರೈಮ್ ನೆಟ್ಫ್ಲಿಕ್ಸ್ ಒಂದೇ ಜನ ನಮಗೆ ಅಪ್ರೋಚ್ ಆಗ್ಯಾರ ಮೊರಾಡಿ ಫ್ರೈಡೆ ನಮಗೆ ಅಪ್ರೋಚ್ ಆಗ್ಯಾರ ಆರು ದುಬೈ ನಮ್ಮ ಸಿನಿಮಾ ತೂತಿನಾರ. ಸೊ ಆರು ಆ ನಮ್ಮ ಸಿನಿಮಾ ತೂದು ನಿಕ್ಲು ಈ ಸಿನಿಮಾಗ ಹಿಂದಿಗೆ ಡಬ್ ಮಾಲ್ ಪೊರ ಬಂದು ನಮ್ಮನ್ನ ಕೇಳಿರ ನಮ್ಮಡ ಕೇಳಿರಿ ದಯಪಂಡ ಮುಂಬೈಡ್ ಅಂಡರ್ ಮುಂಡು ಅಂತೆ ಕೆಲವು ಕಡೆ ಎಲ್ಲೇ ಮಟ್ಟ ನಡ್ತೊಂದುಂಟು ನಂಗೆ ಲೈಕ್ ಕಾಣು ಮತ್ತೆ ಸಿನಿಮಾ ಮಾತ್ರ ನಿಕ್ಲು ಡಬ್ ಮಾಲ್ ಪೊರ ನಮ್ಮ ಪಾತ್ರ ಓಟಿಟ್ಟು ಪ್ರಾಂತರ ಕಂಡೆ ನಮ್ಮಡ. ಸೊ ಐಕ್ ಅವು ಪೂರ ಪಾತ್ರಕ್ಕೆ ಖಂಡಿತ ನಮಗೊಂದು ಕಾನ್ಫಿಡೆನ್ಸ್ ಬಂದಿದೆ ಅಂತ ಅನ್ಕೊಂಡ ನಮ್ಮೊಂದು ತುಳು ಸಿನಿಮಾ ಓಟಿಟಿ ನಮ್ಮ ಪುಷ್ ಮಾಡ್ಕೊಂಡ ಮಸ್ತ್ ಬಂಗ ಬರೋಣ ಈ ಸೋಂಕುದ ಸಿನಿಮಾ ನಮ್ಮ ಕೊರಪ ಎತ್ತು ಎಂಟೆ ಸಕ್ಸಸ್ ಸಿನಿಮಾ ನಮ್ಮ ಕೊರತ. ಸೊ ಅಂಚಿನ ಸಿನಿಮಾ ನಮ್ಮ ಒಂದು ಬೇಸ್ ಕ್ರಿಯೇಟ್ ಮಾಡ್ಕೊಡ್ತಾಗ ಮಾತೆಲ್ಲ ನಮ್ಮ ಒಟ್ಟು ಸೇರಿದು ಒಗ್ಗಟ್ಟಾದ ಪ್ರತಿ ಸಿನಿಮಾನ ಗೆದ್ದಾಗ ಮಾತ್ರ ಈ ಸಿನಿಮಾ ನಮ್ಮ ಗಜನನ ಮಾತ್ರ ಬರ್ತಾರೆ ಪ್ರತಿ ಒಂಜಿ ಸಿನಿಮಾ ಪ್ರತಿ ಒರೇ ಒಗ್ಗಟ್ಟಾದ ನಮ್ಮ ಒಜ್ಜೆ ಕೈಟ್ ಒಜ್ಜೆ ಹಾಕಿನ ಜೋಗುಲು ಪಂಡದು ನಮ್ಮ ತುಳು ಸಿನಿಮಾ ನಮ್ಮ ಗೆಂದ ಉಳು ಪಂಪಿನ ಒಂಜಿ ಆಸೆ ಹಟೋಡ ನಮ್ಮ ಒಟ್ಟು ಉಂತುಂಡ ಖಂಡಿತವಾದ ನಮ್ಮ ಈ ತುಳು ಸಿನಿಮಾ ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟು ತುಳು ಸಿನಿಮಾ ಕನ್ನಡದಕ್ಕೂ ತೆಲುಗುದಕ್ಕೂ ಮಲಯಾಳಂದಕ್ಕೂ ಹಿಂದಿದಕ್ಕೂ ಕೇಳೋಡು ಸಿನಿಮಾ ಸುಮಾರು ನಮ್ಮಡ ಅಂಡ್ ನಮ್ಮ ರೀಚ್ ದ ಲೆವೆಲ್ ಪಲ್ಪುನಟ್ಟು ಅವೇ ನಮ್ಮ ಒಂತೆ ಉಲ್ಲ ಒಂಜಿ ಕಡೆ ಉಲ್ಲ ಅವೇನು ಸಾಕಾರ ಮಾಡ್ಕೊಂಡು ನಿಕ್ಕುಲು ನಮ್ಮ ಮಾಧ್ಯಮದಕ್ಕೂ ನಿಕ್ಲು ನಮ್ಮ ಕೈ ಪತ್ತಿಲ್ಲ ಖಂಡಿತವಾದ ಈ ಸಿನಿಮಾ ಇಲ್ಲ ಪ್ರತಿ ಕುಟುಂಬ ಈ ಸಿನಿಮಾ ಸೇರೋದು. ಸೊ ನಿಕ್ಲ ಸಹಕಾರ ನಮ್ಮ ಇಕ್ಕಿರೋದಿಲ್ಲ ಈ ಗಜಾನನ ಕ್ರಿಕೆಟರ್ ಸಿನಿಮಾ ಒಂದು ರೀಚ್ ಮಾಡ್ತಾರಾಗದು. ಸೊ ನಿಕ್ಲ ಬತ್ತಿನ ಮಾತಿರಲ್ಲ ಕೂಡ ನಮ್ಮ ಥ್ಯಾಂಕ್ ಯು ಮಾಡೋದಿಲ್ಲ ಬಗ್ಗೆ ಪಾತ್ರ ಎಂಡ್ ಮಾತುಗಳೇ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ರೋಹನ್ ಪೆರೇರಾ ಕೋಮಂಜೇರು ಈ ಸಿನಿಮಾದ ಸಹ ನಿರ್ಮಾಪಕರ ಪಾತ್ರಗೆ ತೆರೆತಕ್ಕ ಒಂದು ದಾಯಕತೆಗೆ ತುಳು ಭಾಷೆ ತುಳು ಸಂಸ್ಕೃತ ಮಿತ್ತೊಂದರಿಗೆ ಪುನಶ್ಚೆತ್ತಿನ ಗೌರವ ನಮ್ಮ ಅಪ್ಪ ಭಾಷೆಗೆ ಒಪ್ಪಕೊರಡು ಪನ್ಪನಂಚೆತ್ತಿರೊಂದಿ ಪ್ರಾಂಚಲ ಪ್ರಯತ್ನದೊಟ್ಟಿಗೆ ಅದರ ಜೊತೆ ಇದ್ದೇರು ಅಂಚನೆ ನರದುಮುಗಿ ಈ ಸಿನಿಮಾದ ನಾಯಕ ನಟಿ ವಿನೀತ್ ಕುಮಾರ್ ನಮ್ಮ ತುಳು ಸಿನಿಮಾಡ ಒಂಜಾತ್ ಯಶಸ್ವಿ ಸಿನಿಮಾನ ಕೊರಮಂಚೆತ್ತಿನ ನಾಯಕ ನಟಿ ಅರನೇ ಸ್ವಂತ ಸಿನಿಮಾ ಮಿಡಲ್ ಕ್ಲಾಸ್ ಆಗ್ಬೇಕ ರಾಸ ಅವಸಡು ಅಭಿನಯ ಮತ್ತು ದಾಖಲೆನ ಮಂತನಾರು ಅಂಚನೆ ಸಿನಿಮಾದ ಪ್ರಧಾನ ಭೂಮಿಕೆಗಳು ವಿನೀತ್ ಕುಮಾರ್ ಈ ಸಿನಿಮಾದ ಬಗ್ಗೆ ಜಾತ ವಿಚಾರಣೆ ಸೇರಿದ ಮಾತಿನ ಬದಿಗೆ ದೇವರು ಬಂದು ವಿನಂತಿ ಮಾಡ್ತಂದ್ರೆ. ಮಾತೆರೆಲ್ಲ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಅಂಚನೆ ನಮ್ಮ ಇಡೀ ಟೀಮ್ ಉಳ್ಳರು ಮಾತೆರೆಲ್ಲ ಮೂಕಿಡ ಎತ್ಕೊಳೋದಿಲ್ಲ ಬಹುಶಃ ಸಿನಿಮಾದ ಬಗ್ಗೆ ಕಂಟೆಂಟ್ದ ಬಗ್ಗೆ ಸ್ಟೋರಿದ ಬಗ್ಗೆ ಈ ಸ್ಕ್ರಿಪ್ಟ್ದ ಬಗ್ಗೆ ಒಂದು ಜಾತಿ ಇನ್ಫಾರ್ಮೇಷನ್ ಕೊರಿಯದೆ. ಸೊ ಯಾನ್ ಜಾತಿ ಇನ್ಫಾರ್ಮೇಷನ್ ಕೊರಪು 2 ಮೇ 22 ಊರೊರ್ಮೆ ಬರೀ ಗೌಚಿಡೆ ನಮ್ಮ ರಿಲೀಸ್ ಆಯ್ತು. ಸೊ ಆ ಒಂಜಿ ಕಾರ್ಯಕ್ರಮಕ್ಕೆ ನಿಖಿಲ್ ಮಾತೆಲ್ಲ ಬರೋದು ನಿಖಿಲ ವಿನಂತಿ ಮಾಡ್ತೋದಿಲ್ಲ ಒತ್ತಂತ ಇಡೀ ಟ್ರೈಲರ್ ರಿಲೀಸ್ ಆದ್ರೆ ನನ್ನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ 4 ದಿನ ಕಂಟಿನ್ಯೂ ಪ್ರೀಮಿಯರ್ ಶೋ ಉಂಟು. ಸಂಚಾದ
ದಾಯೆ ನಮ್ಮ ದುಂಬೆ ಪ್ರೀಮಿಯರ್ ಶೋದು ದಿಯೊಂದುಲ್ಲ ವೀಕ್ ಡೇಸ್ ಅನ್ಕೊಂಡ ನಮ್ಮ ಆಲ್ರೆಡಿ ಎನ್ಕ್ವೈರಿ ಸ್ಟಾರ್ಟ್ ಆದ ನಮ್ಮ ಒಂಜಿ ಪೋಸ್ಟ್ ಕೊಡ್ದಿತ್ತ ಬಹುಶಃ ಇಂಗ್ಲಿಷ್ ಟಿಕೆಟ್ ಬೋರ್ಡ್ ಮನ್ ಎನ್ಕ್ವೈರೀಸ್ ಅರೆಗೆ ಬರೋದುಂಟು ಸ್ಟ್ರೈಟ್ ನಂಬರ್ ರೋಹನ್ ನಂಬರ್ ಉಂಟು ನೈಟ್ ಸೊ ಅಂಚಾದ ಗುರುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಪ್ರೀಮಿಯರ್ ಶೋ ಆಪುಂಡು ಇತ ಟೆಕ್ನಿಕಲ್ ಶೋಡು ಬೊಕ್ಕ ನಮ್ಮ ದುಬೈಡ್ ಆತಿನ ಶೋ ಈ ಒಂಜಿ ರಡ್ಡು ಶೋದ ಅಂದಾಜು ನಮ್ಮ ಒಂಜಿ ಐಡಿಯಾ ಬರ್ತೊಲಿ ಒಂಜಿ ಸಿನಿಮಾ ತೂಪಿನಾಯಿಗ್ ಐತ ಮನಸ್ಸನ್ನು ಗೆಂದು ಬಂದು ಬೊಕ್ಕ ನಮ್ಮ ದಾದ ಅಂಡ್ರ ನಮ್ಮ ಕ್ರಿಕೆಟ್ ದ ಒಂಜಿ ಕಾನ್ಸೆಪ್ಟ್ ಒಂಜಿ ಎಸೆನ್ಸ್ ದೀದನ ಅವು ವರ್ಕ್ ಆತನೆಂದು ಬೊಕ್ಕ ದಾದ ನಮ್ಮ ಒಂಜಿ ಕಾಮಿಡಿ ಪ್ಲಾನ್ ಮಲ್ದನ ಪ್ರಸನ್ನ ಡೈಲಾಗ್ ಆದುಪ್ಪು ಆ ಸ್ಕ್ರಿಪ್ಟೆಡ್ ಆದುಪ್ಪು ಅತ್ತ ಒಂಜಿ ಫ್ಲೋ ಆದುಪ್ಪು ಸೊ ಅವು ಪೂರ ಪಾಸ್ ಆತ ಜನಗಳು ತೆಲ್ಪೇರು ಬೋರ್ಡ್ ಸೊ ಅಂಚಾದ ನಮಗ ಅವು ಒಂಜಿ ಪ್ಲಸ್ ಪಾಯಿಂಟ್ ಆದ್ವಿ ಸೊ ಅಂಚಾದ ಪ್ರೀಮಿಯರ್ ಏತ್ ಎಡ್ಡೆನ ಅದು ಹಾಲ್ನ ಉಂಟು ಅವು ಮಾತಾಡಿಲ್ಲ ಗೊತ್ತಿದ್ದೀನಿ ಅಂಚೆ ಸೊ ರಿಲೀಸ್ ಆಪಿನ 4 ದಿನ ನಡೆದು ಕಂಟಿನ್ಯೂಸ್ ಒಂಜಿ 2-3 ಪ್ರೀಮಿಯರ್ ದೀವೊಂದುಲ್ಲ ಬಂದಾಗ ಐತ ಅರ್ಥ ನಮಕ್ ಆಲ್ಮೋಸ್ಟ್ ಸಿನಿಮಾದ ಮಿದ್ದು 100% ಒಂಜಿ ಕಾನ್ಫಿಡೆನ್ಸ್ ಬೈದು ನನ್ ಬಂದು ಸೊ ಅಂಚಾದ ರಿಸಲ್ಟ್ ದಾದ ಬರ್ಪುಂಡು ಸೋಮವಾರದ ಮಂಗಳವಾರ ಬರ್ಪುಂಡು ಮಂಗಳವಾರದ ಬುಧವಾರ ಬರ್ಪುಂಡು ಬುಧವಾರದ ಗುರುವಾರ ಬರ್ಪುಂಡು ಗುರುವಾರದ ಶುಕ್ರವಾರ ಬರ್ಪುಂಡು ಶುಕ್ರವಾರದ ಬೊಕ್ಕ ಮಾತೆರ್ಲ ಬತ್ತ ಸಿನಿಮಾ ತೂವೋಡು ಆ ಒಂಜಿ ವಿಷಯದ ನಾವು ಎತ್ತೋಡು ಪನ್ಲಕ ಸಿನಿಮಾ ಏತ್ ಎಡ್ಡೆ ಎತ್ತನಲ್ಲ ಪ್ರಚಾರ ಕಮ್ಮಿ ಅಂದ ಬಿಲ್ಕುಲ್ ಅವು ಸಿನಿಮಾ ಗೆಂದುಜಿ ಪ್ರೊಡ್ಯೂಸರ್ ಗೆಂದೋಡು ಸೊ ಅಂಚಾದ ಈ ನಿಟ್ಟಿಡ್ ನಮ್ಮ ಈತ ಪ್ಲಾನಿಂಗ್ ಮಲ್ತು ಒಂದು ಬೈದ ಸೊ ಅಂಚಾದ ನಿಂಗ್ಲ ಮಾತಿರ್ನಲ್ಲ ಸಾಕಾರ ಬೋರ್ಡ್ ಒಂದು ಎಂಗಲು ಕೇನೊಂದುಲ್ಲ ಆ್ಯಂಡ್ ನೆತ್ತ ನಿರ್ದೇಶನ ಬರ್ತದ ಕೀರ್ತನ್ ಭಂಡಾರಿ ನೀನು ಬರೆದು ಡಿರೆಕ್ಟ್ ಮಾಡ್ಲೇರು ಪ್ರಸನ್ನ ಶೆಟ್ಟಿ ಬೈಲೂರು ಡೈಲಾಗ್ಸ್ ಬರ್ತಾರೆ ಪೂರ ಹಾಕಲು ಈ ಒಂದು ಟೈಮ್ ಎಂಚಾಕೊಂಡು ಬಂದಾಗ ಅಪ್ಲೋಡ್ ಟೈಮ್ ಆನಾಗ ಬೊಕ್ಕ ಟ್ರೈಲರ್ ನಮ್ಮ ದಿಯೋಡು ನನಗ ಅವು ಬಾರಿ ಕೈತಲ್ ಬರ್ಕೊಂಡು ಅಂಚ ಮಾಡು ಇಲ್ಲವೇ ಮಡಿ ಇಲ್ಲಕ ಬಹುಶಃ ಬೇರೆ ಬೇರೆ ರೀಸನ್ ಅಲ್ಪ ಉಂತೋಡ ಸೊ ಅದಕ್ಕೋಸ್ಕರ ಇಡೀ ಟೀಮ್ ಎಂಗಲ್ ಎಡಿಟರ್ ನಕಲ್ ಪೂರ ಅವಲೇ ಉಳ್ಳೇರು ಸೊ ಅಂಚಾದ ಅಕುಲ್ ದಾಪಟ ಎಲ್ಲ ಶೋ ಅವ್ರ ಪುರಣಿ ಟೆಕ್ನಿಕಲ್ ಶೋ ಆದಿತ್ತನ ಸೊ ಐಟ್ ಕೆಲವೊಬ್ಬರು ಎಂಗ್ಲಿಗೆ ಮೈನರ್ ಕರೆಕ್ಷನ್ಸ್ ಬಂದದಾದ ಬಂದಿರ್ತಾರೆ ಸೊ ಅವೇನು ಮಾತೊಂದಿತ್ತ ಅವು ಟೆಕ್ನಿಕಲ್ ಕರೆಕ್ಷನ್ ಸಿನಿಮಾದ ಕರೆಕ್ಷನ್ ಅಂತ ಅಂಚ ಸೊ ಈ ನಿಟ್ಟಿಡ್ ಅಲ್ಲಿ ಪೂರ ಅವಲು ಉಳ್ಳೇರು ಸೊ ಅಂಚಾದ ನೀವು ಒಂಚೂರು ಜನ ಕಮ್ಮಿ ಉಂಟು ಬೊಕ್ಕ ಆರ್ಟಿಸ್ಟ್ ನಕ್ಲೆ ಪೂರ ಪಂತ್ ನಮ್ಮ ಬೊಕ್ಕ ನವೀನ್ ಮಾಮನಕ್ಲೆ ಪೂರ ವಿನೀತ್ ಉಲ್ಲೆ ಮನ್ನ ರೂಪೇಶ್ ಉಲ್ಲೆ ಮನ್ನ ಧೈರ್ಯ ನಿಖುಲ್ ಮಲ್ತೊಂದು ಬೋಪಾರ ಅಂಚ ಸೊ ಅವು ಎಂಕ್ಲೆಗ್ ಬ್ಲೆಸ್ಸಿಂಗ್ ಅದು ನಮ್ಮ ಮಿಕ್ಕು ಧೈರ್ಯ ಇದ್ದೇವೆ ಬಂದು ಇದು ಅರವಿಂದ್ ಮಾಮಲ್ಲ ನಿಖುಲ್ ಉಲ್ಲಾರತ್ತ ನನ್ನ ಎಂಕುಲ್ ಧೈರ್ಯ ನಿಖುಲ್ ಮಲ್ತೊಂದು ಬೋಲ್ ಮಾಡ್ಬೇರು ಅಂಚ ಈಚೆ ನಕುಲ್ ಪೂರ ಯೂಶುವಲಿ ಬರ್ಬೇಕು ಅವು ಎಂಕ್ಲೆಗ್ ಧೈರ್ಯ ಅಲ್ಲ ಬಟ್ ಎಂಕ್ಲೆಗ್ ಖುಷಿ ಅಕುಲ್ ಒಂಜಿ ಬರ್ತನ ಎಂಕ್ಲೆಗ್ ಒಂಜಿ ಬಲ ತಿಕ್ಕೊಂಡು ಬಂದು ಬಟ್ ನನ್ನ ಎಲ್ಲ ರಿಲೀಸ್ ಪ್ರೀಮಿಯರ್ ಪೂರ ಬರ್ಪೆ ಪೂರ ಬಂತೇವೆ ಸಂಚಾದ ಒಂಜಿ ಸಂತೋಷದ ವಿಷಯ ಬೊಕ್ಕ ಖಾಲಿ ಕ್ರಿಕೆಟ್ ಆಯ್ತು ಕ್ರಿಕೆಟ್ ಅಂತ ಒಂಜಿ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್ ಆದುಂಡು ಐದು ರಡ್ಡು ಹೀರೋಯಿನ್ ಅಲ್ಲೇರು ಒಂಜಿ ಸಂತಾಮಿ ಬೊಕ್ಕ ಅನ್ವಿತ ಬರೋಡಿತ್ತೋಡು ಬರೋದಿರೋಲ್ಲ ಸೊ ಅನ್ವಿತಾ ಸಾಗರ್ ಆ್ಯಂಡ್ ಅಂಚನೆ ಸಂತಾಮಿ ರಡ್ಡು ಜನ ಬಾರಿ ಶೋಕ್ದ ಪರ್ಫಾರ್ಮೆನ್ಸ್ ಕೊಡ್ತೇವೆ ಆ್ಯಂಡ್ ಐತ ಒಟ್ಟು ಮ್ಯೂಸಿಕ್ ಬರೋದು ಸೃಜನ್ ಕುಮಾರ್ ತೋನ್ಸೇನ್ ಬಂದ ಈ ಕಾಂಬಿನೇಷನ್ ಏಪಲ ಕೀರ್ತನ್ ಏಪಲ ಲಿರಿಕ್ಸ್ ರೈಟರ್ ಮಸ್ತ್ ಸಿನಿಮಾಲು ಪೂರ ಪದ ಬರೆಪಿನಾರು ಸೊ ಅಂಚಾದ ಲಿರಿಕ್ಸ್ ರೈಟರೇ ಒಂಜಿ ಡಿರೆಕ್ಟರ್ ಆನಾಗ ಐಟೊಕ್ಕ ಮ್ಯೂಸಿಕ್ ಕಂಪೋಸರ್ ಬಾರಿ ನಮ್ಮ ಕೈತ ಲೈನ್ ಹಿಡ್ದಾದ್ರ ಸೊ ಇಡೀ ಬ್ಯಾಕ್ ಗ್ರೌಂಡ್ ಸ್ಕೋರ್ಡು ಒಂಜಿ ಲಿರಿಕ್ಸ್ ರೈಟರ್ನ ಫಿಲ್ಮ್ ಬಂದು ಇರ್ತದೋಗಿ ಸೊ ಅಂಚಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ಲ ಬಾರಿ ಅದ್ಭುತವಾದ ಮೂಡ್ದು ಬೈಕೊಂಡು ಬೊಕ್ಕ ನಮ್ಮ ಕ್ರಿಕೆಟ್ ಉರುವ ಗ್ರೌಂಡ್ ನಮ್ಮ ಶೂಟ್ ಮಲ್ದ ಅವಳ ಒಂಜಿ ನಮಗದಾದೆ ಆ ಒಂದು ಕ್ರಿಕೆಟ್ ದ ಎಲಿಮೆಂಟ್ ಆವಡ ಅದು ಮಸ್ತ್ ಜನ ಅಂಪೈರ್ಸ್ ಪ್ಲೇಯರ್ಸ್ ಅಕುಲ್ ಪೂರ ಬೈಯರು ನಮ್ಮೆಂಟ್ ರೋಹನ್ ಹಿಮ್ಸೆಲ್ಫ್ ಆರ್ ಒಂಜಿ ಕ್ರಿಕೆಟ್ ಪ್ಲೇಯರ್ ಅಂಡರ್ ಆಮ್ದ ಸೊ ಆರ್ಲ ಎಲ್ಲಿಯ ರೋಲ್ ಮಲ್ದೇರು ಸೊ ಅಂಚಾದ ಅರ್ನ ಐಡಿಯಾ ಆಯ್ತು ಮಾತೆಲ್ಲ ಇನ್ವಾಲ್ವ್ ಮಲ್ಪೋಡು ನಮ್ಮ ಅಂದ ಸೊ ಅಂಚಾದ ಒಂಜಿ ಆತು ಪ್ಲೇಯರ್ಸ್ ಬೈದರು ಸೊ ಅಕ್ಲ ಫೇಸ್ ನಮಕ್ ತುಯ್ಯರ ದಿಕ್ಕೊಂಡು ಅಫ್ಕೋರ್ಸ್ ಅಕ್ಲೇನ್ ಆಕ್ಟ್ ಮಲ್ಪಾಯರ ಆಗುತ್ತೆ ನಮಗೆ ಬಂಗ ದಯಮಾಡಿ ಅಕ್ಲು ಗ್ರೌಂಡ್ ಎಂಟ 6-4 ಪೂರ ಹಾಕ್ಬೇಕು ಬಟ್ ಆಕ್ಟ್ ಕಟ್ ಟೇಕ್ ಬಂದಾಗ ಅಕ್ಲೆಗ್ಲ ಬಂಗ ಬಾಲ್ ಕರೆಕ್ಟ್ ಪೂರ್ಜಿ ಅಂಚ ಸೊ ಏತ್ ಅಕ್ಲೇನ್ ನಮ್ಮ ಒಂಜಿ ರೆಸ್ಪೆಕ್ಟ್ಫುಲ್ ಆದ ಕ್ಯಾಮಿಯೋ ಕೊಡ್ತಾನ ಸೊ ಆತ ಬಾರಿ ಶೋ ಕೂಡ ಪರ್ಫಾರ್ಮೆನ್ಸ್ ಪೂರ ಕೊಡ್ತೆ ಬೊಕ್ಕ ರಿವ್ಯೂಸ್ ದ ಬಗ್ಗೆ ಬಂದ್ಕೊಂಡು ನಾನು ಸಿನಿಮಾದ ದುಬೈ ಪೂರ ನಮ್ಮ ದುಂಬೆ ರಡ್ ಮೂಜಿ ತಿಂಗಳು ದುಂಬೆ ನಮ್ಮ ಪ್ರೀಮಿಯರ್ ಆದ ಸೊ ಅಂಚಾದ ಅವ್ಲು ನಮಕ್ ಪಾಸ್ ಮಾರ್ಕ್ ತೆಗೆದು ಸೊ ಅಂಚಾದ ಮುರಳಿ ಮಲ್ತಿನ ಟೆಕ್ನಿಕಲ್ ಶೋಟ್ಲ ನಮಕ್ ಪಾಸ್ ಮಾರ್ಕ್ ತೆಗೆದು ಆ್ಯಂಡ್ ಮೇ 22 ಉಡುಪಿಡ್ ಬೊಕ್ಕ ಅಂಚನೆ ಎಂಟೈರ್ ದಕ್ಷಿಣ ಕನ್ನಡ ಮಾತ ಥಿಯೇಟರ್ಸ್ ಏತ್ ಪೂರ ಥಿಯೇಟರ್ ಉಂಡ ನಮ್ಮ ತುಳು ಭಾಗಡ ಅಲ್ಪ ಮಾತ ರಿಲೀಸ್ ಆಗುಂಟು ಐದು ಬೊಕ್ಕ ಸೆಕೆಂಡ್ ವೀಕ್ ನಮ್ಮ ಬ್ಯಾಂಗ್ಳೂರ್ಲ ರಿಲೀಸ್ ಮಲ್ಪುನ ಐಡಿಯಾ ಉಂಟು ಐದಾಗ ಥರ್ಡ್ ವೀಕ್ ಬೊಕ್ಕ ಗಲ್ಫ್ ಹೊರಾನೆ ನಮ್ಮ ರಿಲೀಸ್ ಮಲ್ಪುನ ಐಡಿಯಾ ಪಾಡುದಿಲ್ಲ ಆ್ಯಂಡ್ ದಿನಕ್ಕೆ ನಮ್ಮ ಮಾರ್ಕೆಟಿಂಗ್ ಲಂಚನೆ ಗೋಡಾಪಿನಾಥ್ ಕೊಲಾಬರೇಷನ್ಸ್ ಇನ್ಫ್ಲುಯೆನ್ಸರ್ಸ್ ಬೊಕ್ಕ ಹೋರ್ಡಿಂಗ್ಸ್
ಆ್ಯಂಡ್ ಎಂಗ್ಲ ಪಾರ್ಟ್ನರ್ಸ್ ನಕಲು ಪೂರ ಸಿನಿಮಾ ತೂತಾರೆ ಸಂಚ ಅಕಲು ಬರ್ತದೆ ಎದುರು 10 ಹೋರ್ಡಿಂಗ್ 5 ಹೋರ್ಡಿಂಗ್ 25 ಹೋರ್ಡಿಂಗ್ ಕೊರೊಂದುಲ್ಲೆ ಸಿನಿಮಾ ಮಾತೆರ್ಲ ಸಪೋರ್ಟ್ ಮಾಡ್ತೊಂದುಲ್ಲೆ ಬಟ್ ಆ ಸಿನಿಮಾದ ಪವರ್ ಅಂಚ ಉಂಡು ಮಾತೆರ್ಲ ಒಟ್ಟುಗಾಲ ಇನ್ನು ಪುಷ್ ಮಲ್ಪರ ಟ್ರೈ ಮಾಡ್ತೊಂದುಲ್ಲೆ ಸಂಚ ಅದು ಈ ಒಂದು ನಿಟ್ಟಿಡಿ ಟ್ರೈಲರ್ ರಿಲೀಸ್ ದಾದ ಖಾಲಿ ಒಂದು ಎಲ್ಲಿಯ ತುಣುಕು ಬಾರ್ದಿನಿ ಆಕ್ಚುಲಿ ಮಸ್ತ್ ಇನ್ಫಾರ್ಮೇಶನ್ ನಮ್ಮ ಬುರ್ದೆ ಗೊತ್ತೇಜ ಟ್ರೈಲರ್ ಬಟ್ ಒಂದು ಎಲ್ಲಿ ಗ್ಲಿಮ್ಸ್ ನಮ್ಮ ಪಾರ್ಟ್ ಟ್ರೈ ಮಾಡ್ದ ದಾದ ಸರ್ಪ್ರೈಸ್ ಉಂಡ ಅವು ಸಿನಿಮಾದ ಉಲಾಯ ಉಂಡು ಸೊ ಇಡೀ ನಮ್ಮ ಪ್ರೆಸ್ದ ನಮ್ಮ ಪತ್ರಿಕಾ ಮಾಧ್ಯಮದಾಗ್ಲೇನು ಬೊಕ್ಕ ದೃಶ್ಯ ಮಾಧ್ಯಮದಾಗ್ಲೇನು ಮಾತೆರೆಲ್ಲ ನಮ್ಮ ಮಂಡೇ ಟ್ಯೂಸ್ಡೇ ವೆನಸ್ಡೇ ಥರ್ಸ್ಡೇ ಏಪಾಡ್ಲ ಒಂದು ದಿನ ಬಲನ್ನ ಮಾತೆರೆಲ್ಲ ಒಟ್ಟಿಗೆ ಒಂದು ಸಿನಿಮಾ ತೂಕ ತಗೊಂಡು ಎಲ್ಲ ಮೇನ್ ರಿಲೀಸ್ ಎಲ್ಲ ದುಮ್ಮೆ ನಿಖಲ್ ಮಾತ ಸಿನಿಮಾ ತೂದು ರಿವ್ಯೂಸ್ ಕೊರ್ನು ದಾಂಡ ನಿಕ್ಲ ಅವು ಶುಕ್ರವಾರದಾನಿ ಮಸ್ತ್ ಜನ ಬರ್ರ ಹೆಲ್ಪ್ ಸ್ವಚ್ಛ ಅದು ಹೆಂಚಿನ ನಮ್ಮ ದುಂಬೆತಿ ಒಂದಿಲ್ಲ ಸ್ವಚ್ಛ ನಿಖಿಲೆಲ್ಲ ಮೋಕೆಡ್ ವಿನಂತಿ ಮಾಡ್ತಿರಲಿಲ್ಲ ದಯಮಾಂತದ ಬದ್ದದ ನಮ್ಮ ಸಿನಿಮಾ ತೋಡು ಒಂದು ಡೇಟ್ ನಮ್ಮ ಒಂದು ಫೈನಲೈಸ್ ಮಲ್ಬುಗ ಆ್ಯಂಡ್ ಮಾತಾಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಬರ್ತೀನಿ ಥ್ಯಾಂಕ್ ಯು ಸ್ವಲ್ಪ ವಿನೀತ್ ಕುಮಾರ್ ಈ ಸಿನಿಮಾದ ಸಂಪೂರ್ಣ ಬಗ್ಗೆ ಸಂಕ್ಷಿಪ್ತమైన ಚಿತ್ರಣ ಮಾಹಿತಿಯನ್ನು ನಮ್ಮ ಮಾತಾಡೋದು ಬದಲಿದ್ದೀರು ದಯವಿಟ್ಟು ನಾವು ಜಂಟಿ ತಂಡ ನಿಂತಿರುವ ಕೆಲಸ ಮಾಡ್ತಿದ್ದಾರೆ ಅಂಚೆನೆ ನಮ್ಮ ನಿರ್ದೇಶಕಿ ಕೀರ್ತನ್ ಭಂಡಾರ ಬಗ್ಗೆ ಎಲ್ಲರೂ ಉಲ್ಲೇಖ ಮಾಡ್ತಿರೋರು ಅದ್ಭುತ ಬರಹಗಾರೆ ಕನ್ನಡ ಸಿನಿಮಾದ ಕೆಲಸ ಮಾಡ್ತಿದ್ದಾರೆ ಅದನ್ನ ಸುರೂತ ನಿರ್ದೇಶನದ ಈ ತುಳು ಸಿನಿಮಾ ಒಂದು ಗಜಾನನ ಕ್ರಿಕೆಟರ್ಸ್ ಹಳ್ಳಿದ ಸೊಗಡು ಮೇಳೈ ಸಂವತ್ಸರ ಒಂದು ಕಥಾವಸ್ತು ಪುನಶ್ಚಿತ್ರಣ ಮಾತಾಡೋಣ ಸಹಕಾರಿ ಪಡ ಅಂಚೆನೆ ನನ್ನದು ನಮ್ಮ ವೇದಿಕೆ ಪುನರ್ ಪ್ರಸನ್ನ ಶೆಟ್ಟಿ ಬೈಲೂರು ನಮ್ಮ ತುಳು ಸಿನಿಮಾ ರಂಗಡ್ 100 ಡೇಸ್ ಬರ್ತಿನ ಅಂಚೆತಿನ ಸಾಲು ಸಿನಿಮಾಗೆ ಡೈಲಾಗ್ ಸಂಭಾಷಣೆ ಬರತ್ತಿನ ಅಂಚೆತಿನ ಅವ್ರಿ ಅದ್ಭುತ ಪ್ರತಿಭೆ ಕ್ರಿಕೆಟ್ ಅಂಡ್ ಬೊಕ್ಕ ಗಂಜಾಲ್ ಸರ್ಕಸ್ ಅಂಚೆನೆ ನಮ್ಮ ಇಂಚಪ್ಪ ಬರ್ತಿನ ಅಂಚೆತಿನ ಜೈ ಸಿನಿಮಾ ಅಂಚೆನೆ ವಿನೀತ್ ಅಭಿನಯ ಮಾಡ್ತಿನ ಅಂಚೆತಿನ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಬೊಕ್ಕ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದು ಯಶಸ್ವಿ ಸಿನಿಮಾಗೆ ಸಂಭಾಷಣೆಗಾರ ಇರೋದಕ್ಕೆ ಪ್ರಸನ್ನ ಶೆಟ್ಟಿ ಬೈಲೂರು ಈ ಸಿನಿಮಾದ ಸಂಭಾಷಣೆ ಬೊಕ್ಕ ಡೈಲಾಗ್ ಬರೀತಿನಾರು ಪ್ರಸನ್ನ ಶೆಟ್ಟಿ ಈ ನಮ್ಮ ಮಾಧ್ಯಮ ಮಿತ್ರರನ್ನ ಎದುರು ಈ ಸಿನಿಮಾದ ಬಗ್ಗೆ ಒಂಜಾತ ವಿಚಾರ ಇರ್ಲದಿ ಬಿಡು ಬಂದು ಪ್ರಸನ್ನ ಶೆಟ್ಟಿ ಬೈಲೂರು ಮರಣಕ್ಕೆ ಬಂದಲ್ಲ ಸುರುಕಾದ ಸೇರಿದಿನ ಮಾಧ್ಯಮ ಮಿತ್ರರ ಪತ್ರಿಕಾ ಮಾಧ್ಯಮ ಆದಪ್ಪು ದೃಶ್ಯ ಮಾಧ್ಯಮ ಆದಪ್ಪು ನಿಗಲಿನ ಮೋಕೆಟ್ ಎತ್ಕೊಂಡಲ್ಲ ಇಲ್ಲಿ ನಮ್ಮನ ಪ್ರೊಡ್ಯೂಸರ್ ಪ್ರಜ್ವಲ್ ಸರ್ ರೋಹನ್ ಸರ್ ಇಂಜಿನಿಯರ್ ನಮ್ಮ ನಾಯಕ ನಡೆ ವಿನೀತ್ ಸಂತಾಮೀನು ಸಂದೀಪ್ ಶೆಟ್ಟರು ಇಂಜಿನಿಯರ್ ಸೇರಿದಿನ ಮಾತ್ರ ಇಲ್ಲ ಸಿನಿಮಾದ ಬಗ್ಗೆ ಹೊರಡೊಂದು 26 ತಾರೀಕಿಗೆ ಸಿನಿಮಾ ರಿಲೀಸ್ ಆಗೋದು ವಿನೀತ್ ಪಂಡಿರೆ ಇಂಗ್ಲೋ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಪ್ರೀಮಿಯರ್ ಶೋ ಅಂತ ಬಂದೆ ಖಂಡಿತವಾದ ಅವ್ರನ್ನ ಥಿಂಕಿಂಗ್ ಏನು ಮನ್ನಾಗ ಶುಕ್ರವಾರದಲ್ಲಿ ಫುಲ್ ಅವಡೋದು ಮಾತಾ ಜನಕ್ಕೆಲ್ಲ ತೋಡು ಬಂದೆ ಜನಗಳಿಗೆ ಒಂಜಿ ಕನ್ಫ್ಯೂಷನ್ ಅಪ್ಪು ಒಂದು ಗಜಾನನ ಕ್ರಿಕೆಟರ್ಸ್ ಟೈಟಲ್ ಉಂಟು ಒಂದು ಜವಣೇರಿ ಮಾತ್ರ ಅದಕ್ಕೂ ಕ್ರಿಕೆಟ್ದಾಗಲೇ ಮಾತ್ರ ಅದಕ್ಕೂ ಒಂದು ಒಂಚೂರು ಪ್ರಾಯದಾಗಲಿಗೆ ನಿಂತು ಹೋರೆ ಕಣ್ಣನೆ ಬಿಡದಿಗೆ ಅದಕ್ಕೂ ಇರೆಲ್ಲ ಪ್ರಾಯದಾಗಲೇ ಇಜ್ಜಾತೆ ಅಂಡ ಸಿನಿಮಾದ ಬಗ್ಗೆ ಒಂಜಿ ಪನ್ನೊಂದು ನೆಟ್ ಕ್ರಿಕೆಟ್ ಉಂಡು ಒಂಜಿ ಸಿನಿಮಾಗೆ ದಾದ ಬೋಡು ಫೈಟ್ ಉಂಡು ಸಾಂಗ್ ಉಂಡು ಕಾಮಿಡಿ ಉಂಡು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಉಂಡು ಒಂದು ಫ್ಯಾಮಿಲಿ ತೂದು ಒಂದು ತೂಪುನ ಒಂಜಿ ಸಿನಿಮಾ ಅಂಚಾದ ಇಗಳು ಮಾಧ್ಯಮ ಮಿತ್ರರು ಒಂಜಿ ಸಪೋರ್ಟ್ ಮಾಡ್ಬೋದು ಎಲ್ಲಂಜಿ 22 ತಾರೀಕಿಗೆ ನಮ್ಮ ಸಿನಿಮಾ ರಿಲೀಸ್ ಆಗೋದುಂಡು ಒಂದು ಜನಗಳಿಗೆ ಮುಟ್ಟು ನಂಚಿನ ಬೇಲೆ ನಮ್ಮ ನಿಗಲೇರ್ದು ಅವಳೊಂದು ಈ ಮೂರ್ತರು ಪನೊಂದುಲ್ಲ ಅಂಚಾದ ಸಿನಿಮಾನು ಮೊರನೆ ಟೆಕ್ನಿಕಲ್ ಶೋ ಅಂತಿರ್ತಾರೆ ಐಟ್ ಅಗಲ ಅಭಿಪ್ರಾಯ ಬಂದಿರ್ತಾರೆ ಖಾಲಿ ಅಗಲ ಅಭಿಪ್ರಾಯ ದುಬೈದಲ್ಲಿ ಒಂಜಿ ಜನಕ್ಕನ್ನ ರಿವ್ಯೂಗೆ ತಂದಿರ್ತಾರೆ ಹೇಳ್ಬೇಕ ನಮ್ಮ ಎಲ್ಲಂಜಿ ಪ್ರೀಮಿಯರ್ ಶೋ ದೇವರ ಪ್ರಯತ್ನ ಬರ್ದು ಬೈದಾರೆ మీకు ಮಾತಿರೆಲ್ಲ ಸಪೋರ್ಟ್ ಇಪ್ಪಡೆ ನನ್ನ ತುಳುಕು ಎಡೆಡೆ ಸಿನಿಮಾಲು ಬರ್ಪಲಕ ಇಂಚನೆ ಎಡೆಡೆ ಸಿನಿಮಾಲು ಬರಡಂದು ಈ ಮೂಲಕ ಪನೊಂದುಲ್ಲೆ 22 ತಾರೀಕಿಗೆ ಸುರುದ ವರನಿ ಜನಗಳು ಮಾತೆಲ್ಲ ಒಂಜಿ ಸಿನಿಮಾ ತೋದು ನಮ್ಮ ನಿರ್ಮಾಪಕರೆಲ್ಲ ಗೆಂದುಲಕ ಅರೆ ಮಾತೆಲ್ಲ ಜನಗಳು ತುಳು ಜನಗಳು ಮನ್ಪೊಡೊಂದು ಪನೊಂದುಲ್ಲೆ ಅಂಚ ತುಂಬ ಪೂರ ಪ್ರೀಮಿಯರ್ ಶೋ ನಮ್ಮನ ಫಾರಿನ್ ಕಂಟ್ರಿ ಆದ ಬೊಕ್ಕ ನಮ್ಮ ಲಾವಂತರು ಅಂಡ ಒಂದು ಒಂಜಿ ಮಾತ್ರ ಆದಿತ್ತು ಫಾರಿನ್ ನಾನು ಆಯ್ಬೊಕ್ಕ ನನ್ನ ಬೊಂಬಾಯಿ ಬೊಕ್ಕ ಫಾರಿನ್ ಪೂರ ಪ್ರಜ್ವಲನೆ ಮಲ್ಪನೊಂಜಿ ಯೋಜನೆ ಇರೋದಿಲ್ಲ ಅಂಚದು ಬೊಕ್ಕರ ಕೊಡೋರ ಪತ್ರಿಕಾ ಮಾಧ್ಯಮದಗಳ ನಿಗಳ ರಿಕ್ವೆಸ್ಟ್ ನಮ್ಮನಗ ಈ ಸಿನಿಮಾನು ನಿಗಲ ಮಲ್ಲ ಮಟ್ಟದ ಸಹಕಾರ ಪಡೆದು ಈ ಮೂಲಕ ಏನಂದಿಲ್ಲ ಮಾತ್ರಿಲ್ಲ ನಮಸ್ಕಾರ ಸ್ವಲ್ಪ ಥ್ಯಾಂಕ್ ಯು ಪ್ರಸನ್ನ ಶೆಟ್ಟಿ ಬೈಲೂರು ಅಂಚೆನೆ ನಮ್ಮೊಟ್ಟಿಗೆ ನನ್ನದು ಮಗು ಈ ಸಿನಿಮಾದ ಪ್ರಧಾನ ಭೂಮಿಕೆಡೆ ಹಾಸ್ಯ ಪಾತ್ರ ಅಭಿನಯ ಮಾಡ್ತಾರೆ ಕುಸಲ್ ನಿರ್ಸೆ ಸಂದೀಪ್ ಶೆಟ್ಟಿ ಮಾನೆಬೆಟ್ಟು
ಬಲ್ಲೆ ತಿರುಪಲೆ ಪನ್ಪನ ಚಿತ್ರ ಬಂತಡ ಅಭಿನಯ ನಮ್ಮ ಮಾತೆಲ್ಲ ತೂತ ತುಳುನಾಡು ಮಾತ್ರ ಅಂತಂದ್ರೆ ದಿಗ್ದಿಗಂತರ ಮಾತೆಲ್ಲ ತಿಳಿಪು ತೆಲಿಕೆದ ಉರುಟು ತೆಲ್ಪನ ಚಿತ್ರ మరి ಅದ್ಭುತ ಕಲಾವಿದೆ ಅರ್ಲ ಈ ಸಿನಿಮಾಡ್ ಒಂಜಿ ಬಹುಮೂಲ್ಯ ಪಾತ್ರದ ಅಭಿನಯ ಮಾಡ್ತಿದ್ದೆ ರಚಾದ್ ಈ ಪತ್ರಿಕಾಗೋಷ್ಠಿ ವಜಾತ ವಿಚಾರಣ ಸೇರಿದ ಮಾಧ್ಯಮ ಮಿತ್ರರ ದುಮ್ಮದಿಗೆ ಸಂದೀಪ್ ಶೆಟ್ಟರ್ ದೇವಡು ಬಂದು ಅದಕ್ಕೆ ಬಂದಿಲ್ಲ. ಮಾತೆರೆಗ್ಲ ನಮಸ್ಕಾರ. ಪೂರ ಪಿಕ್ಚರ್ಲ ನಾವು ರಿಲೀಸ್ ಆದಾಗ ಬಂಪ ಡಿಫ್ರೆಂಟ್ ಆಗ್ಬೋಯ್ದಿನ ಅದ್ಭುತವಾದ ಮೂಡ್ಬೋಯ್ದಿನ ಅಂಚೆಂಚ ನಿಗಲಿ ಪೂರಗಲೆಲ್ಲ ಕೇಂದುಪ್ಪಾರ ಗಜಾನನ ಕ್ರಿಕೆಟರ್ಸ್ ಬಂಪೇನೆ ಅಂಚಿನ ಈ ಪಿಕ್ಚರ್ನು ತೂಗೊಂಡು ಕೆಲವು ರೀಸನ್ಸ್ ಆದಾಗ ಒಂಜಿ ಪ್ರಜ್ವಲ್ ಅಣ್ಣ ಇನ್ನೊಂದು ಬಾರಿ ಮೋಕೆಡು ಬಾರಿ ಆಸಕ್ತಿ ಇದು ಮಲ್ದಿನ ಅಂಚಿನ ಪಿಕ್ಚರ್ ಪನ್ನ ಕೊಂಚ ಅಂಡರ್ ಆರ್ಮ್ ಕ್ರಿಕೆಟ್ ನಮ್ಗೆ ಒಬ್ಬನ ಪೂರ ತೂತ ಅಂಡ್ ಐತೆ ಪೂರದ ಇಮೋಷನ್ಸ್ ದಾದ ಅವೆಲ್ಲ ಒಂಜಿ ಕಾಮಿಡಿ ಮುಖಾಂತರವಾದ ಆ ಕಥೆಯನ್ನು ಪನಪಿನಂತಿತ್ತಿನ ಒಂಜಿ ಎಡ್ಡೆ ಪ್ರಯತ್ನ ಐದು ಒಟ್ಟಿಗೂ ಪ್ರಸನ್ನ ಶೆಟ್ಟಿ ಬೈಲೂರು ಮೇಲಿನ ಅದ್ಭುತವಾದಂತಿತ್ತಿನ ಡೈಲಾಗ್ ಫಸ್ಟ್ ಹಾಫ್ಡು ಜನಗಳು ಏತ್ ತೆಲುಪುರ ಇಲ್ಲಿ ತೂತಿನಗಳು ಒಂಜೆ ಬಂದ್ಬಿಟ್ಟು ಸೆಕೆಂಡ್ ಹಾಫ್ಡು ಬರ್ಪಿನ ಆ ಎಮೋಷನಲ್ ಸೀನ್ಸ್ಗೆ ಆತೆ ಅವಳು ಕನ್ನಡ ನೀರೆಲ್ಲ ಪಾಡ್ತಾರೆ ಬಂದ್ಬಿನೆ ನಮ್ಮ ಮಸ್ತ್ ಕಟ್ಟೆ ಶೋಸ್ ಆಯ್ನಲ್ಪ ನಮ್ಮ ಕೇಂದ್ರ ಅವನ ಕೇಂದ್ರಾಗ ಖಂಡಿತವಾದ ಖುಷಿ ಆಗ್ಬಿಟ್ಟೆ ಬಂದಾಗ ಆ ಪ್ರಜ್ವಲಿನ ಏನು ಆಸೆ ಇದೆ ಒಂಜಿ ಪಿಕ್ಚರ್ನ ಮಲ್ದಾರ ಅವನ್ನ ಆರವನಲ್ಲಿ ಕೋಡಿ ಎತ್ತದಾರೆ ಇನ್ನೇವನ್ನ ರೆಡಿ ಮಲ್ತ ಜನಕ್ಕುಲ್ಲೆ ಅಂತ ತೀರ್ತಾರೆ ನಾನು ಜನಕ್ಕುಲು ಬತ್ತದ್ದು ತೋಡನ್ನ ಅಂತ ನಿಗುಲು ಒಂಜಿ ಸಹಕಾರ ಕೊರಡು ಅರ್ನ ಪ್ರಯತ್ನ ಟೀಮ್ದ ಪ್ರಯತ್ನ ಅದು ಮಲ್ತ ಆತಂದ್ರೆ ನಾನು ಅವನ್ನ ಜನಕ್ಕುಲಿಗೆ ಮುಟ್ಟ ಅವನ ಬೇಲೆ ಅಂಡರ್ ಆರ್ಮ್ ಕ್ರಿಕೆಟ್ ಅದು ಓವೇ ಒಂಜಿ ಕ್ರಿಕೆಟ್ ನಮ್ಮ ಗೊಬ್ಬರ ಪೋನ ಇಲ್ಲಾಡ ಬಂದ್ಪೇರು ದಾದ ಮಾರು ಇಡೀ ದಿನ ಗ್ರೌಂಡ್ ಪೋನ ಅದು ಬೆಳೆದಲ್ಲ ಮಲ್ಪುಜಾನ ಅಂತ ಇನಿ ಇಲ್ಲದವಳು ಈ ಗಜಾನನ ಕ್ರಿಕೆಟರ್ಸ್ ಪಿಕ್ಚರ್ ತುಯರ್ಡ ಐತೆ ಪಿರೋಡ್ ಒಪ್ಪನ ಎಮೋಷನ್ಸ್ ಇಲ್ಲದವಳು ನಾವು ಆ ಭಂಗ ಅವ ಖುಷಿ ಅವೇನು ಪೂರ ತುಯರಂದಂಡ ಖಂಡಿತವಾದ ಈ ಪಿಕ್ಚರ್ ಅಂತ ಇಬ್ಬಕ್ಕ ಅಗುಲೆ ನೆಕ್ಸ್ಟ್ ಐತಾರ್ದಂಡ ಕ್ರಿಕೆಟ್ ಗೊಬ್ಬರ ಪೋಪು ಜನ ಬಂದ್ಬಿನ ಒಂಜಿ ಪಾತ್ರ ಎಲ್ಲ ಖಂಡಿತ ಇಲ್ಲದಂಗ ಬಾಯಿದ ಬರು ಅಂಚದೆ ಈ ಚಿತ್ರನು ಅಗುಲು ಏತೆ ಶೋಗಳು ಬಕ್ಕ ಏತು ಮೋಕೆಡ್ ಮಂದಿರ ಅವೆಲ್ಲ ಜನಪ್ರಿಯ ಮುಟ್ಟವನಂಚ ನಿಗುಲು ಒಂಜಿ ಮಲ್ಲ ಸಹಕಾರ ಬರಲಿ. ಥ್ಯಾಂಕ್ ಯು. ಹಲೋ ಸುಲ್ಮೇಲು ಸಂದೀಪ್ ಶೆಟ್ಟಿ ಮಾನಿಬೆಟ್ಟು ಬರೀ ಅದ್ಭುತವಾದ ಚಿತ್ರ ಪಾತ್ರ ಸೇರಿದ ಮಾತಾಡೋದಿದ್ದೀರು ಅಂಚನೆ ಈ ಸಿನಿಮಾಡ್ ಒಂಜಿ ಬರೀ ಮುಖ್ಯವಾದ ಚಿತ್ರ ಪಾತ್ರ ಅಭಿನಯ ಮಾಡ್తున్నారు ಸಮತ ಆಮೀನ್ ಒಂಜಾತ್ ಯಶಸ್ವಿ ತುಳು ಸಿನಿಮಾಡ್ ನಾಯಕ ನಟಿಯಾದ ಅಭಿನಯ ಮಾಡ್తున్నారు ದಿಲ್ ರಂಗ್ ಬರ್ಬನ ಆಲ್ಬಮ್ ಸಾಂಗ್ ಮುಖಾಂತರ ಅರ್ನ ಪಯಣ ಪ್ರಾರಂಭ ನಿರ್ಬಕ್ಕ ಸಾಲು ಸಾಲು ಯಶಸ್ವಿ ಚಿತ್ರ ತುಳುಂಡು ಕೊಡ್తున్నారు ಅಂಚೆ ನಾನು ನಮಗೂ ಬೇರೆ ಬೇರೆ ಭಾಷೆಗಳ ಸಿನಿಮಾದ ಅಭಿನಯ ಮಾಡ್ತೊಂದ್ರೆ ತುಳುನಾಡ ಕ್ರಶ್ ಬರ್ಪನ ಚಿತ್ರ ಪುಗಾರ್ತಲರಿಗೊಂಡು ಈ ಸಿನಿಮಾದ ಬಗ್ಗೆ ವಜಾತ ವಿಚಾರ ಅಗರಿಗಾದ ಸಮತಾಮಿ ಸೇರಿದ ಮಾತೇನ ಬದಿಗೆ ನೀವು ಬಂದು ಕೇಳೋಣ. ಥ್ಯಾಂಕ್ ಯು ನಿತೇಶ್. ನಮಸ್ಕಾರ ಮಾತಾಡಿಲ್ಲ ಸಿನಿಮಾದ ಬಗ್ಗೆ ಮಾತ ಬುಡ್ಪಾದ ಟೀಮ್ ಪಂಡೇರು ಬಟ್ ಒಂಜಿ ಸಿನಿಮಾ ಗೆಂದರೆ ಒಂಜಿ ಏತ್ ಪಿಲ್ಲರ್ಸ್ ಈತ್ ಮುಲ್ ಕುಲ್ದೇರ ನಮ್ಮ ಟೀಮ್ ಉಂಡ ಆಯ್ತ ಒಂಜಿ ಮಲ್ಲ ಇಂಪಾರ್ಟೆಂಟ್ ಪಿಲ್ಲರ್ ಕುಲ್ಲ ಉಳ್ಳಾರು ಒಂಜಿ ಸಿನಿಮಾ ಗೆಂದರೆ ದಾಪಂಡ ಒಂಜಿ ಸಿನಿಮಾ ಗೆಂದೋಡ ಅಂಡ ಜನಕ್ಲಿಗೆ ರೀಚ್ ಆವಡು ಐಕ್ ಪ್ರಚಾರ ಆವಡು ಆ ಪ್ರಚಾರ ಮಸ್ತ್ ಇಂಪಾರ್ಟೆಂಟ್ ಉಂಟು ಐಟ್ ಒಂಜಿ ಮಲ್ಲ ಪಿಲ್ಲರ್ ನಿಕುಲ್ ಮಾತೆಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಮಾತೆಲ್ಲ ಬರ್ತೀನಿ ಆ್ಯಂಡ್ ಸಿನಿಮಾದ ಬಗ್ಗೆ ಪನೋಡೋಣ ಯಾನ್ ಮಾತ ಇಂಟರ್ವ್ಯೂಸ್ಲ ಪನೋದಿಲ್ಲಕ್ಕೆ ಯಾನ್ ಸಿನಿಮಾದ ಬಗ್ಗೆ ಓ ವಿಷಯ ಎಲ್ಲ ಕೊಡ್ದು ಕೊರಪುಜಿ ಪಂಡು ದಾಯ್ ಪಂಡ ಒಂದು ಸಿನಿಮಾ ನಿಕುಲ್ ಥಿಯೇಟರ್ ಬತ್ತು ತೂವೋಡು ಪಂದು ಮೊನ್ನೆ ಒಂದು ಟೆಕ್ನಿಕಲ್ ಶೋ ಆದಿತ್ತಂಡು ಐಟ್ ಯಾನ್ನ ಸಿನಿಮಾ ತೂದಿರ್ತಾರೆ ಸೊ ಮಸ್ತ್ ಜನ ಇತ್ತೇರು ಐಟ್ ನಿಕ್ಲೆ ಗುರ್ತ ಒಪ್ಪನ ಸೂರಜ್ ಮಂಗ್ಳೂರು ನಮ್ಮ ತುಳು ಚಿತ್ರರಂಗದಾರ ಆರ್ಲ ಇತ್ತೇರು ಅದೊಂಚು ಅಡ್ಡ ಪಾತೆರ ಪಂಡಿರೋದು ಸಿನಿಮಾದ ಬಗ್ಗೆ ಒಂದು ತುಳು ಚಿತ್ರರಂಗಕ್ಕೆ ಬಂಗಾರದ ತುಂಡು ಬಂದು ಪಂಡಿರು ಸೊ ಒಂದು ಮಸ್ತ್ ಮಲ್ಲ ಪಾತೆರ ಒಂಜಿ ತುಳು ಸಿನಿಮಾಗು ಆ್ಯಂಡ್ ಐದು ಮಲ್ಲ ಪಾತೆರ ಐಜಿ ಆ್ಯಂಡ್ ಖಂಡಿತವಾದ ಒಂದು ತುಳು ಸಿನಿಮಾಗ ಒಂಜಿ ಬಂಗಾರದ ತುಂಡು ಪಂಡು ಯಾನ ಎಂಕ್ಲ ಇಡೀ ತಂಡ ಒಂದು ಭರವಸೆ ಕೊರಪ ನಿಕ್ಲಿಗೆ ಆ್ಯಂಡ್ ಜನಕ್ಲಿ ಈ ಥಿಯೇಟರ್ ಬತ್ತೊಂದು ಸಿನಿಮಾ ತೂಲೆ ದಾಯಿ ತೋಡ್ಪಂಡ ಒಂಜಿ ತುಳು ಆಡಿಯನ್ಸ್ಗೆ ಅವ್ರ ತುಳು ಸಿನಿಮಾಗ ದಾದ ಮಾತ ವಿಷಯ ಬೋರ್ಡ್ ಒಂಜಿ ಸಿನಿಮಾಗ ಆ ಮಾತ ವಿಷಯನ ಒಂದು ಸಿನಿಮಾ ಉಂಟು ಸೊ ಎಂಕ್ಲ ಈತೆ ಆಸೆ ನಿಕುಲ್ ಮಾತೆಲ್ಲ ಜನಕ್ಲಿ ಒಂದು ಪನ್ಲೆ ಒಂದು ಸಿನಿಮಾಗೆ ಸಪೋರ್ಟ್ ಮಲ್ಪಲೆ ಆ್ಯಂಡ್ ಇಲ್ಲ ಈತೆ ಆಸೆ ಈ ಫಸ್ಟ್ ವೀಕ್ ಜನಗಳು ಥಿಯೇಟರ್ ಬತ್ತು ತೋಡು ದಾಪನ ನಿಕ್ಲೆಲ್ಲ ಗೊತ್ತು ಫಸ್ಟ್ ವೀಕ್ ಏತ್ ಇಂಪಾರ್ಟೆಂಟ್ ಒಂದು ಸಿನಿಮಾಗೆ ಗೆದ್ದಾರೆ ಬೊಕ್ಕ ಫಸ್ಟ್ ವೀಕ್ ಜನಕ್ಲೆ ಪನ್ಪೇರು ಆ್ಯಂಡ್ ಪ್ರಸನ್ನ ಮತ್ತೆ ಪನ್ನಿಲ್ಲಕ ಒಂದು ಬೆಸ್ಟ್ ಟೈಮ್ ಒಂದು ಸಿನಿಮಾ ಬರ್ರೆ ರಿಲೀಸ್ ಆರೆ ಜನಕ್ಕುಲ ಥಿಯೇಟರ್ ಬರ್ರೆ ದಾಪಂಡ ಜಾತ್ರೆ ಇಜ್ಜಿ ಓಲ ಫಂಕ್ಷನ್ ಇಜ್ಜಿ ಮಾತ ಮುಗಿದುಂಡು ಸೊ ಇತ್ತ ಮಾತೆಲ್ಲ ಫ್ರೀ ಟೈಮ್ ಬತ್ತು ಶಾಲೆ ಶುರುವಾಗ್ನದು ಥಿಯೇಟರ್ ಬತ್ತೊಂದು ಸಿನಿಮಾ ತೋಲಿ ಸೊ ಖಂಡಿತವಾತು ನಿಂಕ್ಲ ಧೈರ್ಯ ನಿಂಕ್ಲ ಭರವಸೆ ನಿಕ್ಲೆ ಕೊಡ್ತು ಈ ಗಜಾನನ ಕ್ರಿಕೆಟರ್ಸ್ ಒಂದು ಫಿಲ್ಮ್ ಖಂಡಿತವಾದ ನಿಕ್ಲ ಮನಸ್ಸಿಗೆ ಗೆಂದುಂಡು ಸೊ ನಿಕ್ಲ ಆಶೀರ್ವಾದ ಕೊಡಿ ನಿಕ್ಲಿಗೆ ಮಾತೆಲ್ಲ ಇವತ್ತು ರೆಡ್ ಟೇಕ್ ಥಿಯೇಟರ್ ಬಲೆ ಆ್ಯಂಡ್ ಈತೆಗೆ ಫಸ್ಟ್ ವೀಕ್ ನಮ್ಮ ಜನ ದುಂಜೋಡು ಆ್ಯಂಡ್ ಜನ ತೋಡು ಸಿನಿಮಾ ಪಂಪನ ಸೊ ನಿಕ್ಲ ಮಾತೆಲ್ಲ ಆಶೀರ್ವಾದ ನಿಕ್ಲ ಕನ್ನಡ ಮತ್ತು ಥ್ಯಾಂಕ್ ಯು ಸೋ ಮಚ್.
ಹಲೋ ಧನ್ಯವಾದ ಸಲ್ಮೇಲು ಸಂತ ಅಮೀನ್ ಅಂಚೆ ನಮ್ಮ ಸಹ ನಿರ್ಮಾಪಕರಾದ ಪುರ ಸಂತೋಷ್ ಲಾಡ್ ಸೇದಿನ ಮಾತಿನ ತೊಂಬತ್ತಿಗೆ ಒಂಜಿ ಎರಡು ಪಾತೆರ ಅಂಚೆ ಅದು ಸಂತೋಷ್ ಲಾಡ್ ಮೇಲಿನ ವಿನಂತಿ ಮಾಡ್ತದಲ್ಲ. ನಮಸ್ತೆ ನಮಸ್ತೆ ಮಾಧ್ಯಮ ಮಿತ್ರರಿಗೆಲ್ಲ ಬತ್ತಿದ್ದು ನಿಂಗೆ ಪ್ರೇಷಸ್ ಟೈಮನ್ನು ಕೊಡ್ತಾರೆ ಈ ಈವ್ನಿಂಗ್ ಟೈಮ್ ಆಡ ಮಸ್ತ್ ಖುಷಿ ಆದ ಅಂಚನೆ ಮೊದಲು ನಿರ್ದಿತ್ತಿನ ಪೂರ ಆರ್ಟಿಸ್ಟ್ ನಕ್ಲಿಗೆಲ್ಲ ನನ್ನ ನಮಸ್ಕಾರ. ಒಂದು ಆ್ಯಕ್ಚುಲಿ ಮೂವಿ ಸ್ಟಾರ್ಟ್ ಆದ ಗಜಾನನ ಕ್ರಿಕೆಟ್ ಮಸ್ತ್ ಟೈಮ್ ದೊಡ್ಡ ಬೇತೆ ಬೇತೆ ರೀಸನ್ ಇಲ್ಲ ಆ್ಯಕ್ಚುಲಿ ಬರ್ಸದ ರೀಸನ್ ಬೇತೆ ಬೇತೆ ರೀಸನ್ ಇಲ್ಲ ಸ್ಲೋ ಆಗಿ ಸ್ಟಾರ್ಟ್ ಆಡ ಬಟ್ ಅಲ್ಟಿಮೇಟ್ಲಿ ಬರೋಣ ಒಂದು ಮೂವಿ ಯಾರು ದುಬೈ ರಿಲೀಸ್ ಆಗಿರುತ್ತೆ ಆ್ಯಕ್ಚುಲಿ ಆಸ್ ಎ ಸಹ ನಿರ್ಮಾಪಕ ಆದ ಬಂತು ಒಂದು ಮೂವಿ ನಾನು 5 to 6 times ಇಂಕ ಹೊರಲ್ಲ ಮೂವಿ ಬೋರ್ ಅಂದ ಆತ ಎಡ್ಡೆ ಆದ ಬೈದಿನ ಸ್ಪೆಷಲಿ ಈ ಮೂವಿ ಆಲ್ರೆಡಿ ಆ್ಯಕ್ಟರ್ಸ್ ನಾಲ್ಕು ಮಾತಾಡ್ಕೊಂಡಿದೆ ಕ್ರಿಕೆಟ್ ಮಾತಾಡ್ತು ಇಮೋಷನ್ಸ್ ಉಂಟು ನಮ್ಮ ಎರಡು ಆ್ಯಕ್ಟರ್ಸ್ನ ಆ ಇಮೋಷನಲ್ ಫೀಲಿಂಗ್ ತೋರ ಡೆಫಿನೆಟ್ಲಿ ಅವು ವಾರ್ ಮೂವಿಲ ಅಂಚಿನ ತುಳು ಮೂವಿ ಇಂಡಸ್ಟ್ರಿ ಅಂಚಿನ ಬರ್ತಿ ಬಂದು ಕ್ರಿಕೆಟ್ಲ ಅಂತಾನೆ ಕ್ರಿಕೆಟ್ ಮಾತ್ರ ಕ್ರಿಕೆಟ್ ಅವನ ಇಂಚ ಕೊರತಿರ ಫೈಟಿಂಗ್ ಸ್ಪಿರಿಟ್ಸ್ ಪಡು ಅವನ ಎಡ್ಡೆ ಮಾತ್ರ ಕೊರತಿರ ಒಂದು ಮೂವಿಡ್ ಪಕ್ಕ ಪುಡಂಚಿ ಪನೋಡ ಈ ಮೂವಿಡ್ ಸಾಂಗ್ಸ್ ಇಸ್ ಅಲ್ಟಿಮೇಟ್ ಉಂಟು ಇವನ್ ಸ್ಪೆಷಲಿ ಕನ್ನಡದ ವಿಜಯ್ ಪ್ರಕಾಶ್ ಬಂದಿರೋ ಸಾಂಗ್ ಕನ್ನಿಕೆ ಸಾಂಗ್ ಮಸ್ತ್ ಜನಕ್ಕೆ ರೀಚ್ ಆಗ್ತಾನೆ ಮಸ್ತ್ ಖುಷಿ ಆಗ್ತಾನೆ ಪೂರ ಜನಕ್ಕೆ ಖುಷಿ ಆಗ್ತದೆ ಬೊಕ್ಕ ಲಾಸ್ಟ್ ಮೊರಣಿದ ಸಾಂಗ್ ಎಲ್ಲ ಆಗ್ತದೆ ನಮ್ಮ ಅವಳ ಅನುಷ ಸಾಂಗ್ ಎಲ್ಲ ಮಸ್ತ್ ನ್ಯಾಚುರಲ್ ಅದು ಬೈದಿದೆ ಇವನ್ ಅವಳು ಇತ್ತಿನ ಇಂಪಾರ್ಟೆಂಟ್ ಆರ್ಟಿಸ್ಟ್ಲೇ ಬಂದು ಬಟ್ ಇವನ್ ನ್ಯಾಚುರಲ್ ಆದ ನಮ್ಮ ಆಯ್ತ ಒಂಜಿ ಸ್ಪೇಸ್ ಆ ಏರಿಯಾದ ಒಂಜಿ ಆ್ಯಕ್ಟರ್ ನಮ್ಮ ರಿಕ್ಷಾ ಡ್ರೈವರ್ ಇಪ್ಪು ಅಂಚಿನ ಒಂಜಿ ಮಂತಿನ ಫಸ್ಟ್ ಟೈಮ್ ಮಂತಿನ ತೋಜೊಂದು ಇಪ್ಪಿಜಿ ಭಾರಿ ಶೋಕ ಬೈದಿನ ಮೂವಿ ನಿಖಿಲ್ ಮಾತೆಲ್ಲ ಏನು ಕಿರಣ ನಿಖಿಲ್ ಮಾತ್ರ ಸಪೋರ್ಟ್ ಮಾಡಿ ನಿಖಿಲೇ ಆ್ಯಕ್ಚುಲಿ ಮಾಧ್ಯಮ ಮಸ್ತ್ ಇಂಪಾರ್ಟೆಂಟ್ ಅಕ್ಕೊಂದು ಪೆನ್ ಬತ್ತೊಂದು ಕೊಂಡ ಅವು ಮಸ್ತ್ ಜನಕ್ಕೆ ರೀಚ್ ಆಗ್ಬೋದು ಅಂಚೆ ನಿಖಿಲ್ ರೀಚ್ ಮಾಡ್ಬೋದು ನಮ್ಮ ಮೂವಿ 100 days ಮಟ್ಟ ಬೋರ್ಡ್ ಆಗಿ ಮಾತ್ರ ನಿಖಿಲ್ ಸಪೋರ್ಟ್ ಮಾಡೋದು ನಾನು ಕೇಳ್ತೇನೆ. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಸಂತೋಷ್ ಲಾಡ್ ಸರ್. ನಮ್ಮ ಮಾತ ಪ್ರಸನ್ನಣ್ಣೆ ವಿನಿತಣ್ಣೆ ಪೂರ ಪಾತೆರ್ನ ಪಂಡ ನಮ್ಮ ಹಾರ್ಟ್ಲಿ ಪಾತೆರ್ನಿ ಪಂಡ ನಮಕ್ ಕಾನ್ಫಿಡೆನ್ಸ್ ಓಲ ನಮ್ಮ ಒಂಜಿ ಪ್ರಾಡಕ್ಟ್ ಮಿತ್ ಫಸ್ಟ್ ನಮಕ್ ಒಂಜಿ ಕಾನ್ಫಿಡೆನ್ಸ್ ಬೋರ್ಡು ಅಂಚ ನಮ್ಮ ಟೀಮ್ಗೆ ಕಾನ್ಫಿಡೆನ್ಸ್ ಉಂಟು ಪಂಡ ಜನಕ್ಕುಲು ವರ ಬತ್ತಂಡ ಇದು ಮೂವಿ ರಿಪೀಟೆಡ್ ಆಡಿಯನ್ಸ್ ಬರ್ಪುನ ಮಸ್ತ್ ಮಲ್ಲ ಪಾಸಿಬಿಲಿಟಿ ಉಂಟು ರಿಪೀಟೆಡ್ ಆಡಿಯನ್ಸ್ ಪಂಡ ಇತ್ತ ಸಂತೋಷ ಅಣ್ಣೆ ಪಂಡಲ ನೀರು ಹೊರ ತೂಪಾರು ನನವರ ತೂಪಾರು 3 ಸರಿ ತೂಪಾರು 4 ಸರಿ ತೂಪಾರು 5ನೇ ಸರಿ ಒಂದು 10 ಜನ ಕನಪಾರು ಸೊ ಅಂಚಿನ ಪಾಸಿಬಿಲಿಟಿ ಇತ್ತಿನ ಮೂವಿ ಬೊಕ್ಕ ಒಂಜಿ ಕ್ರಿಕೆಟ್ ಟೀಮ್ ಆವಡ್ ಒಂಜಿ ಜಾಯಿಂಟ್ ಫ್ಯಾಮಿಲಿ ಆವಡ್ ಮಾತೆರ್ಲ ಒಟ್ಟು ಕೂಡ್ದು ತೂಪುನ ಫಿಲ್ಮ್ ಪಂಡ ಅವು ಅಕಲೇನೆ ಕನೆಕ್ಟ್ ಮನ್ಪುನ ಅಮ್ಮೇರ ಮಗನ ಒಂಜಿ ಬಾಂಡಿಂಗ್ ಆವಡ್ ಇಲ್ಲಡ್ ಒಂಜಿ ದೊಡ್ಡ ಆವಡ್ ಇಲ್ಲಿ ಜೋಕುಲ್ ಆವಡ್ ಮಾತೆರ್ಲ ಒಟ್ಟು ಕುಲ್ಲುದು ತೂಪುನಂದು ಮೂವಿ ಪಂಡ ಕೆಲವು ಮೂವಿಡಿ ಜೋಕುಲ್ ತೂವಲಿ ಮಲ್ಲಕುಲ್ ತುಯರ್ ಆಪುಜಿ ದೊಡ್ಡನಕುಲ್ ತೂವಲಿ ಇಲ್ಲಿಯಕುಲ್ ತುಯರ್ ಆಪುಜಿ ಮಾತೆರ್ಲ ಒಟ್ಟು ಕೂಡ್ದು ಒಂಜಿ ತೂಪುನಂಚಿನ ಮೂವಿ ಸೊ ನಿಕಲ್ ಮಾತೆರ್ನ ಇಂಗ್ಲಿಗೆ ಸಪೋರ್ಟ್ ಉಪ್ಪಾಡು ಮೀಡಿಯಾ ಈಸ್ ವೆರಿ ಇಂಪಾರ್ಟೆಂಟ್ ಅಂಚ ಮಾತೆರ್ನ ಸಪೋರ್ಟ್ ಉಪ್ಪಾಡು ನಮಗೆ ರೀಚ್ ಮಾಡ್ತಾರೆ ಮೂವಿ. ಥ್ಯಾಂಕ್ ಯು ಸರ್. ನವೀನ್ ಡಿ ಪಟೇಲ್ ಸರ್ನ ಬಗ್ಗೆ ಪಂಡಾರೆ ಸೊ ನೆಡ್ದುಂಬು ನವೀನ್ ಡಿ ಪಟೇಲ್ ಸರ್ ಒಂಜಿ ಕುಡ್ಲ ಕ್ಯಾಫೆ ವರ್ಪಿ ಸಿನಿಮಾ ಮಲ್ತಿತ್ತೀರಿ ಪರ್ಫಾರ್ಮ್ ಮಲ್ತಿತ್ತೀರಿ ಐಟರಿಗೆ ಸ್ಟೇಟ್ ಅವಾರ್ಡ್ಲ ಬತ್ತಂಡು ಮಸ್ತ್ ಸನ್ಮಾನಲ್ಲ ಆಂಡ್ ಸೊ ಈ ಸಿನಿಮಾದ ಮುಖಾಂತರ ನವೀನ್ ಡಿ ಪಟೇಲ್ ಸರ್ಗೆ ದಾಲ ಎಕ್ಸ್ಪೆಕ್ಟ್ ಮಲ್ಪೋಲಿ ಅವಾರ್ಡ್ ಸರ್ ಯಾನ್ ನವೀನ್ ಡಿ ಪಡೀಲ್ ಐನ್ ಆಜಿಯವರ ಸರ್ ದಿಂಚಿ ಯಾನ್ ಇಂಕ ಐನ್ ಆಜಿಯವರ ಸೊಪ್ಪುನ ಅಪಗರ ದಿಂಚಿ ಯಾನ ನಾಟಕ ಪಿಕ್ಚರ್ ಮಾತತ್ತು ಒಂದುಲ್ಲೆ ನವೀನ್ ಮಾಮನ್ ಅಂಡ್ ಮಲ್ಲ ಫ್ಯಾನ್ ಮಸ್ತ್ ಮೂವಿ ತುಯ್ಯ ಈಸ್ ಒನ್ ಆಫ್ ದ ವೆರಿ versatile actors in the industry. Versatile panda va role alla manpuyere comic role ancheni kopada role akuna role pura role manpuna capacity ittina navin mama du movie de panda character dechcha panda mast kammi movie tutinite malamalla air actors ullere akulu mata movie de acting manpuyere and they involve atere du movie involve atere panda ఈరోజు మూవీ బత్త తూండ ఆరు అమ్మేరే మీరు మగేందే ఇరుపండువారు ಅವು ಕ್ಯಾರೆಕ್ಟರ್ ಇಜ್ಜೇರ ಅಕುಲು ಓಲಾ ಅಕುಲು ಕನೆಕ್ಟ್ ಆಗ್ತೇರ ಅದು ದಾದಾತನ ಗೊತ್ತು ಜಾಗಲ್ಲ ಕೆಮಿಸ್ಟ್ರಿ ಇರೆಗೆ ತೂದು ಇತ್ತೆ ಎಂಕೆ ಯಾರಂದ್ರೆ 10 ಸರಿ ತೂತೆ 10 ಸರಿ ತೂಂಡಲ್ಲ ಬುಲಿಪೆರೆ ಬರು ಬಟ್ ಅಂಚಿನ ಕನೆಕ್ಷನ್ ಕೊಡ್ತೇರೆ
ಜನಕಲ್ನ ಪ್ರೀತಿ ಇತ್ತನ ಒಂಜಿ ತುಳುಟು ಒಂಜಿ ಮಲ್ಲ ಅವಾರ್ಡ್ ದಾಲ ಮಲ್ತಿತ್ತನ ಅವು ನವೀನ್ ಅಣ್ಣಗೆ ದು ಮೂವಿ ತಿಕ್ಕೊಂಡು ವಿನೀತ್ ದು ಮೂವಿದ ಹೀರೋ ಬಟ್ ನವೀನ್ ಪಡೀಲ್ ದು ಮೂವಿದ ಜುವಾಂದೆ ಪನೋಲಿ ನಮ್ಮ ಈಸ್ ದ ಹಾರ್ಟ್ ಆಫ್ ದ ಮೂವಿ ಸೊ ಆತ್ ಎಡ್ಡೆ ಯಾರು ಮಲ್ತೇರು ಯಾನ್ ಪಂಡ ಅರ್ನ ವಿಷಯ ಪನ್ನಾಗ ಒಂದು ಮೂವಿ ಎಂಕೆ ಇಮೋಷನಲ್ ಫೀಲ್ ಆಗ್ಬೋದು ಪಂಡ ಆತ್ ಕನೆಕ್ಟ್ ಮಾಡ್ತೇವೆ ಮಸ್ತ್ ಜನ ಇನ್ನು ಪುಗೆಲ್ ಬುಲ್ತದೇರಿ ದುಬೈಡ್ ಅಮ್ಮೇರ ಮಗನ ತೂದು ಇಂಕ್ಲಿಗೆ ಪಪ್ಪನ ನೆನಪಾಂಡು ಇಂಕ್ಲಿ ಬುಲಿಪೆರೆ ಬರ್ತನ್ ಪ್ರಜ್ವಲ್ ಉರಂಡ ಟೆಕ್ನಿಕಲ್ ಶೋ ಮನ್ಪುನಾಗ ಜನಕ್ಕೂ ಬುಲ್ತೇರು ಸೊ ಇದು ಬುಲಿಪುನಿ ಬಂಡ ಅಂಚ ವಿನಿತಣ್ಣೆ ಪನ್ಪುನಲಾಗ ಬುರ್ದು ಬುಲಿಪುನ ಈ ಖುಷಿಟ್ಟು ಬುಲಿಪುನಿ ಈರಿನ ಅಮ್ಮೇರನ್ನ ನೆನಪು ಮಾಡ್ಕೋರೆ ನಿಖಿಲ್ನ ಬಾಂಡಿಂಗ್ನ ನೆನಪು ಮಾಡ್ಕೋರೆ ಅಂಚಿನ ಬುಲಿಪು ಸೊ ಜನಕ್ಕಲ್ಲಿ ಸ್ಟ್ರೆಸ್ಡ್ ಬರ್ಪುನಿ ತೆಲಿಪೆರೆ ಬರ್ಪುನಿ ಐದು ಪಕ್ಕ ಒಂಚ ಅವು ಕನೆಕ್ಟ್ ಆಪಿರತ್ತೆ ಅವು ಬುಲಿಪು ಅಂಚ ಅರೆಗೆ ಮಲ್ಲ ಅವಾರ್ಡ್ ತಿಕ್ಕೊಂಡಿ ಖಂಡಿತ. ಸೊ ಪ್ರಸನ್ನ ಇರ್ನ ಇರ್ನ ಸ್ಕ್ರೀನ್ ಪ್ಲೇ ಫಾರ್ಮ್ಯಾಟ್ ತೂನಾಗ ಈ ರೀತಿ ಸುಮಾರು ಸಿನಿಮಾಲಿಗೆ ಸ್ಕ್ರೀನ್ ಪ್ಲೇ ಬರೀತಾರೆ ಇರ ಫಾರ್ಮ್ಯಾಟ್ ತೂನಾಗ ಫಸ್ಟ್ ಹಾಫ್ ಫುಲ್ ತೆಲಿಪೋರು ಜನಕ್ಕೆ ಇರೋ ಡೈಲಾಗ್ಸ್ ಇರ್ದೆ ಒಂಜಿ ಬಕ್ಕ ನೆಕ್ಸ್ಟ್ 30 minutes ಬುಲಿಪೋವರ್ ಬಕ್ಕ ಕೂಡ ಕನ್ಕ್ಲೂಷನ್ ಕೊರ್ಪಾರು ಅವು ದಾಯಗ ಅಂಚ ಈ ಪಿಕ್ಚರ್ದಲ್ಲ ಅಂಚಿನ ಡಿಫ್ರೆಂಟ್ ಕಾನ್ಸೆಪ್ಟ್ ದಾಪಂಡ ಯಾರು ಈ ಪ್ರಶ್ನೆ ದಾಯ್ಕೆ ಬಂಡ ಈ ಟ್ರೈಲರ್ದ ಲಾಸ್ಟ್ ಒಂಜಿ ಶಾರ್ಟ್ ತೂ ಯಾರು ನವೀನ್ ಅಣ್ಣೆ ಪಿಚ್ಚಿಗೆ ನೀರು ಪಾಡ್ನ ಸೊ ಆ ಶಾರ್ಟ್ಗೆ ತೂಯಿನೇ ಕ್ಯಾನೆ ಈ ಪ್ರಶ್ನೆಗೆ ಇರುವುದಿಲ್ಲ ಎಲ್ಲ ಪ್ರಶ್ನೆಗೆ ಉತ್ತರ ಬಂದಾಗ ಎಂಕ ಕೊರ್ರೆ ದೇವನ ರೈಟರ್ ಮೇಲೆ ನಮ್ಮ ಸ್ಟೋರಿ ಏರ್ಪಡ್ತಿರ್ತಿಲ್ಲಿ ಅಲ್ಪ ನೋಡಪ್ಪ ಅಂಚ ತೆಂಚ ಬಂದಾಗ ನಮ್ಮ ವಿನೀತ್ ನಮ್ಮ ರೂಪೇಶ್ ನಮ್ಮ ಸ್ಕ್ರಿಪ್ಟ್ ಪುರ ಮನ್ಪನಾಗ ನಮ್ಮ ಇಟ್ಟು ಪುರ ಅವನ ಲೈನ್ ಚಪ್ಕೊಂಡು ಅಂಚದು ನಮ್ಮ ಫಸ್ಟ್ ಕ್ರಿಕೆಟ್ ಮನ್ಪನಾಗನೇ ಒಂಜಿ ಇಂಚ ಗ್ರ್ಯಾಪ್ ಇಂಚ ಕೊಡ್ತೀವಿ ಅವೇನೇ ನಮ್ಮ ಒಂಜಿ ಆಯ್ತು ಪಲ್ಸ್ ನಮ್ಮ ಅವೇನು ಪದ್ಧತಿ ಇಂಚಿನ ಬೋರ್ಡು ಇಂಚಾಗ ಈ ಟ್ಯಾಮ್ಡೆ ಒಂದು ಇಮೋಷನ್ ಬೋರ್ಡು ಕಾಮಿಡಿ ಬೋರ್ಡು ಇಂಚ ಜನಗಳಿಗೆ ಅವು ವರ್ಕ್ ಆವಂದಿತ್ತು ಲಾಸ್ಟ್ ನಮ್ಮ ರಾಸವಂಶ ಮಾಡಿ ನೆಕ್ಸ್ಟ್ ಕೂಡ ಸರ್ಕಸ್ ಹೇಳ್ಬೇಕು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಅವು ವರ್ಕ್ ಆಂಡ್ ಅಂಚ ಆಣ ನೆಟ್ ಇಂಚ ಒಂಚೂರು ಇಮೋಷನ್ ಅನ್ನಂತೆ ಉಂಡು ಒಂಚೂರು ಡಿಫ್ರೆಂಟ್ ಆದ ಉಂಟು ಅಂಚ ಓಕೆ ಥ್ಯಾಂಕ್ ಯು. ಹಲೋ ಒಂಜಿ ಎಡ್ಡೆ ಸಿನಿಮಾಗ ಪ್ರೀಮಿಯರ್ ಶೋ ಅಗತ್ಯ ಉಂಡು ಅಂತ ಫೀಲ್ ಅಂಚ ಎಡ್ಡೆ ಸಿನಿಮಾ ಆನ್ಸರ್ ಮಲ್ಪೇನ ಇದು 90 ml ಸಿನಿಮಾ ಒಂಜಿ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಸೊ ಸುರುಕೆಂಕುಲು ಪ್ರೀಮಿಯರ್ ಶೋ ಮಲ್ತದ ಜನಕ್ಕಲು ವಾರಿದಿ ರಿಸೀವ್ ಮಲ್ಪೇರು ಗೊತ್ತುಜಿ ಎಂಕ್ಲೆ ಗೊತ್ತುಡು ಎಂಕ್ಲೆ ಎಡ್ಡೆ ಸಿನಿಮಾ ಮಲ್ದ ಬಂದು ಅಡ ಮುಲ್ತ ಜನಕ್ಲೆಗ್ ಅವು ಪ್ಯಾಟರ್ನ್ ವರ್ಕ್ ಆಪುಡ ಎಕ್ಸಾಮ್ ನಮ್ಗೆ ಗೊತ್ತುಜಿ ಬಟ್ ಇತ್ತ ನಮ್ಮ ಗಜಾನನ ಕ್ರಿಕೆಟರ್ಸ್ ಆದ ಪ್ಯಾಟರ್ನ್ ಉಂಡ ಇದು ಪಕ್ಕ ಒಂದು ತುಳುವರು ಇದು ಒಂದು ಪ್ರತಿ ತುಳುವೇರೆಗಳ ಕನೆಕ್ಟ್ ಆಪಿನಂಚಿನ ಸಿನಿಮಾ ಸೊ ಒಂದು ಬೂರ್ದು ತಿಳಿಪುನಂಚಿನ ಸಿನಿಮಾ ಅವು 90 ml ಈ ಪ್ಯಾಟರ್ನ್ ಬರ್ಬೋದು ಅವು ಒಂದು ಬೇರೆ ರಿಯಲಿಸ್ಟಿಕ್ ಪ್ಯಾಟರ್ನ್ ಬರ್ಬೋದು ಒಂದು ಬೇರೆ ಫಾರ್ಮ್ಯಾಟೆಡ್ ಬರ್ಬೋದು ಸೊ ಅವು ಎಕ್ಸ್ಪೆರಿಮೆಂಟಲ್ ಇದು ಜನಕ್ಲೆಗಿಂದೇ ಪಂತಿನಂಚಿನ ಸಿನಿಮಾ ನೀವು 100% ವರ್ಕ್ ಆಪುಡು ಬೊಕ್ಕ ವರ್ಕ್ ಆತ ಸ್ವಚ್ಛ ಪ್ರೀಮಿಯರ್ ಶೋ ಮಲ್ಪು ಸೊ ದಟ್ ಫಸ್ಟ್ ದಿನ ಜನ ಜಿಂಜುನ ಬೊಕೊಂಜಿ ಪನ್ನೊಡೊಂದಾಂಡ ಇತ್ತೆ ಪ್ರೀಮಿಯರ್ ಮಲ್ತಿಜಿನ ಮಲ್ತೊಡದಾದ ಆಪುಣ ಪನ್ನಾಗ ರಿಸಲ್ಟ್ ಶುಕ್ರವಾರದಲ್ಲಿ ತಿಕ್ಕೊಂಡು ನಮಗೆ ಶುಕ್ರವಾರ ಶನಿವಾರ ಐತಾರ ಅಂಚ ಓಕೆ ಪ್ರೀಮಿಯರ್ ದ ಪಾತ್ರ ಕ್ವಶನ್ ಕೇಳಿದ್ರು ಬಟ್ ಪ್ರೀಮಿಯರ್ ದ ಪಾಲು ವಿನೀತನ ಒಂದು ಇಚ್ಚಿದಾರ ಅವು ನಮ್ಮ ಡಿಸಿಷನ್ ದಯಪಂಡ ನಮಗೆ ಅವಡೆ ಪಂಡ ನಮ್ಮ ಕೈಲಿ 20 ಆಜ್ ಪ್ರೀಮಿಯರ್ಸ್ ಉಂಟು ಐ ಥಿಂಕ್ ದಿಸ್ ದ ಫಸ್ಟ್ 26 ಪ್ರೀಮಿಯರ್ಸ್ ಒಂಜಿ ಸಿನಿಮಾದ ಕೈಲಿ ಉಪ್ಪುನಿ ಬಟ್ ನಮ್ಮ ಡೌಟ್ ವೆದರ್ ಇಟ್ಸ್ ಆಲ್ ಬುಕ್ಡ್ ಸಿ ಟು ಇನಿ ನಮ್ಮ ಪೋಯ ಪಾತ್ರ ಅಲ್ಪ ಬೋದು ದಯಪಂಡ ನಮ್ಮ ಒಂಜಿ ಸಿನಿಮಾಡು ಮುರ ಟೆಕ್ನಿಕಲ್ ಶೋ ಪಂಡ ಐ ಒಂಜಿ ಕರೆಕ್ಷನ್ಸ್ ಕೊಡ್ತಾರೆ ಏಪರ ನಮ್ಮ ಆ ಕರೆಕ್ಷನ್ ನಮ್ಮ ಸಮ ಮತ್ತು ನೋಡಾಪಂಡು ಸೊ ಅಂಚೆ ಹೇಳಿದ್ರೆ ಗುರುವಾರ ನಮ್ಮ ದಾದ ಬುಕ್ ಮಾಡ್ತಿತ್ತ ಪ್ರೀಮಿಯರ್ಸ್ ಆ ಒಂಜಿ ಸಮ ಮಲ್ಪೆರಾಗ ನಮಗ್ ಡೈರೆಕ್ಟರ್ ಅಲ್ಪ ಪೋತೇವೆ ಸೊ ಅವು ನಮ್ಮ ಇತ್ತು ಫಿನಿಶ್ ಆಗ್ತದೆ ಇಲ್ಲಿಗೆ ಔಟ್ಪುಟ್ ಇರ್ತದೆ ಆಕ್ಚುಲಿ ಎಲ್ಲ ನಮ್ಮ ಒಂದು 8 to 10 ಪ್ರೀಮಿಯರ್ಸ್ ಪ್ಲಾನ್ ಇತ್ತ ಬಟ್ ಡಿಸ್ಟ್ರಿಬ್ಯೂಟರ್ ಸಚಿನ್ ನಮ್ಮ ಡಿಸ್ಕಸ್ ನಮ್ಮ ಪಂಡೇರು DPX ಫೈಲ್ DCP ಫೈಲ್ ಸಮಥಿಂಗ್ ಪಂಡೇರ ನಮ್ಮ ಹೊಸ ನಮ್ಮ ಕೈದ ಟೆಕ್ನಿಕಲ್ ವರ್ಡ್ಸ್ ಕರೆ ಬರ್ಬೋದು ಹಾಕೊಂಡೇರು ಅವು ಕೈ ತಿಕ್ಕಿ ಬುಕ್ ನಮ್ಮ ಪ್ರೀಮಿಯರ್ಸ್ ಅಂತ ಮಾಡ್ಬೇಕು ನೀವು ಹೊರನ್ನೇ 1,000 ಜನ 2,000 ಜನ ನೀವು ಪಾತ್ರ ಬಟ್
ಫಾರ್ ಇಂಚಿನಾಂಡಲ್ಲ ಆದ ಫೈಲ್ ಲೇಟ್ ಆದ ಮಾತ್ರ ಎತ್ತಿಂಡು ಹಾರ್ಡ್ ಡಿಸ್ಕ್ ಕ್ರಾಶ್ ಆಂಡ್ ಅಂಚ ಮಾತ್ರ ಜನಕ್ಕೆ ಆನ್ಸರ್ ಮಾಡಿ ಬರಾಗ್ತದೆ. ಸೊ ಅದಕ್ಕೆ ವೇಟ್ ಮಾಡಿ ಕೊಡ್ತಿ ಬಂಡೆ. ಸೊ ಮುಟ್ಟ ಬರ್ಕಿನ ತುಂಬು ಯಾನ್ಬೋದು ಅಲ್ಪ ಏರು ನಮ್ಮ ಬಾಲಾಂಡ್ ಇರ್ತೇವೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಇರ್ತೇವೆ, ಗೊತ್ತಾಗ್ತ ಮ್ಯಾನೇಜರ್ ಕುಲ್ಲುದು ಅಕ್ಕುಂಡ ನಮ್ಮ ಎಂಚ ಪೋಲಿ ಪರ್ಕಿನ ಡಿಸ್ಕಸ್ ಮಾಡಿ ಆಸ್ ಆಫ್ ನಾವು ನಿಕ್ಲಿಗಿಂತ ಈತದ ಸ್ಲಾಟ್ ಉಂಟು, ನಿಕ್ಲು ಒಂದೇ ರೀತಿ ಯೂಸ್ ಮಾಡಿ ಪ್ರಜಾಪಣೆ ಬೇರೆ ಸಿನಿಮಾ ಉಂಟು ಅಲ್ಪ. ಸೊ ಒಬ್ಬ ಅಂಚ ಏನಿಟ್ಟಿದ್ದಾರೆ ಇಮಿಡಿಯೇಟ್ಲಿ ನಮ್ಮ ಐತೆ ಒಂದೇ ದಿನ 4 ಪ್ರೀಮಿಯರ್ ಮಾಡ್ಕೊ 5 ಪ್ರೀಮಿಯರ್ ಮಾಡ್ಕೊಂಡ ಜನಕ್ಕೆ ನಮ್ಮ ತೆರಿಪ ಓಡಾಪಡ ಇನ್ಫಾರ್ಮೇಶನ್ ಕೊಡಾಪಡ ಅಪ್ಪನ ಟೈಮ್ ಓಡಾಪಡ. ಸೊ ನಮ್ಮ ಕೈಲಿದ್ದೀನಿ ಗೋಲ್ಡನ್ ಡೇ ಪಂಡ ಸಂಡೇ ನಮ್ಮ ಟಾರ್ಗೆಟ್ ನಾವು ರೀಚ್ ಮಾಡ್ತಾರೆ. ಸೊ ಗೋಲ್ಡನ್ ಡೇ ನಮ್ಮ ಕೈ ಒಂದು ಮಿಸ್ ಆಗ್ತದೆ. ಸೊ ಅದಕ್ಕೆ ಅಕ್ಕುಲ ಗೈಡೆನ್ಸ್ ಇರ್ತದೆ ನಮ್ಮ ಎಂಚ ದುಂಪು ಹೋಲಿಂದ ಅಕ್ಕುಲ ಗೈಡೆನ್ಸ್ ಇರ್ತದೆ ನಮ್ಮ ಹೋದು. ಸೊ ಅಕ್ಕುಲ್ ಪಂಡಿರುತ್ತೆ ಈತ್ ಕ್ವಾಂಟಿಟಿ ಸ್ಕ್ರೀನ್ ಇತ್ತು ಫ್ರೀ ಉಂಟು ಒಂದಕ್ಕೆ ನೀವು ಮಾರ್ಕ್ ಪ್ಲೇ ಮಾಡ್ರಿ. ಸೊ ಐತ ಪ್ರಕಾರ ನಮ್ಮ ಐತೆ ಒಂದು ಪ್ಲಾನ್ ಮಾಡೋದಿಲ್ಲ, ಬಟ್ ಸ್ಟಿಲ್ ಅಕ್ಕುಂಡ ರಿಕ್ವೆಸ್ಟ್ ಅಂತ ಎಲ್ಲ ಮಧ್ಯಾಹ್ನದಲ್ಲಿ ನಮ್ಮ ಕೂಡ ನಿಮಗೆ ಅಪ್ಡೇಟ್ಸ್ ಕೊಡಪ್ಪ ಕರೆಕ್ಟ್ ಆದ ಇಫ್ ಪಾಸಿಬಲ್ ಇತ್ತಿಲ್ಲ ಚಾನ್ಸ್ ಇತ್ತಲ್ಲ ಓಲಾಂಡಲ್ಲ ಎಲ್ಲ ಒಂದು ಬೇಕ ಶೋದ ವ್ಯವಸ್ಥೆ ಮಾಡ್ಬೇಕಿಂದ. ಸೊ ಎಲ್ಲ ಮಧ್ಯಾಹ್ನ ಮುಂದಿತ್ತೆ ಇಟ್ಸ್ ಅಫಿಷಿಯಲಿ ಅನೌನ್ಸ್ ಅಕ್ಕುಂಡ ಪಾರ್ಟಿ ಅಂತ ನನ್ನೊಂಚು ಪ್ರೀಮಿಯರ್ಸ್ ಹೆಚ್ಚಾಗಿ ಪಂಡ 23 ಇಟ್ಸ್ ಬಿಗ್ ನಂಬರ್ ಎನ್ನುವರು ಈ ಪ್ರೀಮಿಯರ್ಸ್ ಹಾಕಿ ಹೆಚ್ಚ ಪಂಡ ನಮ್ಮ ಸಿನಿಮಾನ ತೂವಿನಕ್ಕೂ ಅಕ್ಕುಲೆ ಡೈರೆಕ್ಟ್ ಮಾಡ್ತೇನೆ ಜನ ಪ್ರೀಮಿಯರ್ಸ್ ನಾಟ್ ನಮ್ಮ ಟಿಕೆಟ್ ಸೇಲ್ ಮಾತ್ರ ಜನ ಪ್ರೀಮಿಯರ್ಸ್ ಆಗ್ತದೆ. ಒಂದು ನಮ್ಮ ಕೈ ತೋಪೌಡು ಎನ್ನ ಲೆಕ್ಕಡು ಒಂಜಿ ಪ್ರೀಮಿಯರ್ ಮಾಡ್ಲಿ ಎನ್ನ ಲೆಕ್ಕಡು ಒಂಜಿ ಪ್ರೀಮಿಯರ್ ಮಾಡ್ಲಿ ದುಬೈ ಒಂಜಿ ಜನ 4 ಪ್ರೀಮಿಯರ್ ಮಾಡ್ತಾರೆ, ಒಂಜಿ ಜನ 10 ಪ್ರೀಮಿಯರ್ ಮಾಡ್ತಾರೆ. ಆಗ ಬರೋದು ಇತ್ತೇನೆ ಸ್ವಲ್ಪ ಅನ್ಫಾರ್ಚುನೇಟ್ಲಿ ಬ್ಯುಸಿ ಆಗ್ತದೆ. ಅದು ನಮ್ಮ ಬಜೆಟ್ ಎಲ್ಲದು ಅದು ಗೊತ್ತಿಲ್ಲ ಈ ಪಂಪಿನ ವಿಷಯ ಕರೆಕ್ಟ್ ಆಗ್ಬೋದು. ಬಜೆಟ್ ನಮ್ಮ ರಿಕವರ್ ಮಾಡ್ಕೊಂಡು ಪ್ರೀಮಿಯರ್ಸ್ ಇರತ್ತೆ ಪ್ರೀಮಿಯರ್ಸ್ ಒಂಜಿ ಸಾಧ್ಯ ಆಪ್ಷನ್ ಒಂಜಿ ನಮ್ಮ ಉಪ್ಪುನಿ. ಬಟ್ ಬಜೆಟ್ ನಿಜವಾದ ಒಂಜಿ ಸಿನಿಮಾ ಗೆದ್ದೋಡು ಜನಗಳು ಥಿಯೇಟರ್ಗೆ ಬರ್ತಾನೆ ಮಾತ್ರ ಥಿಯೇಟರ್ಗೆ ಬರ್ತದೆ ಗೆದ್ದವರು. ಪ್ರೀಮಿಯರ್ ಬರ್ತಿರೋ ಬೋನಸ್ ಓಟಿದ ಲೆಕ್ಕ ಬೇರೆ ಬಗ್ಗೆ ಓಟಿದ ಲೆಕ್ಕ ನಮ್ಮನ್ನು ಏಪ ಜನಗಳು ಸಿನಿಮಾ ಥಿಯೇಟರ್ಗೆ ಬರ್ತ ದೂಪೇರ್ಕೊಳ್ಳಿ ಥಿಯೇಟರ್ಗೆ ಬರ್ತದೆ ಏಪ ಗೆದ್ದವರು. ದಟ್ ಈಸ್ ದ ರಿಯಲ್ ಅಂಡ್ ಟ್ರೂ ಸಕ್ಸಸ್ ಏಪ ಉದು ನಮ್ಮ ಮಲ್ಪರಿದಾಯಕ ಅಂತ ಬಂದ ನಮ್ಮ ಒಂದು ಪಬ್ಲಿಸಿಟಿ ರೀಚ್ ಆಗೋದು ಜನಕ್ಕೆ ಎಂಚ ರೀಚ್ ಮಾಡ್ಕೊಂಡು ಸಿನಿಮಾ ಥಿಯೇಟರ್ ಕಾನ್ಸೆಪ್ಟ್ ಗೊತ್ತು. ಫಸ್ಟ್ ವೀಕೆಟ್ 50-50, ಸೆಕೆಂಡ್ ವೀಕೆಟ್ 40-60, ಥರ್ಡ್ ವೀಕೆಟ್ 30-70. ಸೊ ಮುಂದೇನು ನಮ್ಮ ಸೋಮವಾರ ನಮ್ಮ ಈ ಬೇರೆ ಶುರು ಮಾಡ್ತಂಡ ಎಂಟದ ಒಂದು ಜನಗೆ ಎತ್ತ ಹೊಡೆದಾಂಡ ನಮಗಲ್ಪ ಮೂಜಿನ ವಾರ ಅಡುಪ ನಮ್ಮ ಆ ಮೂಜಿನ ವಾರ ಅಡುಪ ನಮಗೆ ತಿಕ್ಕು 130 ರೂಪಾಯಿ. ಸೊ ಅಂಚಿನ ಸಿಚುವೇಶನ್ ನಮ್ಮ ಎಂಚ ನಮ್ಮ ಎತ್ತ ಒಳ್ಳಿ ಜನ ನಮ್ಮ ಎಂಚ ಪ್ರೊಡ್ಯೂಸರ್ ಕಾಸ್ಪಿರೋ ತಿಳ್ಕೊಳ್ಳಿ. ಸೊ ಆ ಒಂದು ಕಾನ್ಸೆಪ್ಟ್ ಒಂದು ಬೀಟ್ ಮಾಡ್ತಾರಾಗ ನಮ್ಮ ಶುರು ಬರ್ತಾರೆ ಪ್ರೀಮಿಯರ್ಸ್ ಮಾಡ್ತಾರೆ ಒಂದು ಕಾನ್ಸೆಪ್ಟ್ ಬರ್ತೊಂದು ಲೈಟ್ ಮೈಂಡೆಡ್ ಕೆಲವರು ರೂಪಾಯಿ ಅದ್ರ ಅಪ್ರೋಚ್ ಆಗ ಟಿಕೆಟ್ ಬರ್ತೊಂದು ದಾಯ ನಮ್ಮ ಊರಿನ ಕೈದಲ್ಲಿ ಪೋಪು ನಮ್ಮ ಒಂದು 500 ಟಿಕೆಟ್ ತೊಂದ್ರೆ 200 ಟಿಕೆಟ್ ತೊಂದ್ರೆ ನಮ್ಮ ಪೋಪುನಿ ಎರಡ ಸಿನಿಮಾದ ಅಭಿರುಚಿ ನಾರಡದೇ ಪೋಪಿದೆ ಆರು ಫೇಸ್ಬುಕ್ ಮಾಡು ಇನ್ಸ್ಟಾಗ್ರಾಮ್ ಮಾಡು ಐಟು ಬರೆದ್ ಮಾಡಿರ್ತೀವಿ ಅಕ್ಕುಲಾಗಿದ್ದಾನೆ ನಮ್ಮ ಪೋಪಿದೆ ದಯಪಂಡ ಅಕ್ಕುಲು ಐತರ ನಮ್ಮ ಪ್ರೀಮಿಯರ್ ತಂದು ಐತರ ಮನೆ ಬರೆದು ಮಾಡ ಗುರುವಾರ ಶುಕ್ರವಾರ ನಾವು ಜನರಿಗೆ ಎತ್ತುಂಟಬಹುದು. ಆ ಒಂದು ರೀಸನ್ ನಮ್ಮ ಪ್ರೀಮಿಯರ್ ಸ್ವಲ್ಪಿನ ಕಾನ್ಸೆಪ್ಟ್ ಇದೆ ಬೇತಿ ಬೇತಿ ಏರೆಂಡ್ ನಾವು ಪ್ರೀಮಿಯರ್ ಮುನ್ಪರೆ ಮಾಡ್ಬೋದು ಬೇತಿ ಬೇತಿ ಏರೆಂಡ್ ಇನ್ನೊಂದಿಲ್ಲ ಸುಳ್ಳೆಡ್ ಮಾಡ್ಕೊಡೋದು ಕೂಡ ಸುಳ್ಳೆಡ್ ಇಮಿಡಿಯೇಟ್ಲಿ ಮಾಡ್ತಾರೆ ರಾವ ಬರ್ತೀನಿ ಅವಲ ನಮ್ಮ ಬಾಲಗಡ ಬಾಕ್ಯ ಬಂದಿದ್ದು ಪುತ್ತೂರು ನಮಗೆ ಇಮಿಡಿಯೇಟ್ಲಿ ವಾರದ ನಡುವೆ ಜನಗಳಿಗೆ ಕರೆಯರಾವ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಉಂಟು ಸುಳ್ಳಿಯ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಉಂಟು ಉಡುಪಿಡ್ಲ ಈ ತರ 2 ಜನ ಕೇಳಿದ್ರು ಇನ್ನು ಕಾಂಡ ಜನ ನಮ್ಮ ಕೇಳಿದ್ರು ನಮಗೆ ಮಂಗಳವಾರ ಪ್ರೀಮಿಯರ್ ಬೋರ್ಡ್ ಬಂದದ್ದು ಅವರಿದ್ದೆ ಪಾತೇನೆ ಎಲ್ಲೇ ಬರ್ಪಂಡೆ ನಮ್ಮ ದಯಪಂಡ ಥಿಯೇಟರ್ ಅವೈಲಬಿಲಿಟಿ ಇಲ್ಲ ತೂಡ ನಮ್ಮ ಕೆಲವೊಂದು ಟೈಮ್ ಡ್ಯೂರೇಷನ್ ಕೂಡ. ಸೊ ಅಂಚಾದ ಪ್ರೀಮಿಯರ್ಸ್ ಬಗ್ಗೆ ನಾವು ವಿನಿತ್ 90 ml ಬಗ್ಗೆ ನಾವು ತಿಳಿತು ನಮ್ಮ ಒಂಜಿ ಕಾಲ್ ದೆತ್ತೊಂದು ನಮ್ಮ ಒಂಜಿ ಜನಕ್ಕೆ ರೀಚ್ ಮಾಡ್ಬಿಟ್ಟು ಅನ್ನೋ ವಿಷಯ ಯಾನ್ ಬುಕ್ಕ ಪ್ರಜೆಕ್ಟ್ ಕಾಲ್ ದೆತ್ತೊಂದು ಹೋಗಿ ಐಕ ಇನ್ನ ಒಂದಿದ್ದು ಅಂಚ ಖಂಡಿತವಲ್ಲ ಕನ್ನಡ ಪ್ಲಾನ್ ಉಂಟು ಬಟ್ ಕನ್ನಡಕ್ಕೆ ಹೋಗೋದು ನಮ್ಮ ತುಳುಡು ಕರೆಕ್ಟ್ ಅದು ರೆಡಿ ಮಾಡ್ಬೋದು ಪ್ರಾಡಕ್ಟ್ ಅಲ್ಲಿ. ಸೊ ತುಳುಡು ಕರೆಕ್ಟ್ ಅದು ಪ್ರಾಡಕ್ಟ್ ನಮ್ಮ ಕಂಪ್ಲೀಟ್ ರೆಡಿ ಆಗಿತ್ತು ಟೆಕ್ನಿಕಲ್ ಶೋ ಮಾಡ್ತಾ ನಮ್ಮ ಅದಕ್ಕೆ ಕೆಲವೊಂದು ಕರೆಕ್ಷನ್ಸ್ ಬರ್ತದೆ ಆ ಕರೆಕ್ಷನ್ಸ್ ಆದ ಥಿಯೇಟರ್ಗೆ ರಿಲೀಸ್ ಆಗ್ಬೋದು ಓಪನ್ ಆದ ಅವಾಗ ಆ ಸಿನಿಮಾ ಪರ್ಫೆಕ್ಟ್ ದಿಸ್ ಇಸ್ ದ ಫೈನಲ್ ಫೈಲ್ ನಮ್ಮ ಪ್ರಾಡಕ್ಟ್ ಐದು ಬುಕ್ ಆಮೇಲೆ பார்த்தது ನಮ್ಮ ಕನ್ನಡಕ್ಕೆ ಹೋಗಲಿ ಇದನ್ನ ಅಗೇನ್ ಸಬ್ ಟೈಟಲ್ ಅವು ಟೆಕ್ನಿಕಲ್ ಕೆಲವೊಂದು ಎಲ್ಲಿಂದ ಪಾಯಿಂಟ್ ಇಲ್ಲ ನಮ್ಮ ಲೂಪ್ ನಮ್ಮ ಕೂಡ ಸ್ಟಕ್ ಅವಡ ಕೂಡ ವರ್ಕ್ ಮಾಡ್ಕೊಡಪ್ಪ ನಮ್ಮ. ಸೊ ಐಕಾದ ಕನ್ನಡ ಖಂಡಿತವಾದ ಉಂಟು ಕನ್ನಡ ಸತ್ಯಪ ನೋಡಿದಾಗ ನಮಗೂ ವಿಜಯ್ ಪ್ರಕಾಶ್ ಸರ್ ನಮ್ಮ ಫೀರೋಡಿಲ್ಲ ಕನ್ನಡದಲ್ಲಿ ಮಾಡಿ ನೀವು ಜಿ ಜೊತೆ ನಾನು ಮಾತಾಡ್ತೀನಿ ಬಂದದ್ದು ವಿಜಯ್ ಪ್ರಕಾಶ್ ಸರ್ ನಮ್ಮ ಫೀರೋಡಿಲ್ಲ ಬಟ್ ನಮ್ಮ ಜೊತೆ ಮಾಲ್ಪೇರ ಆಗೋದಿಲ್ಲ ಒಂದು ಪ್ರಾಡಕ್ಟ್ ಒಂದು ಫೈನಲ್ ಒಂದು ಶೇಪ್ ಆಗೋದು ಅವ್ರ ಶೇಪ್ ಆಯ್ ಗೊತ್ತಾ ಖಂಡಿತವಾದ ನಮ್ಮ ಕನ್ನಡ ಖಂಡಿತವಾದ ಕನ್ನಡ ನಮ್ಮ ಒಂದು ಗಜಾನನ ಫಿಲ್ಮ್ ಶುರುವಾದ ಮುಹೂರ್ತ ದೇಶ ಸುಮಾರು ಸಮಯ
ಖಂಡಿತವಾದ ಮುಹೂರ್ತ ಸ್ಟಾರ್ಟ್ ಆದ 3 years ಆನ್ ಡೆಫಿನೆಟ್ಲಿ ಐಟ್ ಒಂಜಿ ಎಲ್ಲಿ ಎಕ್ಸಾಂಪಲ್ ಕೊರ್ಪೆ ಅದಕ್ಕೆ ದಾಯ ಒಂಜಿ ಆಟ ಪಡೆದಿದ್ದು ಡಿಲೇ ಒಂಜಿ ಮ್ಯಾಚ್ ಉರುವ ಗ್ರೌಂಡ್ ಆಗ್ತಿನ ಒಂಜಿ ಮ್ಯಾಚ್ ನಮ್ಮ ಅಂಪೈರ್ ಮುಟ್ಕೊಳ್ಳಿ ಸುರೇಶ್ ಸ್ವಲ್ಪ ನಮ್ಮ ಗೋಪಿ ಸರ್ ಒಳ್ಳೆ ಕಾಮೆಂಟೇಟರ್ ಬಿತ್ತು ಅಲ್ಪ ಒಳ್ಳೆ ಗೋಪಿ ಸರ್ ಅದು ನಮ್ಮ ಸಿನಿಮಾ ಕಾಮೆಂಟೇಟರ್ ಸತೀಶ್ ಸರ್ ಅಲ್ಪ ಒಳ್ಳೆ ಕಾಮೆಂಟೇಟರ್ ಅದು ಬರ್ತೀನ ಉರುವ ಗ್ರೌಂಡ್ ಒಂಜಿ ಶೂಟಿಂಗ್ ಇತ್ತು ನಮ್ಮ ಕ್ರಿಕೆಟ್ ಒಂಜಿ ಶೂಟಿಂಗ್ ಕಾಂಡ್ರೆ ಬ್ಯಾಟಿಂಗ್ ದ ಶೂಟ್ ಮೊದಲಿದ್ದಾರೆ ಫಸ್ಟ್ ಬ್ಯಾಟಿಂಗ್ ಸೈಡ್ ಶೂಟಿಂಗ್ ಮೊದಲಿದ್ದಾರೆ ಮಧ್ಯಾಹ್ನ 3 ಗಂಟೆ ಆವಡನಂಡ ಬರ್ಸ ಸುರಾಟ ಹೋಗ್ತೇವೆ ಆಮೇಲೆ ಬ್ಯಾಟಿಂಗ್ ಮಲ್ಪನಾಗ ಪಿಚ್ ಬ್ರೌನ್ ಉಂಡು ಈವೆಂಟ್ ಬೌಲಿಂಗ್ ಮಲ್ಪನಾಗ ಕೆಂಪು ಆಟ ಸೊ ಈವೆಂಟ್ ಬೌಲಿಂಗ್ ಮಲ್ಪನಾಗ ಕೆಂಪು ಉಂಡು ಬ್ಯಾಟಿಂಗ್ ಮಲ್ಪನಾಗ ಬ್ರೌನ್ ಉಂಡು ಹೆಚ್ಚ ಮಲ್ಪುನಿ ಮನದನಿ ಕೂಡ ವೇಟ್ ಮಾಡ್ತ ಮನದನಿ ಕಾಂಡೆ ಕೂಡ ಬರ್ಸ ಆಯ್ತಾ ಮನದನಿ ಕೂಡ ಬರ್ಸ ನಮಗೆ ಸೊ ಅವು ಬರ್ಸದ ಟೈಮ್ ಸುರಾಂಡು ಬರ್ಸ ಮಾತ ಆಂಡು ನವೆಂಬರ್ ಬಚ್ಚ ಬರ್ಸ ಉಂಟು ನಮಗೆ ತೂಕ ಮಾಡಿದ್ದು ನವೆಂಬರ್ ಶೂಟಿಂಗ್ ಸ್ಟಾರ್ಟ್ ಮಾಡೋದು ಬಂದು ಪೋನಾಗ ಡಿಒಪಿನ ಮೂಲಕ ಒಂದು ಪೋನಾಗ ಒಂದು ನುಂಗುದು ಸುತ್ತ ತುನಗ ಪಂಕ್ತಿ ಫುಲ್ ಪಚ್ಚೆ ಪಚ್ಚೆ ಉಂಟು ಅಲ್ಪ ಫುಲ್ ನುಂಗುದಿರ್ತೇನೆ ಪಂಕ್ತಿ ಮುಲ್ಪ ಫುಲ್ ಪಚ್ಚೆ ಪಚ್ಚೆ ಉಂಟು ಆಮೇಲೆ ಅವು ಮಾಡಿ ಪೋಡ್ ಒಕ್ಕ ಬೇಕಾದ ಅಡ್ಜಸ್ಟ್ಮೆಂಟ್ ಶೀಟ್ ಮಾಡ್ತಿಂಚಿನ ಮತ್ತೆ ಮಲ್ಪಗ ಬಂದು ತೂನಾಗ ಅಲ್ಪ ಉರುವ ಗ್ರೌಂಡ್ ಒಂಜಿ ಪೆವಿಲಿಯನ್ ಲೆಕ್ಕ ಉಂಟು ಡಿಒಪಿ ಕ್ಯಾಮರಾ ತೂನಾಗ ಅಲ್ಪ ಪಾಚಿ ತೋಜೊಂದು ಇಂಚಿನ ಸ್ಕೂಲ್ ಅಲ್ಪ ಕಂಟಿನ್ಯೂಟಿ ಅಲ್ಪ ತಿಕ್ಕೊಂದಿತ್ತು ಅವು ವಯಸ್ಸಾಗಿ ಪೂರ ನುಂಗಾಡು ಕೂಡ ಪಂತಿ ಮಾಡೋದು ಅಲ್ಪ 2-3 ತಿಂಗಳು ಕೂಡ ಜನವರಿ ಮಲ್ಪಗ ಬಂದು ಕೂಡ ನಮ್ಮ ಕಾಲ್ ಇರ್ತದೆ ಜನವರಿ ಮಲ್ಪಗ ಬಂದು ಎಲ್ಲಿನಾಗ ನಮ್ಮ ಆರ್ಟಿಸ್ಟ್ ಎಲ್ಲಿ ಆರ್ಟಿಸ್ಟ್ ಮಾತ ಮೇರೆಲ್ಲ ನೆರಳಿಂದ ಡೇಟ್ ಕೇಳ ಏಪ್ರಿಲ್ ಡೇಟ್ ತಿಕ್ಕೊಂಡು ನಮಗೆ ಗೊತ್ತು ಅರವಿಂದಣ್ಣ ಅವಾರ್ಡ್ ನವೀನಣ್ಣ ಅವಾರ್ಡ್ ಭೋಜಣ್ಣ ಅವಾರ್ಡ್ ದೀಪಕ್ ಪ್ರಕಾಶ್ ಕುಮೀರ್ ಅನುಕೂಲ ಪೂರ ಈತ ಆರ್ಟಿಸ್ಟ್ ನ ಡೇಟ್ ಉರುವ ಗ್ರೌಂಡ್ ಮಾತೆಲ್ಲ ಬೋಡು ಓರಿಯನ್ ಬಿಡುದಿಲ್ಲ ಸಿನಿಮಾ ತುಂಬ ಬರ್ಯಾರ ಆಪೋಜಿ ಮಾತೆಲ್ಲ ಡೇಟ್ ಕೂಡ ಒಟ್ಟು ಪಾಡ್ರಾಗ ಕುಡಾರ 2-3 ತಿಂಗಳು ವೇಟ್ ಮಾಡ್ಕೊಂಡ ಮಾತ ಒಟ್ಟು ಮಲ್ಪೆ 5 ಬುಕ್ಕ ಲಾಸ್ಟ್ ರಿಕ್ವೆಸ್ಟ್ ಮಾಡ್ತೀವಿ ಬುಕ್ಕ ಮಾತೆಲ್ಲ ಪಡೆದ ಪೂರ ಮುಗಿಪಾಗ ಸಿನಿಮಾ ನನ್ನ ತಾಯಿ ಪಾಪ ಅನ್ಕೊಡ್ತಾ ಕೂಡ ಅಲ್ಪ ಬರ್ಸದ ಸುರಾದ ಕೂಡ ಪಂಕ್ತಿ ಬರ್ಕೊಂಡು ನಮ್ಮ ಕೊಡಿಗೆ ಮುಲ್ಪ ಸೊ ಅಂಚ ಪಾತ್ರೆ ಬುಕ್ಕ ರಿಕ್ವೆಸ್ಟ್ ಮಾಡ್ತೀವಿ ಬುಕ್ಕ ಮಾತೆಲ್ಲ ಒಂಜಿ ಟೈಮ್ ಕೊರಿಬುಕ್ಕ ನಮ್ಮ ಒಂಜಿ ಸಿನಿಮಾ ಶೂಟಿಂಗ್ ಆಟ ಸೊ ಮುಲ್ಪ ಮಲ್ಪುನಿ ಅಂದ್ರೆ ಮಾರ್ಚ್ ಏಪ್ರಿಲ್ ಸಮಥಿಂಗ್ ಆಯ್ನ ಒಂಜಿ ದಿನದ ಶೂಟ್ ನಮ್ಮ ನೆಕ್ಸ್ಟ್ ಶೂಟ್ ಆಗೋದ್ರೆ ಒಂಜಿ ವರ್ಷ ಒಂಜಿ ದಿನದ ಶೂಟಿಂಗ್ ನಮಗೆ ಕೊಂಡು ಸೊ ಇಂಚನೆ ಬರ್ಸ ಉಂದೆತ್ತ ದುಂಬು ಫಸ್ಟ್ ಮ್ಯಾಚ್ ಆಂಡ್ ಬಚ್ಪೆದ ಗ್ರೌಂಡ್ ಉಂಟು 3 ದಿನದ ಶೂಟಿಂಗ್ ಆಂಡ್ 5 ದಿನದ ಶೂಟಿಂಗ್ ಇರ್ತೀನಿ ಅಲ್ಪ ಹೊರಂಟು ದಿನ ನಮ್ಮ ರೋಲರ್ ದೆಪ್ಪೋಡ ಆಜ ತಿಂಗೋಲ ಆಂಡ್ ದೆಪ್ಪನಾಗ ಕನ್ನಡ ಆಯ್ತು ಮ್ಯಾಚ್ ಅವು ಫುಲ್ ಬಂತು ನಮಗೆ ಡಿಲೇ ಫುಲ್ ಒಯ್ದು ಈ ಕ್ರಿಕೆಟ್ ಇಡ್ದಾಗ ಸಬ್ಜೆಕ್ಟ್ ಇಡ್ದಾಗ ಬೇಕಾ ಒಯ್ದಿಲ್ಲ ನನ್ನೊಂದು ಕ್ರಿಕೆಟ್ ಶೂಟ್ ಆಯ್ತು ಗುರುಪುರದ ಗ್ರೌಂಡ್ ಉಂಟು ಫುಲ್ ಶಾಮಿಯಾನ ಪಟ್ಟ ರಿಚ್ ಸೆಟ್ ಕೂಡ ಬಂದ್ವ ಕ್ರಿಕೆಟ್ ಸಿನಿಮಾ ಫುಲ್ ಅದು ಆಮೇಲೆ ಪೆಂಡೋಲು ಶಾಮಿಯಾನ ಒಂದು ಪೂರ ಪಾಡ್ತ ಬಯ್ಯಗಾತ ಎಲ್ಲ ಕಾಂಡ ಶೂಟ್ ಮುಲ್ಪ ಕಾಂಡ ನನಗೆ ಬರ್ಸದೊರ್ತಿಲ್ಲ ಇಟ್ಟು ಲಾರಿ ಹೋದ್ರೆ ಲಾರಿ ಇದ್ದಿದ್ದು ಅಲ್ಪ ಇಂಜಿನ ಟೈರ್ ಆಯ್ತಾ ಕಂಡವು ಸೊ ಗುರುಪುರದ ಸಂಕದ ಕೈದಲ್ಲಿ ಪುರ ಕಂಡ ಅಲ್ಪ 2 ಕಡೆ ಲಾರಿನೇ ಮುಖ ಒಯ್ತು ನೋಡ ಅಂಡ ಪಾಡ್ತು ಸೊ ಇಂಚಿನ ಪುರ ಪರಿಸ್ಥಿತಿ ಇರ್ಕೊಂಡ ಈ ದಾಯ ತುಂಬಿಕೊಂಡು ಬಂದ್ಪನ ಈಗ ಕಾರಣ ಇಚ್ಚಿನ ಕೊರಳಿ ಪಂಡ ವರುಣ ದೇವನ ಒಂದು ಆಶೀರ್ವಾದ ಅಂತ ನಮ್ಮ ಒಂದೆರಡು ವರ್ಷ 2 ವರ್ಷ ನಮ್ಮ ಇಚ್ಛೆ ದುಂಪು ಓಡಾಟ ಪಕ್ಕ ಬೇಗ ದಾರ ಸೊ ಡೇಟ್ಸ್ ಒಂಜಿ ಮಾತಾಡಿಸಿದ ಡೇಟ್ ಒಂಜಿ ಉಂದಾಗುತ್ತಿದೆ ಹೊರ ಒಂದು ಶೆಡ್ಯೂಲ್ ತಪ್ಪದ ಬೊಕ್ಕ ಪೂರ ಎಲ್ಲ ಒಟ್ಟು ಪಾಡ್ ನಾವು ಭಾರಿ ಬಂದ ಬಟ್ ಹೆಚ್ಚಿನಲ್ಲ ನನ್ನೊಂದು ಇಂಟ್ರೆಸ್ಟ್ ನನ್ನೊಂದು ಡೈರೆಕ್ಟ್ ಅನ್ಕೊಂಡ ನನ್ನೊಂದು 2-3 ತಿಂಗಳ ನವೀನ ಒಂದು ಶೂಟಿಂಗ್ ಇಟ್ಟು ಹೋಯ್ತಾ ಒಂದ್ಸಿ ಕಾಂತಾರ ಗೊತ್ತಿತ್ತು ಕಾಂತಾರಿಗೆ ಹೋಗೋದು ಗೊತ್ತಿತ್ತು ನೆನಪಿಜ್ಜಿ ಐಟ್ ಆ ಪೂಜಲ್ ಈತ ದೆಪ್ಪೋಡ ಆಡ ನಮ್ಮ ಈತ ಪೂಜಲ್ ಉಂಟು ಅವು ಕಂಟಿನ್ಯೂಟಿ ಬೋಡದಪ್ಪ ನನ್ನದೇ ಸೀನ್ ಅನ್ನ ಫುಲ್ ಗಡ್ಡ ಬಲ್ಕೊಂಡು ನನ್ನ ಫುಲ್ ಗಡ್ಡ ಉಂಟು ಆ ನಮ್ಮ ಸಿನಿಮಾ ಗಡ್ಡ ಇಜ್ಜಿ ಮುಲ್ಪಡ್ದು ಪುನಃ ಗಡ್ಡ ಇಜ್ಜಿ ಅಲ್ಪ ಪುನಃ ಗಡ್ಡ ಬರ್ಕೊಂಡು ಮುಲ್ಪ ಪುನಃ ಪೂಜಲ್ ಉಂಟು ಅಲ್ಪ ಪುನಃ ಪೂಜಲ್ ಉಪ್ಪುಸಿ ಸೊ ಈ ಕಂಟಿನ್ಯೂಟಿ ಉಂಟತ್ತೆ ನಮಗೆ ಬರ್ಸಡ್ತಾದ್ರೆ ಮಸ್ತ್ ಮಿಸ್ ಆಗ್ತದೆ ನಮ್ಮ ಕಂಟಿನ್ಯೂಟಿ ಮಿಸ್ ಆಗ ಸೊ ಆ ಒಂದು ರೀಸನ್ ನಮ್ಮೊಂದು ಟೈಮ್ ಅಂತ ಉದ್ದಕೊಂಡ್ರುಂಡ ಬೇಕು ಊರ ಟೆಕ್ನಿಕಲ್ ಬಂದ್ಬೋದು ಒಂದು ಆಶೀರ್ವಾದ ಅಂತ ನಮ್ಮ ದುಂಪುಡ ಅದೇ ಬರ್ಸದ ಟೈಮ್ ರಿಲೀಸಿಂಗ್ ಬೈದ ನಮ್ಮ ಒಂದು ಆಶೀರ್ವಾದ ಓ ದಯಪಟ್ಟಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಗೊತ್ತಾಗ್ಕೊಂಡು ಒಂಜೊಂಜಿ ಕ್ರಿಕೆಟ್ ಟೂರ್ನಮೆಂಟ್ 200 to 300 ಜೂನಿಯರ್ ಆರ್ಟಿಸ್ಟ್ ಕೂಡ ನಮ್ಮ ಒಂದೊಂದು ಆತ್ಮಲ್ಲ ಗ್ರೌಂಡ್ ನಮ್ಮ ದಿಂಜಾವಡ ನಾಂಡ 200 to 300 ಜನ ಜೂನಿಯರ್ ಆರ್ಟಿಸ್ಟ್ ಬೋರ್ಡ್ 5 ದಿನದ ಶೂಟಿಂಗ್ ಬಂದಾಗ
ಇನ್ನೂರು ಜೂನಿಯರ್ ಆರ್ಟಿಸ್ಟ್ ಆಗಲ್ಲ ಅಲ್ಪ ಉಪಯೋಗ ಐದು ఒక ಸೆಟ್ ಮಾಡೋಡು ಅವ್ದು ಮಲ್ಪಡು ಏತು ಕ್ಯಾಮರಾ ಬೋರ್ಡ್ ಹಾಕೊಂಡು ನಮಗೆ ಅಲ್ಪ ಆ ಶೂಟ್ ಮಾತ ಮಲ್ಪನಾಗ ಸೊ ಅಂಚೆ ನಮಗೆ ಬಜೆಟ್ ಓವರ್ ಕೊಯ್ಲಿ ಪಂಡ ಈ 200 ಜನದ ಬ್ರೇಕ್ಫಾಸ್ಟ್ 200 ಜನದ ಒನಸ್ 200 ಜನದ ಬಯ್ಯದ ಚಾ ರವೆಣ್ಣಲ್ಲಿ ಆರೇ ಗೊತ್ತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಆರೇದು ಬಂಗ ಬೈದಿರೋ ಪಂಡ ಆ 200 ಜನ 200 ಜನ 200 into 5 days ಪಂಡ 1,000 ಜನ ಇದೆ ಆ 1,000 ಜನದ ಪೇಮೆಂಟ್ 1,000 ಬ್ರೇಕ್ಫಾಸ್ಟ್ 1,000 ಜನದ ಒನಸ್ 1,000 ಜನದ ಬಯ್ಯದ ಚಾ ಒಂದು ಮಾತ್ರ ಸೇರ್ನಾಗುಂಡತ್ತೆ ಮೂಜಿ ಮ್ಯಾಚ್ ಇಂಚಿನ ಐಟಲ್ಲ ವರುಣ ದೇವರ ಆಶೀರ್ವಾದ ರಡ್ಡು ಎಲ್ಲ ಕಪ್ಕೊಂಡಲ್ಪ ಸೆಟ್ಟಿಂಗ್ ಫುಲ್ ನಮ್ಮ ಇದು ಮಾಡ್ತದಲ್ಲ ನಮಗಂತೆ ಅಂಚದಂತೆ ಬಜೆಟ್ ನಮ್ಮಂತೆ ಮುಗ ಕ್ವಾಲಿಟಿ ಒಳ್ಳೆ ಕಾಂಪ್ರಮೈಸ್ ಮಾಡ್ತದೆ ಇಟ್ಟು ದಾದ ಮಾತಕ್ಕೆ ಟೀಮ್ ಅವ್ರ ನಮ್ಮ ಕೊರತ ಸೊ ಅಂಚದಂತೆ ನಮ್ಮ ಬಜೆಟ್ ಅಂತೆ ಜಾಸ್ತಿ ಕೊಡ ಸಂಚೆ ನಮ್ಮ ಪ್ರಸನ್ನ ಶೆಟ್ಟಿ ಬೈಲೂರು ಬಗ್ಗೆ ಸಂದೀಪ್ ಶೆಟ್ಟಿ ಡ್ರಾಮಾ ತಿನ್ನದ ಹತ್ರ ಚತುರ್ಥದ ವಿರಮಿ ಸೇರಲೇರೆ ಅಂಚೆ ತಿರುವೇರೆಗ್ಲ ನಮ್ಮ ಪ್ರಜ್ವಲ್ ಶೆಟ್ಟಿ ಕೊಂಚ ಮೊಮೆಂಟ್ ಕೊಡ್ದು ಗೌರವ ಮಾಡ್ಕೊಡ್ತಾ ವಿನಂತಿ ಮಾಡ್ಕೊಡಿಲ್ಲ ಸಿನಿಮಾದ ಕಾಕ್ಟೇಲ್ ಪಾರ್ಟಿ ಕಾಕ್ಟೇಲ್ ಒಟ್ಟಿಗೆ ಮನಸ್ಸ ವ್ಯವಸ್ಥೆ ಮಾಡ್ತದೆ ನಮ್ಮ ಅದೆಲ್ಲ ಸ್ವೀಕಾರ ಮಾಡ್ತದೆ ನಮ್ಮ ಒಂದು ಎಂಟರ್ಟೈನ್ಮೆಂಟ್ ನಮ್ಮ ವೇದಿಕೆ ಪ್ರಕಾರದ್ದು ಸರ್ ಮಾತೆಲ್ಲ ಮಟ್ಟಿಗೆ ಜೊತೆ ಅವರು ಸಂದೀಪ್ ಶೆಟ್ಟಿ ఒక ಪ್ರಸನ್ನ ಶೆಟ್ಟಿ ಇರುವರೆಗೆ వచ్చి ಈ ಕಾರ್ಯಕ್ರಮದ ನೆನಪದ ಕಾರ್ಯಕ್ರಮ ಸಲ್ಲಿಕೆ ಮಾಡ್ಬೋದಲ್ಲ ಅಂಚನೆ ಮಾತೆಗೆ ರಿಜಿಸ್ಟ್ರೇಷನ್ ಮಾಡೋದಲ್ಲ ಕಾಕ್ಟೇಲ್ ಮಾತೆ ಬರ್ತಾರೆ ವ್ಯವಸ್ಥೆ ಮಾಡ್ತೀರಾ ಅಂಚನೆ ಟೈಮಂತೂ ಮಾತೆಲ್ಲ ಮೂಲೆ ಮತ್ತೆ ರೌಂಡ್ ಟೇಬಲ್ ಮಾಡುವ ಅಂದ್ರೆ ಅಂಚನೆ ಬಿದ್ದೆಲ್ಲ ರೌಂಡ್ ಟೇಬಲ್ ಉಂಟು ಮತ್ತೆ ಮುಳುಪಲ್ಲ ಈ ಜಾಗದ ನಮ್ಮ ಟೀಮ್ ಕೊರಡು ಸೊ ಆರ್ಯನ್ ಬಿ ಶೆಟ್ಟಿ ದಯಮಾಡಿ ಎದುರು ಬರೋದಕ್ಕೆ ಮೊದಲೇ ನಮ್ಮ ವಿನೀತ್ ಪ್ರಜ್ವಲ್ ಕೊಲೆರಾಕ್ಕೊಂತ ಶಾರ್ಟ್ ಮಾಡ್ತಾರೆ ಆರ್ಯನ್ ಬಿ ಶೆಟ್ಟಿ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಒಬ್ಬ ಜಯಪ್ರಕಾಶ್ ಅಸಿಸ್ಟೆಂಟ್ ಡೈರೆಕ್ಟರ್ ಸತೀಶ್ ಸಾನ್ಯಾಲ್ ಆರ್ಟಿಸ್ಟ್ ನಮ್ಮ ಸಿನಿಮಾದ ನೀರಜ್ ಸನೀಲ್ ಆರ್ಟ್ ಡೈರೆಕ್ಟರ್ ఒక లోకనాథ్ ఫోటోగ్రఫీ ఎడిటర్ శోక్షిత్ స్టిల్స్ ఒక ఫోటోగ్రఫీ ఎడిటర్ రవి వర్కాడి ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಮಧು ಪ್ರೊಡಕ್ಷನ್ ಟೀಮ್ ತೋಲ್ಪುನಾರ್ ಭರತ್ ನಮ್ಮೊಟ್ಟಿಗೆಲ್ಲರು ಪ್ರೊಡಕ್ಷನ್ ದಾರು ಪ್ರದ್ಯುಮ್ನ ನಮ್ಮ ಎದುರು ಬರೋದು ಕೆಲವರೆಲ್ಲ ಮಾತಾಡಲ್ಲ ದಯಮಾಡಿ ಬೇಗಡೆ ಅಂದ್ರೆ ನಮ್ಮ ಇಂಥ ಒಂದು ಆರ್ಗನೈಸ್ ಮಾಡ್ಕೊಂಡಿನ ಸುರೇಶ್ ರಾವ್ ಕೂಡ ಸೊ ಅಂಚೆ ನಮಗೆ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಕೊಡ್ಕೊಂಡಿನ ಕಟಿಂಗ್ ಮೀಡಿಯಾ ನಾಲ್ಕು ಎದುರು ಬರೋಡು ಅಂದ್ರೆ ಕೋಸ್ಟಲ್ ಬಸ್ ಈ ಟೀಮ್ ಮತ್ತೆ 2 ಜನ ಎದುರು ಬರೋಡು ಕೋಸ್ಟಲ್ ಸುದ್ದಿದಾರ ಎದುರು ಬರೋದು ಅಂದ್ರೆ ಹಾಸ್ಪಿಟಲ್ಸ್ ಈ ಟೀಮ್ ಎದುರು ಬರೋದು ರಿಕ್ವೆಸ್ಟ್ ಮಾಡೋದ್ರಲ್ಲೇ ಅಂಚನೆ ಈ ಕಾರ್ಯಕ್ರಮ ಇರುತ್ತೆ ನಮ್ಮಲ್ಲಿ ಕುಡ್ಲಡ್ ಒಂಜಿ ನಮ್ಮನೆಟಿಂದ ಒಂಜಿ ಜವನಿ ಕುಡ್ಲ ಪೆಲಕಾಯಿ ಪರ್ಬಿನ ಒಂಜಿ ಪರ್ಬ ಪಂಪಿನ ಒಂಜಿ ಇವೆಂಟ್ ಮಾತಾಡಿದ್ರೆ ಐತ ವಿಡಿಯೋ ಸಾಂಗ್ ಒಂಜಿ ಸಾಂಗ್ ಒಂಜಿ ಪ್ರಮೋಷನಲ್ ಸಾಂಗ್ ರಿಲೀಸ್ ಆಗಿ ಲಾಂಚ್ ಆಗಿರೋದು ಕುಡ್ಲ ಪೆಲಕಾಯಿ ಪರ್ಬದ ಸೊ ಅಶ್ವಿನ್ ಬುರಿಮಾರ್ ಖನಿಜ ಮಿಕ್ಸ್ ತರ ಮಾಡ್ಕೊಂಡ ಈ ಕಾರ್ಯಕ್ರಮ ಸೊ ಅವು ಇತ್ತೆ ನೆಕ್ಸ್ಟ್ ರಿಲೀಸ್ ಆಗ್ಬಿಟ್ಟು ಸೊ ಐ ರಿಕ್ವೆಸ್ಟ್ ಅಶ್ವಿನ್ ಸಾಂಗ್ ರೀತಿ ಓಡಿಕೊಂಡಿದ್ದು ಆ ಸಾಂಗ್ ದೇವಸ್ಥಾನ ಸ್ಟೇಜ್ ಚೇರ್ ಇಟ್ಲೆ ನಮ್ಮ ವಾಲಂಟಿಯರ್ಸ್ ಮಾತ್ರ ಸ್ಟೇಜ್ ಚೇರ್ ಇಟ್ಕೊಡು ಅಂಚನೆ ವೇದಿಕೆ ನಮ್ಮ ಸಿನಿಮಾದ ನಾಯಕನಟ ವಿನೀತ್ ಕುಮಾರ್ ಕರೆಕ್ಲ ಗೌರವ ಅಂಚನೆ ಸಮತ ವೇದಿಕೆ ಶಾಲಾ ಗೌರವ ನಮ್ಮ ಸಲಹೆ ಮಂತ್ರಿಯಲ್ಲ ಅಂಚನೆ ವೇದಿಕೆ ನಮ್ಮೊಟ್ಟಿಗೆ ವಿಠಲ್ ಶೆಟ್ಟರ್ ಸರ್ಕಾರದಲ್ಲಿ ನಮ್ಮ ಉಪಸ್ಥಿತಿ ಗೌರವಿಸುವಂತ ವೇದಿಕೆ ಮಾತಾಡಿಲ್ಲ ನಮ್ಮ ತಂಡ ಈ ಬಗ್ಗೆ ಗೌರವ ಕೊಡೋದಿಲ್ಲ ನನ್ನ ಮೆಮೊರಿ ಮಿಸ್ ಆವಂದದೆ ವಿಡಿತಾರ ಫ್ರೇಮಲ್ಲಿ ರೀ ಅಂಚನೆ ಸಮಂತಕ ಫ್ರೇಮ್ ಇಡುಪ್ಲೆ ಈ ಸಿನಿಮಾದ ಪ್ರಧಾನ ಭೂಮಿಕೆ ನಟನ ಮಾಡಿದ್ದಾರೆ ಪ್ರಜ್ವಲ್ ಶೆಟ್ಟಿ ಆಗ ಮಾಮ ವಿಠಲ್ ಶೆಟ್ಟಿ ವಿಶೇಷವಾದ ಗೌರವ ನಮ್ಮ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಸಲ್ಲಿಕೆ ಮತ್ತೊಂದಲ್ಲ ಕನ್ನಡ ಸಹಕಾರಿ ಪ್ರೊಡಕ್ಷನ್ ಕೃಷ್ಣ ನವೀನ್ ನಿರಂತರವಾದ ಸಾಮಾಜಿಕ ಜಾಲತಾಣದ ಸಂಚಲನವನ್ನು ನಡೆಸುತ್ತಿದ್ದಾರೆ ಕೃಷ್ಣ ನವೀನ್ ಅವರ ಉಪಸ್ಥಿತಿ ಗೌರವಿಸುವ ಸ್ವಾಗತ ಮಾಡುವುದಿಲ್ಲ
ಅಂಚನೆ ಕುಡ್ಲದ ತೆಲಕಾಯಿ ಪರ್ವ ಮ್ಯಾಂಗ್ಳೂರ್ ಜಾಕ್ ಫ್ರೂಟ್ ಫೆಸ್ಟಿವಲ್ ವಿಶೇಷವಾದ ಕುಡ್ಲ ತೆಲಕಾಯಿ ಪರ್ವ ಮಾಡ್ಕೊಂಡು ಚಿತ್ತಿನ ಥೀಮ್ ಸಾಂಗ್ ಆಲ್ಬಮ್ ಸಾಂಗ್ ನಮ್ಮ ಬಿಡುಗಡೆ ಮಾಡ್ತಾರಲ್ಲ ಹನಿ ಜೇನು ತಂಡ ಅಂಚಾದ್ರೆ ಅಂತಂದ ನಮ್ಮೊಟ್ಟಿಗೆ ಉಂಟು ಅಂಚಾದ ವಿಶೇಷವಾದ ಒಂದು ತುಳು ಭಾಷೆ ಅಭಿಮಾನದಿಂದ ಕುಡ್ಲ ತೆಲಕಾಯಿ ಪರ್ವ ಎಂತ ವಿಚಾರಧಾರೆ ರೂಪುದಿದ್ದೊಂದು ಈ ಕಾರ್ಯಕ್ರಮ ಸಂಪನ್ನ ಮಾಡ್ತಾರಲ್ಲ ತ್ರಿಷಾ ನವೀನ್ ಬೈ ಪೊಗಾರ್ತಿ ಪಡೆಯನ ಚಿತ್ರನ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂಚನೆ ಒಂಜಿ ಎಮ್ಮೆ ಪಡೆಯನ ಬೈ ಪೊಗಾರ್ತಿ ಪಡೆಯುವ ಕೋನ ಚಿತ್ರನ ಸಾಧಕಿ ನಮ್ಮ ಬೈ ಪೊಗಲ ಕೊಂಚ ಬಾತೆರನೆ ನಮ್ಮ ತುಳುನಾಡು ಬೈ ಸಂಚಲನ ಅದನ್ನು ಸ್ವರೇಖ ವೇದಿಕೆಗೆ ಗೌರವ ಸಲ್ಲಿಕೆ ಮಾಡ್ತದಲ್ಲ ಬೈದಿನ ಚಿತ್ರ ಮಾಧ್ಯಮ ಮಿತ್ರರಿಗ ಒನಸ್ ಬೊಕ್ಕ ಕಾಕ್ಟೈಲ್ ಪಾರ್ಟಿ ನಮ್ಮ ಅರೇಂಜ್ ಮಾಡ್ತದ ನಮ್ಮ ಸಿನಿಮಾ ತಂಡ ಗಜಾನನ ಕ್ರಿಕೆಟರ್ಸ್ ಒಟ್ಟಿದ್ದು ಮಾತಿರವಿನ ಸ್ವೀಕಾರ ಮಾಡ್ಕೊಡು ದಯಮಾಡಿ ನಿನ್ನ ಸಹಕಾರ ನಿರಂತರವಾಗಿ ಹೆಚ್ಚಾಗಿ ಪಡು ದಯವಂತ ಮತ್ತೆ ಮಿತ್ರರು ಗಮನಿಸುವವರು ಇದೇ ಪಕ್ಕ ಉಲ್ಲ ಈ ಮೂಲ ನಮ್ಮ ರೌಂಡ್ ಟೇಬಲ್ ಅರೇಂಜ್ ಮಾಡ್ಕೊಂಡು ಈಗ ಮಾತಾಡಿಲ್ಲ ಬಲ್ಬಲ ಕಾಫಿ ಪಕ್ಕ ನಮ್ಮ ವ್ಯವಸ್ಥೆ ಮಾಡ್ಬೇಕು ಅನ್ಸುತ್ತೆ ಆತಿಥ್ಯ ಸ್ವೀಕಾರ ಮಾಡ್ಕೊಳ್ಳಿ ಅಂಚಾದ ದಯವಂತ ಮಾತೆಲ್ಲ ಸಹಕಾರ ಕೊಡು ಬಿದೈತೆ ಅನ್ಸುತ್ತೆ ಮಾತೆಲ್ಲ ಉಲ್ಲ ಬರ್ತದ ಕುಲ್ಲೂರಿ ಅಂತ ಪಕ್ಕ ನಮ್ಮ ರೌಂಡ್ ಟೇಬಲ್ ಬಲ್ಬಲ ನಮ್ಮ ಅರೇಂಜ್ ಮಾಡ್ಕೊ ದಯವಂತ ಮಾತೆಲ್ಲ ನಮ್ಮೊಟ್ಟಿಗೆ ಸಹಕಾರ ಮಾಡ್ಕೊಳ್ಳೋ ಅಂತ ಕೇಳೋದಿಲ್ಲ ಅಂಚನೆ ಐತೊಟ್ಟಿಗೆ ನಮ್ಮೊಟ್ಟಿಗೆ ಒಂಜಿ ಆರ್ಕೆಸ್ಟ್ರಾ ಟೀಮ್ ಉಂಟು ಕನ್ಸರ್ಟ್ ಅಂಚಾದ ಯಾಕಂದ್ರೆ ನನ್ನ ಮಗು ಒಂಜಿ ಅದ್ಭುತమైన ಚಿತ್ರನ ಸ್ವರಮಾಧುರ್ಯದ ಗಾಯನ ಈ ವೇದಿಕೆಯ ನಡಬರಗಳು ಅಂಚಾದ ಮಾತಲ್ಲಿ ಕಿವಿ ಅವರು ವಿಶೇಷವಾದ ನಮ್ಮೊಟ್ಟಿಗೆ ನಮ್ಮ ಗಜಾನನ ಕ್ರಿಕೆಟರ್ಸ್ ತಂಡ ಆ ತಂಡದ ಮಿತ್ರ ನಮ್ಮ ಮಾತೆಲ್ಲ ಅಭಿಮಾನದಿಂದ ಬೈದ ಆ ಕನ್ಸರ್ಟ್ ಇಂದ ಮಾತೆಲ್ಲ ನಮ್ಮೊಟ್ಟಿಗೆ ಜೊತೆಗಳು ಈ ಕಾರ್ಯಕ್ರಮ ಕಂಪ್ಲೀಟ್ ಆದ ಮನೋರಂಜನೆ ಎಂಜಾಯ್ಮೆಂಟ್ ನಮ್ಮ ಮಾತೆಲ್ಲ ಗೆದ್ದವರಲ್ಲ ಸೊ ಅಂಚಾದ ಒಂದ್ಸಗೆ ಸೇರೋದು ಅನ್ಸುತ್ತೆ ಮಾತ ಮಾಧ್ಯಮ ಮಿತ್ರರು ಒಂದು ಜನ ಪಿಲೆ ಇತ್ತಿನಟ್ಟು ಬೊಕ್ಕ ರೌಂಡ್ ಟೇಬಲ್ ಸೆಟ್ ಮಾಡ್ಪ ಉಲೇ ಬರ್ತದಕ್ಕೆ ಸೊ ಅಂಚನೆ ನಮ್ಮೊಟ್ಟಿಗೆ ನಮ್ಮ ಟೀಮ್ ಪಿಲ್ಲರ್ ವಿನಿತ್ ಬಕಾಸ್ ಅಂತ ಸೊ ಅಪ್ಲೇ ನಮ್ಮ ಸುರೇಶ್ ಅನ್ನ ನೋಡ್ಕೊಳ್ಳೇರು ಸೊ ಸುರೇಶ್ ನೀವು ಮುಂದೆ ಬರಬೇಕು ಸುರೇಶ್ ಅವರು ಕಡೆ ಇಂತ ನಮ್ಮ ಒಂಜಿ ತಂಡವು ಸುರೇಶನ ಭಕ್ತರು ಬಂದ ಒಂಜಿ ಆನೆ ಬಲ ಬರ್ತಿಲ್ಲಕ್ಕ ಖಂಡಿತ ಸುರೇಶನಲ್ಲ ಥ್ಯಾಂಕ್ಸ್ ಮಾಡ್ಬೇಡಿ ನಮಗೆ ಪ್ರಮೋಷನ್ ಆಂಗಲ್ ಮತ್ತೆ ಸಪೋರ್ಟ್ ಮಾಡ್ತೀರಿ ಒಟ್ಟಿಗೆ ಗೊತ್ತಿಲ್ಲ ಅವರ ಸರಿ ಸರ್ ಕೈತಲ್ಲ ಅಂಚನೆ ವಿನೀತ್ ಕೂಡ ಸಮುದಾಯ ಮಾಡ್ಕೊಳ್ಳೇರಿ ಆಗ್ಲಿಲ್ಲ ನಮ್ಮ ಪರವಾದ ಮೋಟಿವೇಶನ್ ಥ್ಯಾಂಕ್ಸ್ ಮಾಡೋದಿಲ್ಲ 2 ಜನ ಒಟ್ಟಿಗೆ ಹೊಡ್ಲಿ ಅಣ್ಣ ಫ್ರೇಮ್ ಇಡು ಪ್ಲೇ ರಾಶಡ್ ಬರಲಿ ಫ್ರೇಮ್ ಇಡು ಪ್ಲೇ ಅಂದ್ರೆ ಸಚಿವ ಕಪ್ಪು ತೆಗೆದುಕೊಂಡೆ ಓಕೆ ಅಂತ ನಮ್ಮ ಇಲ್ಲಿಂದ ಎಂಸಿ ಮಾಡ್ತೇವೆ ಆರಂಭ ಎದುರು ಬರೋದು ಕೆಲವೆಲ್ಲ ಬಾರಿ ಸೋಕಡೆ ಆದ ಇಂಥ ಕಂಪೇರಿಂಗ್ ಮಾಡ್ತಿದ್ದಾರೆ ಅಂಚನೆ ಮಧುಲೆ ನಮ್ಮ ಮಧು ಇರ್ಲ ಎದುರು ಬರೋದು ಮಾತಾಡ ಅಂಚನೆ ಜೇಸನ್ ಎದುರು ಬರೋದು ಆಸ್ ಎ ಟೀಮ್ ಮೆಂಬರ್ ಅದು ಮಸ್ತ್ ಎಸ್ ಮಧು ಎದುರು ಬರೋದು ಮಸ್ತ್ ಸಪೋರ್ಟಿವ್ ವರ್ಕ್ ಮಾಡ್ತಾರೆ ಜೇಸನ್ ಎನಿ ಟೈಮ್ ನಮ್ಮ ಟೀಮ್ ಮೆಂಬರ್ ಅದು ಮಸ್ತ್ ಸಪೋರ್ಟ್ ಮಾಡ್ತಾರೆ ವಿನೀತ್ ಲಾಲ್ಪಲ್ಲೆ ವಿನೀತ್ ಲಾಲ್ಜಿ ರಾಶಡ್ ಟ್ರಾಲ್ ಮಾಡ್ತಾರೆ ರೆಡ್ ಆಗುತ್ತೆ ಎಸ್ ಅದೇ ಸರ್ ನಮಗೆ ಎನಿ ಟೈಮ್ ನಮ್ಮ ಸಪೋರ್ಟ್ ಮತ್ತೊಂದು ಏಪಲ್ಲ ಸೊ ಥ್ಯಾಂಕ್ಸ್ ಫಾರ್ ಪ್ಯಾರಿಂಗ್ ಅನೀಶ್ ಲಾ ಎದುರು ಬರೋದಕ್ಕೆ ಮಸ್ತ್ ಸಪೋರ್ಟ್ ಮಾಡ್ತಿದ್ದಾರೆ ಅಲ್ಲ ಡೈಲಾಗ್ 20 ಇರೋರು
ಪ್ರಥಮ ಅಂಚೆ ನೋಡ್ಕೊಳ್ಳೋಕೆ ಅಂಚೆ ಹಾಗೆ ಎದುರುಕೊಂಡಿರ್ತೀನಿ. ಪಂದು ಕೆಟ್ಟಿ ಅಲ್ಲ ಅಂಚನೆ ರಿಕ್ವೆಸ್ಟ್ ಮಾಡಬೇಕು ಮಾಧ್ಯಮ ಮಿತ್ರರು ನೀವು ಎದುರುಪಡೋದಕ್ಕೆ ಮಾತರೆಲ್ಲ